ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನೆಯಿಂದಲೇ ಬಹುಶಃ ನಿನ್ನೆ ರಾತ್ರಿಯಿಂದಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಜೊತೆಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಚರ್ಚೆ ಆಗ್ತಾ ಇರುವಂತದ್ದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಅದು ಯಾವ ಕಲೆಯನ್ನ ಇಡೀ ನಮ್ಮ ವಿಶ್ವ ನೋಡಿ, ಕರಾವಳಿಯತ್ತ ನೋಡಿ ಪ್ರಶಂಸೆಯ ಹೊಗಳಿಕೆಯ ಮಾತುಗಳನ್ನ ಆಡುತ್ತೆ, ಆ ಒಂದು ಕಲೆಗೆ ಕೊಡುವಂತಹ ಸ್ಥಾನಮಾನವನ್ನ ತೆಗೆದಿದ್ದಾರೆ ಅನ್ನುವಂತಹ ಒಂದು ವಿಚಾರ. ಜೊತೆಗೆ ನಾನಾಗ್ಲೇ ಹೇಳಿದಾಗೆ ಇದು ನಮ್ಮ ಅನೇಕ ಕಲಾ ಪ್ರಕಾರಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಈ ಒಂದು ಕಲಾ ಪ್ರಕಾರ ಅತಿ ವಿಭಿನ್ನವಾಗಿರುವಂತದ್ದು, ಜೊತೆಗೆ ಅತಿ ವಿಶಿಷ್ಟವಾಗಿರುವಂತದ್ದು. ಇದು ಕೇವಲ ಕಲಾ ಪ್ರಕಾರ ಮಾತ್ರ ಅಲ್ಲ, ಇದರಲ್ಲಿ ದೈವಿ ಶಕ್ತಿ ಇದೆ, ಇದರಲ್ಲಿ ದೈವಿ ಕಳೆ ಇದೆ, ಜೊತೆಗೆ ಇದರಲ್ಲಿ ದೈವಿ ಸ್ವರೂಪ ಇದೆ ಅನ್ನುವಂತಹ ನಂಬಿಕೆ ಕರಾವಳಿಗರದ್ದು, ತುಳುವರದ್ದು. ಅದೇ ರೀತಿ ಇಡೀ ನಮ್ಮ ವಿಶ್ವ ನೋಡುತ್ತೆ ಕರಾವಳಿ ಭಾಗಕ್ಕೆ ಕಾರಣ ಯಕ್ಷಗಾನ ಅನ್ನುವಂತಹ ಗಂಡು ಕಲೆಯನ್ನ, ಯಕ್ಷಗಾನ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಕಲೆಯನ್ನ. ಯಕ್ಷಗಾನ ಅಂತ ಹೇಳಿದಾಗಲೇ ಮೈ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ವಿಭಿನ್ನವಾಗಿರುವಂತಹ ವೇಷಭೂಷಣ, ಅದ್ಭುತವಾಗಿರುವಂತಹ ಮಾತುಗಾರಿಕೆ, ಸಂಭಾಷಣೆ ಬರುತ್ತೆ, ಅದ್ಭುತವಾಗಿರುವಂತಹ ಒಂದು ಕುಣಿತ ಬರುತ್ತೆ. ಇದೆಲ್ಲದರ ನಡುವೆ ಈ ಒಂದು ಯಕ್ಷಗಾನಕ್ಕೆ ಅಪಚಾರವನ್ನ ಎಸಗುವಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಇದೇ ನಿಟ್ಟಿನಲ್ಲಿ ಒಂದು ಘಟನೆ ನಡೆದಿರುವಂತದ್ದು, ಜೊತೆಗೆ ಈ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಇದೀಗ ಹರಿದಾಡ್ತಾ ಇರುವಂತದ್ದು. ಯಕ್ಷ ಕಲಾಭಿಮಾನಿಗಳ, ಕಲಾ ಪ್ರೇಮಿಗಳ ಆಕ್ರೋಶಕ್ಕೂ ಕೂಡ ಈ ಒಂದು ವಿಚಾರ ಕಾರಣವಾಗಿರುವಂತದ್ದು. ಇವತ್ತಿನ ಕಾರ್ಯಕ್ರಮ ಇದನ್ನೇ ನಾವು ಮಾಡ್ತಾ ಇದ್ದೇವೆ. ಯಕ್ಷ ಮಸಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಯಕ್ಷ ಮಸಾಲೆ ಅನ್ನುವಂತಹ ಟೈಟಲ್ ಅನ್ನ ನಾವು ಕೊಟ್ಟಿದ್ದೇವೆ. ಈ ಒಂದು ಟೈಟಲ್ ಎಷ್ಟು ಪೂರಕ, ಎಷ್ಟು ಸೂಕ್ತ ಅನ್ನುವಂಥ ನಮ್ಗಳಿಗೆ ಗೊತ್ತಿಲ್ಲ. ಆದ್ರೆ ಆಗಿರುವಂತಹ ಘಟನೆ ಮಾತ್ರ ಇದರ ಹಿಂದೆ ಇರುವಂತದ್ದು, ಇದಕ್ಕೆ ಪೂರಕವಾಗಿರುವಂತದ್ದು. ಕಾರಣ ನಾನು ಆಗ್ಲೇ ಹೇಳಿದಾಗೆ ಯಕ್ಷಗಾನ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಇದು ಕೇವಲ ಕಲೆ ಮಾತ್ರ ಅಲ್ಲ, ಅದನ್ನ ದೈವಿ ಶಕ್ತಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆರಾಧನೆ ಮಾಡ್ತಾರೆ. ಮಡಿ ಮೈಲಿಗೆಗಳನ್ನ, ಜೊತೆಗೆ ಇದನ್ನ ಅತ್ಯಂತ ಶಾಸ್ತ್ರೋಕ್ತವಾಗಿ ಯಕ್ಷಗಾನವನ್ನ ಕಲಾವಿದರು ಆಚರಣೆ ಮಾಡ್ತಾರೆ. ಕಲಾವಿದರಾಗಿ ರಂಗಸ್ಥಳದಲ್ಲಿ ಪ್ರವೇಶ ಮಾಡಿ ಅದ್ಭುತವಾಗಿರುವಂತಹ ಮಾತುಗಾರಿಕೆಯನ್ನ, ನೃತ್ಯವನ್ನ, ವೇಷಗಾರಿಕೆಯನ್ನ ಎಲ್ಲವೂ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಆಗಿರುವಂತಹ ಒಂದು ಘಟನೆ ನಮ್ಮ ದೈನಂದಿನ ಜನಗಳ ಇತ್ತೀಚಿನ ಆಧುನಿಕ ಯುಗದಲ್ಲಿ ಯಕ್ಷಗಾನ ಬದಲಾವಣೆ ಆಗ್ತಾ ಇದೆ ಅಂತ ಬಂದಾಗ ಒಳ್ಳೆಯ ರೀತಿಯ ಬದಲಾವಣೆಗೆ ಯಕ್ಷ ಕಲಾಭಿಮಾನಿಗಳು ಖುಷಿಯಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಜೊತೆಗೆ ಯಾರು ಕೆಟ್ಟ ದಾರಿಯಲ್ಲಿ ಅಪಪ್ರಚಾರವನ್ನ ಮಾಡಿದ್ದಾರೆ, ಅಪಚಾರವನ್ನ ಮಾಡಿದ್ದಾರೆ, ಅವರಿಗೆ ತಕ್ಕ ಬುದ್ಧಿಯನ್ನು ಕೂಡ ಕಲಿಸಿದ್ದಾರೆ. ಇದಕ್ಕೆ ನಮ್ಮ ಕಣ್ಣ ಮುಂದೆ ಪೂರಕವಾಗುವಂತಹ ಅದೆಷ್ಟೋ ನೈಜ ಘಟನೆಗಳು ಕೂಡ ಇದೆ. ಇದೀಗ ಈ ಒಂದು ಘಟನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಒಂದು ಹೋಟೆಲ್, ಆ ಹೋಟೆಲ್ನ ಪ್ರಚಾರಕ್ಕೋಸ್ಕರ ಅವರು ಬಳಸಿರುವಂತದ್ದು ಈ ಒಂದು ಅದ್ಭುತವಾಗಿರುವಂತಹ ದೈವಿ ಶಕ್ತಿ ಇರುವಂತಹ ಯಕ್ಷಗಾನ ಕಲೆಯನ್ನ. ಯಕ್ಷಗಾನ ಕಲಾವಿದರು ದೊಡ್ಡದಾಗಿರುವಂತಹ ಒಂದು ಮಸಾಲ ದೋಸೆಯನ್ನ ಅಲ್ಲಿ ಬಂದಂತಹ ಗ್ರಾಹಕರಿಗೆ ಕೊಡುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಜೊತೆಗೆ ವೀಕ್ಷಕರ, ಅನೇಕ ಸಾರ್ವಜನಿಕರ, ಯಕ್ಷ ಕಲಾ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಅಷ್ಟಕ್ಕೂ ಕೂಡ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಯಕ್ಷಗಾನ ವೇಷ ಧರಿಸಿ ಮಸಾಲ ದೋಸೆ ಸಪ್ಲೈ. ಯಕ್ಷ ಕಲಾವಿದರ ಕೃತ್ಯಕ್ಕೆ ಯಕ್ಷ ಪ್ರಿಯರು, ಸಾರ್ವಜನಿಕರಿಂದ ಖಂಡನೆ. ಇಬ್ಬರು ಯಕ್ಷಗಾನ ಕಲಾವಿದರು ಹೋಟೆಲ್ನಲ್ಲಿ ಮಸಾಲ ದೋಸೆಯೊಂದನ್ನ ಗ್ರಾಹಕರಿಗೆ ತಂದುಕೊಡ್ತಾ ಇರುವ ವಿಡಿಯೋವೊಂದು ಇದೀಗ ವೈರಲ್ ಆಗಿದ್ದು, ಈ ಘಟನೆ ವಿರುದ್ಧ ಹಲವು ಮಂದಿ ಯಕ್ಷಾಭಿಮಾನಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಡಗು ತಿಟ್ಟುವಿನ ಪುರುಷ ಸ್ತ್ರೀ ವೇಷ ತೊಟ್ಟ ಇಬ್ಬರು ಯುವಕರು. ಕೇವಲ ಪ್ರಚಾರಕ್ಕೋಸ್ಕರ ಇಂತಹ ಕೃತ್ಯಕ್ಕೆ ಇಳಿದಿರುವ ಇಬ್ಬರು ಕಲಾವಿದರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲೂ ಟೀಕೆ ವ್ಯಕ್ತಪಡಿಸಲಾಗಿದೆ. ಯಕ್ಷಗಾನ ಕಲಾವಿದರೆ, ದಯಮಾಡಿ ಯಕ್ಷಗಾನವನ್ನ ಈ ಮಟ್ಟಕ್ಕೆ ಖಂಡಿತವಾಗಿಯೂ ಮುಟ್ಟಿಸಬೇಡಿ. ಇದು ಸಮಸ್ತ ಯಕ್ಷ ಪರಂಪರೆಗೆ ಅವಮಾನ.
ಯಕ್ಷಗಾನ ಸಂಘಟನೆಗಳು ಈ ಬಗ್ಗೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಈ ರೀತಿ ಯಕ್ಷಗಾನದ ವೇಷ ಹಾಕಿದವರ ಮೇಲೆ, ಇವರಿಗೆ ಮೇಕಪ್ ಮಾಡಿದವರ ಮೇಲೆ, ಉಡುಗೆ ತೊಡುಗೆ ನೀಡಿದವರ ಮೇಲೆ ಹಾಗೂ ಸಂಬಂಧಪಟ್ಟ ಎಲ್ಲರ ಮೇಲೂ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಮಂದಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಚಾರದ ತೆವಳಿಗೋಸ್ಕರ ದೈವಿಕ ಕಲೆಯ ಬಳಕೆ, ಕಲಾವಿದರ ಹೀನ ಕೃತ್ಯಕ್ಕೆ ಎಲ್ಲೆಲ್ಲೂ ಟೀಕೆ. ವಿಡಿಯೋ ವೈರಲ್ ಆದ ಬಳಿಕ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದ್ದು, ನಾಗಪುರದ ಹೋಟೆಲ್ವೊಂದರಲ್ಲಿ ಘಟನೆ ನಡೆದಿದೆ ಅಂತ ತಿಳಿದುಬಂದಿದೆ. ಹೋಟೆಲ್ಗೆ ಬಂದ ಗ್ರಾಹಕರಿಗೆ ಇಬ್ಬರು ಕಲಾವಿದರು ಯಕ್ಷಗಾನದ ವೇಷಭೂಷಣಗಳನ್ನು ಉಟ್ಟುಕೊಂಡು ಬೃಹತ್ ಗಾತ್ರದ ಮಸಾಲೆ ದೋಸೆಯೊಂದನ್ನ ತರ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ದೋಸೆಯನ್ನ ತಂದಿಟ್ಟ ಬಳಿಕ ಗ್ರಾಹಕರು ಚಪ್ಪಾಳೆ ಬಡಿದು ಕಲಾವಿದರನ್ನ ಪ್ರೋತ್ಸಾಹಿಸ್ತಾ ಇರೋದು ಕೂಡ ವೈರಲ್ ಆಗಿದೆ. ಬನ್ನಿ ಬನ್ನಿ. ಹೋಟೆಲ್ ಸೇರಿ ಕಲಾವಿದರು ಕ್ಷಮೆ ಕೇಳುವಂತೆ ಯಕ್ಷಾಭಿಮಾನಿಗಳಿಂದ ಆಗ್ರಹ. ಜೊತೆಗೆ ಯಕ್ಷಗಾನದ ಈ ಘಟನೆಯ ಬಗ್ಗೆ ನೋಡಿದಾಗ ಈ ಪೇಚಿಗೆ ಸಿಲುಕಿದವರು ಯಕ್ಷಗಾನದ ಗಂಧ ಗಾಳಿಯೋ ಗೊತ್ತಿಲ್ಲದವರೇನಲ್ಲ, ಬದಲಾಗಿ ಇಬ್ಬರು ಕೂಡ ಯಕ್ಷಗಾನದ ಹೆಸರಾಂತ ಕಲಾವಿದರು. ಒಬ್ಬರು ಉಪನ್ಯಾಸಕರು, ಇನ್ನೊಬ್ಬರು ನಾಟ್ಯ ಗುರುಗಳಂತೆ. ಇವರೇ ಈ ಕಲೆಯನ್ನ ದುರುಪಯೋಗ ಮಾಡಿಕೊಂಡ್ರೆ ಇನ್ನುಳಿದವರ ಕಥೆಯೇನು ಅನ್ನೋದು ವಿಪರ್ಯಾಸವಾಗಿದೆ. ಬನ್ನಿ ಬನ್ನಿ. ಇದು ಸಹಸ್ರಾರು ಯಕ್ಷ ಕಲಾಭಿಮಾನಿಗಳು, ಯಕ್ಷ ಪ್ರೇಮಿಗಳು, ಜೊತೆಗೆ ಸಾರ್ವಜನಿಕರ ಆಸ್ತಿಕರ ನಂಬಿಕೆಗೆ ಘಾಸ್ತಿಯಾಗಿರುವಂತಹ ಒಂದು ವಿಚಾರ. ಯಾಕಂದ್ರೆ ತಾವು ನೋಡಿದಿರ ದೃಶ್ಯಾವಳಿ ಯಾವ ರೀತಿ ಇದೆ ಅನ್ನುವಂಥದ್ದು. ಒಂದು ಏನು ಯಕ್ಷಗಾನದಲ್ಲಿ ಕಲಾವಿದರು ಏನು ಗಂಭೀರ್ಯದಿಂದ ಬರ್ತಾರೆ, ಅದೇ ರೀತಿ ದೊಡ್ಡದಾಗಿರುವಂತಹ ಉದ್ದವಾಗಿರುವಂತಹ ಮಸಾಲ ದೋಸೆಯನ್ನು ಹಿಡಿದುಕೊಂಡು ಬಂದು ಗ್ರಾಹಕರಿಗೆ ಕೊಡುವಂತಹ ಒಂದು ವಿಚಾರ. ಅಂದ್ರೆ ನಮ್ಮ ಯಕ್ಷಗಾನ, ದೈವಿ ಶಕ್ತಿ ಇರುವಂತಹ ಯಕ್ಷಗಾನ ಇಲ್ಲಿ ತನಕ ಬಂದು ಮುಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಅದೆಷ್ಟು ಕಮರ್ಷಿಯಲ್ ಆಡ್ ಗಳನ್ನ ನೋಡಿ ಅದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ನಂತರ, ಜೊತೆಗೆ ನಮ್ಮವರೇ ಯಕ್ಷಗಾನವನ್ನ ಅಪಪ್ರಚಾರ ಅಪಚಾರ ಮಾಡಿದ ನಂತರ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು ನಿಜವಾಗ್ಲೂ ಕೂಡ ಅನೇಕ ಜನರ ನಂಬಿಕೆಗಳಿಗೆ ಘಾಸಿ ಆಗಿರುವಂತದ್ದು. ಯಾಕಂದ್ರೆ ಅನೇಕ ಯಕ್ಷ ಕಲಾಭಿಮಾನಿಗಳು, ಕಲಾ ಪ್ರೇಮಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ, ಏನ್ ಸಮಸ್ಯೆ ಇದೆ ಇದರಲ್ಲಿ, ನಮ್ಗಳಿಗೆ ಗೊತ್ತಿಲ್ಲ ಅನ್ನುವಂಥದ್ದು, ಪಾಪ ಅವರುಗಳಿಗೆ ಗೊತ್ತಿಲ್ಲ ಅನ್ನುವಂಥದ್ದು. ಏನಾಗಬಹುದು, ವೇಷವನ್ನ ಹಾಕಿದ್ದಾರೆ, ನಾವು ಫ್ಯಾನ್ಸಿ ಡ್ಯಾನ್ಸ್ ಕಾಂಪಿಟೇಷನ್ಗಳಲ್ಲಿ ಅಥವಾ ಇತರ ವೇದಿಕೆಗಳಲ್ಲಿ ರೀತಿಯ ವೇಷಗಳನ್ನ ಹಾಕ್ತೀವಿ ಅನ್ನುವಂಥದ್ದು. ಇಲ್ಲೊಂದು ವಿಚಾರ ಅಂತ ಹೇಳಿದ್ರೆ, ಇದು ಯಕ್ಷಗಾನದ ಗಂಧಗಾಳಿ ಇಲ್ಲದವರು ಮಾಡಿರುವಂತಹ ವಿಚಾರ ಅಲ್ಲ, ಬದಲಾಗಿ ಯಕ್ಷಗಾನ ಗೊತ್ತಿರುವವರು, ಯಕ್ಷಗಾನ ಕಲಾ ಆರಾಧಕರು ಮಾಡಿರುವಂತಹ ವಿಚಾರ ಅನ್ನುವಂಥದ್ದು ಬಂದಾಗ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ, ವಿಪರ್ಯಾಸ ಅನ್ನುವಂತಹ ವಿಚಾರ ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಮಾತಾಡಬೇಕು ಅನೇಕ ಜನರ ಒಂದು ವಿಚಾರಗಳು, ಜೊತೆಗೆ ಆಕ್ರೋಶ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ನಮ್ಮ ಕುಂಡಲವಾಹಿನಿಯ ಸ್ಟುಡಿಯೋದಲ್ಲಿ ಬಾಲ ಯಕ್ಷಕೂಟ ಕದ್ರಿ ಇದರ ನಿರ್ದೇಶಕರಾಗಿರುವಂತಹ ರಾಮಚಂದ್ರ ಭಟ್ಟಿಯಲ್ಲೂರು ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ರಾಮಚಂದ್ರ ಭಟ್ಟಿಯಲ್ಲೂರು ಅವರಿಗೆ. ನಮಸ್ತೆ ಸರ್. ಎಲ್ರಿಗೂ ಸ್ವಾಗತ. ನಮಸ್ತೆ. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ನೇರವಾಗಿ ದೂರದ ಬಹರೇನ್ ನಿಂದ ಇಬ್ರು ಯಕ್ಷಗಾನ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಹವ್ಯಾಸಿ ಯಕ್ಷಗಾನ ಕಲಾವಿದರು, ಜೊತೆಗೆ ನಮ್ಮ ತುಳುನಾಡಿನವರು, ನಮ್ಮ ತುಳುನಾಡಿನಲ್ಲಿದ್ದಾಗ ಅದ್ಭುತವಾಗಿರುವಂತಹ ಯಕ್ಷಗಾನ ಕಲಾವಿದರಾದವರು, ಜೊತೆಗೆ ಇದೀಗ ಹೊರ ದೇಶದಲ್ಲೂ ಕೂಡ ನಮ್ಮ ಯಕ್ಷಗಾನ ಕಲೆಯನ್ನ ಆ ಭಾಗದ ಜನರಿಗೆ ತಿಳಿಸಿ ಹೇಳಿಕೊಡುವಂತಹ, ಉಳಿಸಿ ಬೆಳೆಸುವಂತಹ
ಪುಣ್ಯದ ಕೆಲಸವನ್ನ ಮಾಡ್ತಾ ಇರುವಂತಹ ಇಬ್ರು ವ್ಯಕ್ತಿಗಳು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು ಇಬ್ಬರಲ್ಲೂ ಕೂಡ. ಜೊತೆಗೆ ಇವರಿಬ್ಬರನ್ನು ಕೂಡ ಯಾಕೆ ನಾನು ಇವತ್ತಿನ ಡಿಸ್ಕಷನ್ಗೆ ಇವರು ಇದ್ದಾರೆ ಅಂತ ಬಂದಾಗ, ಈ ಒಂದು ವಿಚಾರ ನಡೆದಾಗ ನೇರವಾಗಿ ಧ್ವನಿ ಎತ್ತಿದಂತಹ ವ್ಯಕ್ತಿಗಳಿವರು ನೇರವಾಗಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ, ಜೊತೆಗೆ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಘಟನೆಯ ಬಗ್ಗೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ, ಅನೇಕ ಜನರಿಗೆ ಘಾಸಿಯಾಗಿದೆ. ಅದರಲ್ಲೂ ಕೂಡ ದೀಪಕ್ ಪೇಜಾವರ್ ಅವರು ಅನೇಕ ವಿಚಾರಗಳನ್ನ ಈ ವಿಚಾರದ ಬಗ್ಗೆ ಬರೀತಾರೆ. ಯಾಕಂದ್ರೆ ಅವರಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾವು ಯಕ್ಷಗಾನವನ್ನ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದ್ರೆ ಇವ್ರುಗಳು ಮಾಡಿರೋದು ನಿಜವಾಗ್ಲೂ ಕೂಡ ತಪ್ಪು, ನಮ್ಮ ನಂಬಿಕೆಗಳಿಗೆ ಘಾಸಿಯಾಗಿದೆ ಅನ್ನುವಂಥದ್ದು. ಹಾಗಾಗಿ ನೇರವಾಗಿ ನಮ್ಮ ಜೊತೆ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದಂತಹ ವ್ಯಕ್ತಿ ದೀಪಕ್ ರಾವ್ ಪೇಜಾವರ್ ಅವರು, ಹವ್ಯಾಸಿ ಯಕ್ಷಗಾನ ಕಲಾವಿದರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ದೀಪಕ್ ರಾವ್ ಪೇಜಾವರ್ ಅವರಿಗೆ. ನಮಸ್ತೆ ಸರ್. ಧನ್ಯವಾದಗಳು. ಆತ್ಮೀಯವಾಗಿರುವಂತಹ ಸ್ವಾಗತ. ಅದೇ ರೀತಿ ನಮ್ಮ ಜೊತೆ ಹವ್ಯಾಸಿ ಯಕ್ಷಗಾನ ಕಲಾವಿದರು, ಬಡಗುತಿಟ್ಟಿನ ಕಲಾವಿದರು, ಜೊತೆಗೆ ಬಹರೇನ್ನಲ್ಲಿ ಅನೇಕ ಜನರ ಯಕ್ಷಗಾನ ಉಳಿಸಿ ಬೆಳೆಸುವಂತಹ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ಕಿರಣ್ ಉಪಾಧ್ಯಾಯ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಕಿರಣ್ ಅವರಿಗೆ. ನಮಸ್ಕಾರ. ನಮಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ. ಇಬ್ರು ಬಹರೇನ್ನಿಂದ ನಮ್ಮ ಜೊತೆ ನೇರವಾಗಿ ಝೂಮ್ ಮುಖಾಂತರ ಸಂಪರ್ಕದಲ್ಲಿದ್ದಾರೆ. ಕಾರಣ ಈ ಒಂದು ಘಟನೆ ನಡೆದಾಗ, ಯಕ್ಷಗಾನಕ್ಕೆ ಧಕ್ಕೆಯಾಗಿದೆ ಅಂತ ಬಂದಾಗ ನೇರವಾಗಿ ಧ್ವನಿಯನ್ನ ಎತ್ತಿದಂತಹ ವ್ಯಕ್ತಿಗಳಿವರು, ನಮ್ಮವರು, ನಮ್ಮ ಊರಿನವರು. ನೇರವಾಗಿ ನಾನು ಚರ್ಚೆನ ಪ್ರಾರಂಭ ಮಾಡಬೇಕು. ಮೊದಲಾಗಿ ನಾನು ನೇರವಾಗಿ ದೀಪಕ್ ರಾವ್ ಪೇಜಾವರ್ ಅವರ ಜೊತೆ ಹೋಗ್ತಾ ಇದ್ದೇನೆ. ವೀಕ್ಷಕರಿಗೆ ಕೂಡ ಕರೆ ಮಾಡುವಂತ ಅವಕಾಶ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ತಮ್ಮ ಜನಾಭಿಪ್ರಾಯ, ಜನಾಕ್ರೋಶ ಎಲ್ಲವನ್ನ ನಾವು ಸಂಗ್ರಹ ಮಾಡ್ತೇವೆ. ಬಿಫೋರ್ ದಟ್ ಗಣ್ಯ ವ್ಯಕ್ತಿಗಳು. ಸರ್, ದೀಪಕ್ ರಾವ್ ಪೇಜಾವರ್ ಫಸ್ಟ್ ರಿಯಾಕ್ಷನ್ ಸರ್ ಈ ಒಂದು ವಿಚಾರದ ಬಗ್ಗೆ. ಸರ್, ಈ ಒಂದು ವಿಚಾರದ ಬಗ್ಗೆ ಫಸ್ಟ್ ರಿಯಾಕ್ಷನ್ ನೋಡಿದಾಗ ದೀಪಕ್ ರಾವ್ ಪೇಜಾವರ್ ಅವರಿಗೆ ಏನನ್ಸ್ತು? ನೋಡಿ, ನಿನ್ನೆ ನಾನು ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಒಂದು ಯಕ್ಷಗಾನದ ಇಬ್ರು ಪಾತ್ರಧಾರಿಗಳು ಏನೋ ಒಂದು ದಂಡೆ ಮೇಲೆ ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸಿಕೊಂಡು, ನಾನು ನಾರ್ಮಲ್ ಫೇಸ್ಬುಕ್ ಆಗ್ಲಿ ಯಾವುದೇ ಸೋಷಿಯಲ್ ಮೀಡಿಯಾಗಳಾಗ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಏನೇ ಇರ್ಲಿ ಅದನ್ನು ಓಪನ್ ಮಾಡಿ ನೋಡ್ತೇನೆ. ನೋಡಿದಾಗ ಈ ಪೋಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ರೆ ವಿಡಿಯೋ ಪ್ಲೇ ಆಯ್ತು. ವಿಡಿಯೋ ಪ್ಲೇ ಆದಾಗ ನನ್ಗೆ ಬಹಳಷ್ಟು ಒಂಥರ ಶಾಕ್ ಆಯ್ತು. ಯಾಕಂತ ಹೇಳಿದ್ರೆ ಇಬ್ರು ಯಕ್ಷಗಾನದ ವೇಷಭೂಷಣ ಹಾಕಿಕೊಂಡು ಮಸಾಲೆ ದೋಸೆ ಇಟ್ಕೊಂಡು ನಡ್ಕೊಂಡು ಬಂದು ಅಲ್ಲಿಯ ಕಸ್ಟಮರ್ಸ್ ಗೆ ಸಪ್ಲೈ ಮಾಡ್ತಿರುವಂತದ್ದು. ಕಸ್ಟಮರ್ಸ್ ಸ್ವಾಭಾವಿಕವಾಗಿ ಸಹಜವಾಗಿ ಇದರಿಂದ ಸಂತೋಷಗೊಳ್ತಾರೆ, ಚಪ್ಪಾಳೆ ತರ್ತಾರೆ. ಅದು ಸೆಕೆಂಡ್ರಿ, ಅದು ನನ್ಗೆ ಅಗತ್ಯ ಇಲ್ಲ. ಇದು ನನಗೆ ಫಸ್ಟ್ ಗೆ ನಾನು ಏನ್ ಅನ್ಸಿದೆ, ಯಾಕಂದ್ರೆ ನನ್ನ ಪೋಸ್ಟ್ ಫೇಸ್ಬುಕ್ ಅಲ್ಲಿ ನೋಡಿದವರಿಗೆ ಗೊತ್ತು. ನಾನು ಇಬ್ರು ಯಕ್ಷಗಾನ ಕಲಾವಿದ್ರಲ್ಲ, ಹೋಟ್ಲಲ್ಲಿ ಉದ್ಯೋಗಕ್ಕಿರುವ ಸಪ್ಲೈಯರ್ಗಳು ಯಾರೋ ಇವನಿಗೆ ಯಕ್ಷಗಾನದ ವೇಷಭೂಷಣ ಹಾಕಿ ಮೇಕಪ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆ ಅಚ್ಚುಕಟ್ಟು, ಮೇಕಪ್ ಅಲ್ಲಿರುವ ಅಚ್ಚುಕಟ್ಟು, ವೇಷಭೂಷಣ ಕಟ್ಟಿಕೊಂಡ ರೀತಿ ಇದೆಲ್ಲ ಒಬ್ಬ ಪ್ರೊಫೆಷನಲ್ ಮಾಡಬಹುದಷ್ಟೇ, ಬೇರೆ ಅವರವರಾಗೆ ಮಾಡ್ಕೊಂಡ ಇಷ್ಟು ಅಚ್ಚುಕಟ್ಟು ಬರುವುದಿಲ್ಲ. ಪೋಸ್ಟ್ ಹಾಕಿದೆ, ಅನೇಕ ಅದಕ್ಕೆ ರಿಯಾಕ್ಟ್ ಮಾಡಿದ್ರು. ಸಂಜೆ ಹೊತ್ತಿಗೆ ನನ್ನ ಸ್ನೇಹಿತ ಒಬ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ಅಣ್ಣ ಇದು ಇಬ್ರು ಕಲಾವಿದರೆ ಅಂತ ಹೇಳಿ. ಇಬ್ರು ಕಲಾವಿದ್ರು ಅಂತ ಗೊತ್ತಾದಾಗ ನಂಗೆ ಇನ್ನಷ್ಟು ಬಹಳ ಬೇಸರ ಆಯ್ತು. ಯಾಕಂತ ಹೇಳಿದ್ರೆ ನಾನು ಏನ್ ಅಂದ್ಕೊಂಡಿದ್ನೋ ಅದಕ್ಕಿಂತ ವಿರುದ್ಧವಾಗ್ತಾ ಇದೆ. ಈಗ ಯಾರೋ ಮಾಡಿದ್ರು ಅಂತ ಹೇಳಿದ್ರೆ ನಾವು ಕ್ಷಮಿಸಬಹುದು, ಇದು ಕಲಾವಿದರು ಹೀಗೆ ಮಾಡಿದ್ರು ಅಂತ ಆದ ಕೂಡ ನನಗೆ ಬೇಸರ. ಆಮೇಲೆ ಆ ಕಲಾವಿದ್ರು ಯಾರು ಯಾವ ತಂಡದಲ್ಲಿ ಅಥವಾ ಯಾವ ಮೇಳದಲ್ಲಿದ್ದಾರೆ ಅನ್ನೋದನ್ನು ತಿಳ್ಕೊಂಡ ಮೇಲಂತೂ ಸತ್ಯ ಹೇಳ್ಬೇಕಂದ್ರೆ ನಿತಿನ್ ಅವರೇ, ನಿನ್ನೆ ರಾತ್ರಿ ಒಂಥರ ನಿದ್ದೆ ಇರಲಿಲ್ಲ. ಇವತ್ತು ಬೆಳಗ್ಗೆ ಎದ್ದಾಗ ನನಗೆ ಬಹಳಷ್ಟು ತಲೆನೋವು ಇತ್ತು ನನಗೆ. ಯಾಕಂದ್ರೆ ಒಂಥರ ಡಿಸ್ಟರ್ಬೆನ್ಸ್ ಇತ್ತು ನನಗೆ. ಕಲಾವಿದರು ಈ ಮಟ್ಟಕ್ಕೆ ಇಳಿದು ನಮ್ಮ ಕಲೆಯನ್ನು ಅಗೌರವಗೊಳಿಸಿದ್ರಲ್ಲ, ಒಂದು ಕೀಳು ಮಟ್ಟದಲ್ಲಿ ಕಲೆಯನ್ನು ತೋರಿಸಿದ್ರಲ್ಲ ಅಂತ ಹೇಳಿ ನನಗೆ ಬಹಳಷ್ಟು ನೋವಾಗಿತ್ತು. ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರು ಅಂದ್ರೆ ಯಕ್ಷಗಾನ ಕಲಾವಿದರು, ಬಡಗುತಿಟ್ಟಿನಲ್ಲಿ ಒಂದಿಬ್ರು ಕಲಾವಿದರು ಇದೇ ವಿಷಯದ ಕುರಿತು ಪೋಸ್ಟ್ ಅನ್ನು ವಾಟ್ಸ್ಆಪ್ ಅಲ್ಲಿ ಹಾಕಿದಾಗ ನನ್ಗೆ ಕುತೂಹಲ ಜಾಸ್ತಿ ಆಯ್ತು. ನನಗೆ ಇನ್ನೂ ತಿಳ್ಕೊಳ್ಬೇಕು ಇವ್ರು ಯಾರು ಅಂತ ಹೇಳಿದಾಗ ನಾನು ಅವ್ರನ್ನ ಫೋನ್ ಮಾಡಿದ್ರೆ ಇವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಿಕ್ಕಿತ್ತು. ಫೇಸ್ಬುಕ್ ಅಲ್ಲಿ ಮತ್ತೆ ಇದನ್ನು ಬರ್ದೆ ನಾನು, ಯಾಕಂದ್ರೆ ನನಗನ್ನು ಸಹಿಸ್ಕೊಳಿಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನನಗೆ ಸಪೋರ್ಟ್ ಆಗಿ ಬಹಳಷ್ಟು ಮಂದಿಗಳು ಈ ಒಂದು ಹೇಯ ಕೃತ್ಯವನ್ನ ಖಂಡಿಸಿ ಬರ್ದಿದ್ದಾರೆ. ಅಂದ್ರೆ ಅವರಿಗೂ ಅಷ್ಟೇ ನೋವಾಗಿದೆ ಅನ್ನುವುದು ಸತ್ಯ ಈ ಮಾತಿನಿಂದ. ಇದಿಷ್ಟು ನಾನು ಅಂದ್ರೆ ಇವತ್ತು ಮಧ್ಯಾಹ್ನದವರೆಗೆ ನಡೆದಂತಹ ವಿಷಯ. ಎಸ್ ಸರ್ ಬರ್ತೇನೆ. ಅದೇ ರೀತಿ ಇದು ದೀಪಕ್ ರಾವ್ ಪೇಜಾವರ್ ಅವರ ಫಸ್ಟ್ ರಿಯಾಕ್ಷನ್, ಜೊತೆಗೆ ನಮ್ಮ ಜೊತೆ ಕಿರಣ್ ಉಪಾಧ್ಯಾಯ ಅವರು ಫಸ್ಟ್ ರಿಯಾಕ್ಷನ್ ಸರ್ ಈ ಒಂದು ವಿಚಾರದ ಬಗ್ಗೆ. ಎಸ್ ಸರ್. ನಮಸ್ಕಾರ. ನನಗೆ ಏನ್ ಅನಿಸ್ತಂದ್ರೆ, ನಾನು ಯಕ್ಷಗಾನ ಕಲಿಯುವಾಗ ನನ್ನ ಗುರುಗಳು
ಹೊಸಕೋಟೆ ಮಂಜುನಾಥ ಭಾಗವತರು, ಅವರು ಯಕ್ಷಗಾನದ ಭೀಷ್ಮ ಅಂತ ಅವರು ಹೇಳಿಸ್ಕೊಂಡವರು. ಮೊದಲನೇ ದಿನ ನನಗೆ ಆದಂತ ಪಾಠ ಏನಂದ್ರೆ, ಕಲೆ ಯಾವುದೇ ಇರಲಿ ಅದಕ್ಕೆ ಗೌರವ ಕೊಡಬೇಕು. ಗೌರವ ಕೊಡ್ಲಿಕ್ಕೆ ಆಗದೇ ಇದ್ರೂ ಸಾಧ್ಯ ಇಲ್ಲದೆ ಇದ್ರೆ ಕೊನೆಯ ಪಕ್ಷ ನೀವು ಅದಕ್ಕೆ ಅವಮಾನವನ್ನು ಮಾಡಬಾರ್ದು, ಅಪಮಾನ ಆಗುವಂತ ಕೆಲಸ ಮಾಡಬಾರ್ದು. ಇದು ಮೊದಲನೇ ಪಾಠ. ಯಾಕಂದ್ರೆ ಯಕ್ಷಗಾನ ಅನ್ನೋದು ನೀವು ಆಗ್ಲೇ ಹೇಳಿದಂತೆ ಇದೊಂದು ದೈವಿ ಕಲೆ. ನಾವು ಈ ಯಕ್ಷಗಾನ ಪಾತ್ರಧಾರಿಗಳ ತಲೆ ಮೇಲೆ ಇಟ್ಟಿರುವಂತಹ ಒಂದು ಕಿರೀಟವನ್ನು ನೋಡ್ತೇವಲ್ಲ, ಬಡವ ತಿಟ್ಟಿನಲ್ಲಿ ಅಥವಾ ತೆಂಕು ತಿಟ್ಟಿನಲ್ಲಿ ಕೂಡ ಆ ಕಿರೀಟವನ್ನು ನಾವು ಗಣಪತಿ ಅಂತ ತಿಳಿದು ಪೂಜೆ ಮಾಡ್ತೇವೆ. ಅದನ್ನ ತಲೆಗೆ ಕಟ್ಟೋದಕ್ಕಿಂತ ಮುಂಚೆ, ಕಾಲಿಗೆ ಗೆಜ್ಜೆ ಕಟ್ಟೋದಕ್ಕಿಂತ ಮುಂಚೆ ದೇವರ ಮುಂದಿಟ್ಟು ನಾವು ಅದನ್ನ ಪೂಜೆ ಮಾಡಿ ಕಟ್ತೇವೆ. ಇದು ಕಲೆಗೆ ತೋರುವಂತಹ ಭಕ್ತಿ, ಗೌರವ, ಹಾಗೆ ದೇವರ ಮೇಲಿರುವಂತಹ ಭಕ್ತಿ, ಎರಡರದ್ದು ಪ್ರತೀಕ ಇದು. ನಮಗೆ ಬೇರೆ ಯಾವ ಕಲೆಗಿಂತಲೂ ಯಕ್ಷಗಾನ ವಿಶೇಷ ಅಂತ ಅನ್ನಿಸೋದು ಈ ಕಾರಣಕ್ಕೆ. ನಿಮ್ಮಲ್ಲಿ ನಾಟ್ಯ, ಗಾಯನ, ಮಾತು, ವಾದ್ಯ ಎಲ್ಲ ಇದೆ ಯಕ್ಷಗಾನದಲ್ಲಿ. ಇಂತಹ ಅಪೂರ್ವವಾದಂತಹ ಕಲೆ ಬಹುಶಃ ಬೇರೆ ಯಾವ ದೇಶದಲ್ಲಿಯೂ ಅಥವಾ ನಮ್ಮ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲಿಯೂ ಯಾವ ಕಲಾ ಪ್ರಕಾರಗಳಲ್ಲಿ ಈ ರೀತಿಯ ಒಂದು ವೈವಿಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಕಲೆಯನ್ನ ನೀವು ಹೋಟೆಲ್ನಲ್ಲಿ ಒಂದು ಸರ್ವ್ ಮಾಡೋದಕ್ಕಾಗಿ ಉಪಯೋಗಿಸಿದಿರಿ ಅಂದ್ರೆ, ಸರ್ವ್ ಮಾಡಿದವ್ರು ನಾನು ದೀಪ ಕೊಡುತ್ತೆ ಪೋಸ್ಟ್ ಹಾಕಿದಾಗ ನನಗೆ ಅದೇ ಅನ್ನಿಸ್ತು. ಸರ್ವ್ ಮಾಡಿದವ್ರು ಆಮೇಲೆ ತಟ್ಟೆನೂ ಎತ್ತಿದ್ರ ಅಂತ. ತಟ್ಟೆ ಎತ್ತಲಿಕ್ಕೆ ಜನ ಬೇಕಲ್ಲ. ಈ ಕೆಲಸವನ್ನು ಯಕ್ಷಗಾನದವರೇ ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ಇದ್ರ ಅಂತ. ಇದು ಕೇವಲ ಪ್ರಚಾರಕ್ಕಾಗಿ ಇಷ್ಟು ಮಾಡ್ತಾ ಇರೋದಿದೆಯಲ್ಲ, ತುಂಬಾ ಒಂದು ಬೇಸರದ ಸಂಗತಿ. ನಾನು ಯಾವಾಗಲೂ ಹೇಳ್ತೀನಿ, ಈ ಸಿನಿಮಾ ಹಾಡ್ನಲ್ಲಿ ಯಕ್ಷಗಾನದವರನ್ನು ತರೋದು ಅಥವಾ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಯಕ್ಷಗಾನದವರನ್ನು ತರೋದು, ಅದು ಒಂದು ಏನ್ ತೋರಿಸ್ತದೆ ಅಂದ್ರೆ, ಈ ಕಾರ್ಯಕ್ರಮ ಆಯೋಜಿಸುವವರಲ್ಲಿ ಅಥವಾ ನೃತ್ಯ ನಿರ್ದೇಶಕರಲ್ಲಿ ಅವರಲ್ಲಿ ತಮ್ಮಲ್ಲಿ ಸ್ವತಃ ಶಕ್ತಿ ಇಲ್ಲದೆ ಹೋದಾಗ ಈ ತರದ ಅಟ್ರಾಕ್ಷನ್ಗಳು, ಅಡಿಷನಲ್ ಅಟ್ರಾಕ್ಷನ್ಗಳನ್ನ ಇವರು ಮಾಡ್ಲಿಕ್ಕೆ ಅಥವಾ ಅಳವಡಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅಂತ ನನಗೆ ಅನಿಸ್ತದೆ. ನನಗೆ ಬಹಳ ವಿಚಿತ್ರ ಅನಿಸಿದ್ದು, ಒಂದು ಪ್ರಸಿದ್ಧ ಮೇಳದ ಕಲಾವಿದರು ಈ ಒಂದು ಕೆಲಸವನ್ನು ಮಾಡ್ತಾ ಇರೋದು ನಿಜಕ್ಕೂ ಆಘಾತಕಾರಿಯಾದ ಒಂದು ಸಂಗತಿ ಇದು. ಎಸ್ ವೆರಿ ಬ್ಯೂಟಿಫುಲ್ ಸರ್. ನಿಜ, ಈ ಒಂದು ಮಾತನ್ನ ನಾನು ಒಪ್ಕೊಳ್ತೇನೆ. ಯಾಕಂದ್ರೆ ನಾನು ಯಕ್ಷಗಾನ ಅಂತ ಬಂದಾಗ ಕಲಾ ಪ್ರಕಾರಗಳಲ್ಲೂ ಕೂಡ ಜಾಸ್ತಿ ಆಗಿದೆ. ಕರಾವಳಿಗಳು ತುಳುನಾಡಿ ನಾವು ನೋಡಿರುವಂತದ್ದು ದೈವಿ ಕಲೆ, ದೈವಿ ಶಕ್ತಿ ಇದೆ ಇದರಲ್ಲಿ ಅನ್ನೋದು. ತಾವು ಕೂಡ ಅದನ್ನ ಹೇಳಿದ್ದೀರಿ. ಕಿರೀಟವನ್ನ ಯಾವ ರೀತಿ ಧಾರಣೆಯನ್ನ ಮಾಡ್ತೀರಾ, ತದನಂತರ ಗೆಜ್ಜೆಯನ್ನ ಯಾವ ರೀತಿ ಪೂಜೆ ಮಾಡಿಕೊಂಡು ತಾವುಗಳು ಧಾರಣೆಯನ್ನ ಮಾಡ್ತೀರಾ ಅನ್ನುವಂಥದ್ದು. ನಿನ್ನೆ ತಾನೆ ನಮ್ಮ ಸ್ಟುಡಿಯೋದಲ್ಲಿ ಯಕ್ಷಗಾನದ ಬಗ್ಗೆ ನಾವು ಮಾತನಾಡಿದಾಗ ಕಟೀಲು ಮೇಳ ಇವತ್ತಿನಿಂದ ಪ್ರಥಮ ಸೇವೆ ಆಟ ಅಂದ್ರೆ ನಾಳಿಂದ ಕಟೀಲು ಮೇಳಗಳು ಹೊರಡುತ್ತೆ, 6 ಮೇಳಗಳು ಕೂಡ ಹೊರಡುತ್ತೆ. ನಿನ್ನೆ ದಿನ ನಮ್ಮ ಸ್ಟುಡಿಯೋ ಕೂಡ ಆಸ್ರಣ್ಣವರು ಬಂದಿದ್ರು, ಹರಿನಾರಾಯಣ ದಾಸ್ ಆಸ್ರಣ್ಣ ಅವರು ಬಂದಾಗ ಅವರು ಕೂಡ ಇದೇ ವಿಚಾರವನ್ನ ಹೇಳಿರುವಂತದ್ದು. ಅಂದ್ರೆ ಒಂದು ಯಕ್ಷಗಾನ ಅಂತ ಬಂದಾಗ ಅದನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ದೇವರ ಮುಂದೆ ಇಟ್ಟುಕೊಂಡು ಆ ಪರಿಕರಗಳನ್ನ ದೇವರೇ ಅನ್ನುವಂಥದ್ದು ಆ ಒಂದು ವಿಚಾರಗಳನ್ನ ನಾವು ಆರಾಧನೆ ಮಾಡಿಕೊಂಡು ಬಂದವರು. ಆದ್ರೆ ಈ ಒಂದು ವಿಚಾರಗಳು ನೋಡಿದಾಗ ಏನೋ ಒಂದ್ ಕಡೆ ಘಾಸಿ ಆಗಿರುವಂತಹ 100% ನಿಜವಾಗಿರುವಂತಹ ವಿಚಾರ. ಯಾಕಂದ್ರೆ ನಿನ್ನೆ ನಾವು ಮಾತಾಡಿದಾಗ ಕೆಲವು ವಿಚಾರಗಳು ಬಂತು. ಯಕ್ಷಗಾನ ಅಂತ ಬಂದಾಗ ಕೆಲವರು ಹರಕೆಯ ರೂಪದಲ್ಲಿ ಯಕ್ಷಗಾನವನ್ನ ಆಟ ಆಡಿಸ್ತಾರೆ. ಮಕ್ಕಳಾಗದೇ ಇದ್ದಾಗ ಅಥವಾ ಏನು ತುಂಬಾ ದೊಡ್ಡ ಮಟ್ಟದ ಕಷ್ಟ ಬಂತು ಅಂತ ಬಂದಾಗ, ಮದುವೆ ಆಗದೇ ಇದ್ದಾಗ, ರೋಗ ರುಜಿನಗಳಿದ್ದಾಗ, ದೊಡ್ಡ ಮಟ್ಟದ ಒಂದು ಮಾರಕ ಕಾಯಿಲೆ ಇದ್ದಾಗ ಇದೆಲ್ಲವೂ ಗುಣ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಹರಕೆ ಆಟವನ್ನ ಕೂಡ ಆಡಿಸುವವರಿದ್ದಾರೆ. ಅಂದ್ರೆ ನಾನು ಅದಕ್ಕೋಸ್ಕರ ಹೇಳಿರುವಂತದ್ದು, ಇಂತಹ ಒಂದು ಶ್ರದ್ಧಾ ಭಕ್ತಿ ಜೊತೆಗೆ ದೈವಿ ಶಕ್ತಿ ಇರುವಂತಹ ಯಕ್ಷಗಾನವನ್ನ ಈ ರೀತಿ ಮಾಡಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ, ಇದು ನನ್ನ ಪ್ರಶ್ನೆ ಕೂಡ ಹೌದು. ಜೊತೆಗೆ ಅನೇಕ ಜನರು ಹೇಳುವರಿದ್ದಾರೆ, ನಾನು ಕೇಳಿದ್ದೇನೆ ಇದರ ಬಗ್ಗೆ ಕೂಡ. ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ವಿರೋಧವಾದ ಚರ್ಚೆ ಕೇಳಿ ಬರ್ತಾ ಇದೆ, ಏನ್ ಸಮಸ್ಯೆ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳೆಲ್ಲವೂ ಕೂಡ ಬೆಳೀತಾ ಇದೆ, ಜೊತೆಗೆ ನಾವು ಮಾಡರ್ನ್ ಆಗ್ತಾ ಇರುವಂತಹ ವಿಚಾರಗಳು. ಏನೋ ಯಕ್ಷಗಾನದ ವೇಷವನ್ನ ಹಾಕಿದ್ದಾರೆ, ಏನೋ ಅಪಚಾರ ಮಾಡಿಲ್ಲ, ಏನೋ ಹೋಗಿ ಈ ರೀತಿ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳುವವರು ಕೂಡ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಮುಕ್ತವಾದಂತಹ ಅವಕಾಶ ಇದೆ. ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸಬಹುದು, ಕರೆ ಮಾಡಬಹುದು. ನಾನು ನೇರವಾಗಿ ರಾಮಚಂದ್ರ ಭಟ್ ಎಲ್ಲೂರು ಅವ್ರ ಜೊತೆ ಹೋಗ್ತಾ ಇದ್ದೇನೆ, ಬಾಲ ಯಕ್ಷಕೂಟ ಕದ್ರಿ ನಿರ್ದೇಶಕರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ಘಟನೆ? ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಥವಾ ಇಡೀ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ನನ್ನ ಮಟ್ಟಿನಲ್ಲಿ ಹೇಳುವುದಾದ್ರೆ ಯಕ್ಷಗಾನದಂತಹ ಒಂದು ಗರಿಮೆ ಹಿರಿಮೆ ಇದ್ದಂತಹ ಕಲೆ ಇನ್ನೊಂದಿಲ್ಲ ಅಂತ ಹೇಳುವುದಕ್ಕೆ ಯಾವ ಸಂಶಯವೂ ಇಲ್ಲ. ನಿಜ. ಅದರಲ್ಲಿಯೂ ನಮ್ಮ ದಕ್ಷಿಣ ಕನ್ನಡಿಗರು ಮತ್ತೆ ಉತ್ತರ ಕನ್ನಡದವರು ತಿಟ್ಟುಗಳ ಅತೀತ, ಅಂದ್ರೆ ಬಡಗು ತಿಟ್ಟು ಇರ್ಬೋದು, ತೆಂಕು ತಿಟ್ಟು ಇರ್ಬೋದು, ಬಡಗು ಇರ್ಬೋದು, ಆದ್ರೂ ಎಲ್ಲರೂ ಸೇರಿ ಮಾಡುವಂತಹದ್ದು ಒಂದೇ ಒಂದು ಕೆಲಸ ಅಂತ ಹೇಳಿದ್ರೆ ಕಲೆಯ ಆರಾಧನೆ. ಯಕ್ಷಗಾನ ಕಲೆ ಎನ್ನುವಂಥದ್ದು ದೈವಿಕ ಕಲೆ, ಅದು ನಾವು ಆರಾಧಿಸಿಕೊಂಡು ಬಂದಂತಹ ಕಲೆ. ನಾವು ಯಕ್ಷಗಾನವನ್ನು ಕಲಿತಲ್ಲಿಂದ ಇಲ್ಲಿಯವರೆಗೂ ಕೂಡ ಅದನ್ನ ಆರಾಧಿಸಿದ್ದೇವೆ, ಅದರ ಮುಖಾಂತರವಾಗಿ ದೇವರನ್ನು ಪೂಜಿಸಿದ್ದೇವೆ. ನಮ್ಮ ಯಕ್ಷಗಾನ ಎನ್ನುವಂಥದ್ದು ಎಷ್ಟು ಒಂದು ಉತ್ಕೃಷ್ಟವಾದಂತಹ ಕಲೆ ಅಂತ ಹೇಳಿದ್ರೆ
ಒಂದು ಕೇವಲ ಒಂದು ರಂಗಸ್ಥಳದಲ್ಲಿ 14-12 ರಂಗಸ್ಥಳದಲ್ಲಿ ನಾವು ದೇವಲೋಕದ ನಿರ್ಮಾಣವನ್ನು ಮಾಡುತ್ತೇವೆ. ಅದೇ ಕ್ಷಣದಲ್ಲಿ ಅರೆಕ್ಷಣದಲ್ಲಿ ಅದರಲ್ಲಿ ದಾನವಲೋಕದ ನಿರ್ಮಾಣವೂ ಆಗ್ತದೆ, ವೈಕುಂಠದ ನಿರ್ಮಾಣವೂ ಆಗ್ತದೆ. ಇಂತಹ ಕಲೆಯನ್ನ ಆರಾಧಿಸುವಂತಹ ಕಲೆಯನ್ನ ಒಂದು ಕೇವಲ ಪ್ರಚಾರದ ದೃಷ್ಟಿಯಿಂದ ಮಾಡಿದ್ದಾರೋ ವ್ಯಾವಹಾರಿಕ ದೃಷ್ಟಿಯಿಂದ ಮಾಡಿದ್ದಾರೋ ಅದು ಬೇರೆ. ಅವರು ಯಾವ ದೃಷ್ಟಿಯಿಂದ ಮಾಡಿದ್ರು ಕೂಡ ಅದೇ ಜಾಗದಲ್ಲಿ ಅದಕ್ಕೊಂದು ವೇದಿಕೆಯನ್ನು ಒದಗಿಸಿ ಅದಕ್ಕೊಂದು ಚೌಕಟ್ಟು, ರಂಗಸ್ಥಳದ ಚೌಕಟ್ಟನ್ನು ಒದಗಿಸಿ ಅಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಅವರು ತೋಡಿಕೊಂಡಿದ್ರೆ ಅವರು ಕಲಾವಿದರಿಗೆ ಕಲೆಗೆ ಕೊಡುವಂತಹ ಒಂದು ಮರ್ಯಾದೆ ಅಂತ ಹೇಳಿ ನಾವು ಅವರನ್ನ ಬಿಡುವುದಾಗಿತ್ತು. ಆದರೆ ವ್ಯವಹಾರ ಇದು 100% ವ್ಯವಹಾರ, ತಮ್ಮ ವ್ಯವಹಾರವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಇಂತಹ ಹಿರಿಮೆ ಇದ್ದಂತ ಇವತ್ತು ನಾನು ನೋಡಿ ಬಂದೆ. ಈ ಕಾರ್ಯಕ್ರಮಕ್ಕೆ ಬರುವುದಕ್ಕಿಂತ ಮೊದಲು ಗೆಜ್ಜೆ ಕಟೀಲಿನ ದುರ್ಗಾ ಪರಮೇಶ್ವರ ಗೆಜ್ಜೆ ಸೇವೆಯನ್ನು ನೋಡುವಾಗ ಎಂತ ನಾಸ್ತಿಕನಾದ್ರೂ ಕೂಡ ತಲೆಬಾಗಿ ಅದಕ್ಕೆ ನಮಸ್ಕಾರ ಮಾಡಬೇಕು. ಅಂತಹ ಕಲೆ ಇದು, ಪೂಜನೀಯವಾದಂತಹ ಕಲೆ. ಈ ಕಲೆಯನ್ನ ಏನೂ ಗೊತ್ತಿಲ್ಲದೆ ಇದ್ದವರು ಈ ತರ ಅಪಚಾರ ಮಾಡಿದ್ರೆ ಬೇಸರ ಇಲ್ಲ. ದೀಪಕ್ ರಾವ್ ಹೇಳಿದ ಹಾಗೆ ಅಂದ್ರೆ ಅವರಿಗೆ ನೈತಿಕತೆ ಉಂಟು ಇದನ್ನು ಹೇಳುವಂತ. ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿದ್ದ ಹಾಗೆ ದೀಪಕ್ ರಾವ್ ಅವರೇ ಒಂದು 4-5 ವರ್ಷದ ಹಿಂದೆ ಇಲ್ಲೊಂದು ಪ್ರಚಾರಕ್ಕಾಗಿ ಯಾವುದೋ ಒಂದು ಉದ್ಯಮದವರು ಅವರ ಫೋಟೋವನ್ನ ಹಾಕಿ ಕಟೌಟ್ ಮಾಡಿ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಯಕ್ಷಗಾನವನ್ನ ಇಷ್ಟು ಕೀಳಕ್ಕೆ ತಗೊಂಡು ಹೋಗಬೇಡಿ, ನನ್ನ ಫೋಟೋವನ್ನ ಅದರಲ್ಲಿ ಹಾಕಬೇಡಿ, ತೆಗಿಸಿ ಅಂತ ಹೇಳಿ ತೆಗೆಸಿದಂತಹ ನೈತಿಕ ಬಲವುಳ್ಳಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನೈತಿಕ ಉಳ್ಳಂತವರು ದೀಪಕ್ ರಾವ್ ಅಂತವರು. ದೀಪಕ್ ರಾವ್ ಅವರು ಅಂದ್ರೆ ಈಗ ಅಲ್ಲ, ಆಗಲೇ ಅಪಪ್ರಚಾರ ಆದಾಗ ಅದನ್ನ ಖಂಡಿಸಿದವರು. ನಾನು ಹಾಗೆ ಒಂದು 4 ವರ್ಷದ ಹಿಂದೆ ಯಾವುದೋ ಒಂದು ರಾಜಕೀಯ ಪಕ್ಷದ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಬರುವಾಗ ಒಬ್ಬರು ಕಲಾವಿದರೆ ಅವರು ಬರ್ತಾ ಇದ್ದಾರೆ, ಒಂದು 10-15 ವೇಷ ಮಾಡಿ ಅವರ ಆಚೆ ಈಚೆ ನಿಲ್ಲಿಸಬೇಕು ಅಂತ. ನಿಲ್ಲಿಸಬೇಕು. ನಾನು ಈ ಕಲೆಯನ್ನು ಅಷ್ಟು ನಿಕೃಷ್ಟಕ್ಕೆ ತಗೊಂಡು ಹೋಗುವುದಿಲ್ಲ. ಅವರೆಲ್ಲ ಯಾರೇ ಬಂದರೂ ಕೂಡ ಅವರು ಆರಾಧನೆ ದೃಷ್ಟಿಯಿಂದ ನೋಡುವುದಿದ್ರೆ ಅವರ ಮುಂದೆ ಪ್ರದರ್ಶನ ಮಾಡ್ತೇವೆ, ಬೇಕಿದ್ರೆ 5 ನಿಮಿಷ ಕೊಟ್ಟರು ಸಾಕು. ಆದರೆ ಈ ತರ ಈ ಕಲೆಯನ್ನು ಅಷ್ಟು ನಿಕೃಷ್ಟಕ್ಕೆ ಕೊಂಡು ಹೋಗುವುದಿಲ್ಲ ಅಂತ ಹೇಳಿ ಅವರಿಗೆ ಆಗುವುದಿಲ್ಲ ಅಂತ ಹೇಳಿದವ ನಾನು. ಹಾಗಾಗಿ ಇಷ್ಟು ಕಲೆಯನ್ನು ಇಂತಹ ದೊಡ್ಡ ಕಲೆಯನ್ನ ಇಷ್ಟು ಕೆಳಮಟ್ಟಕ್ಕೆ ತಗೊಂಡು ಹೋಗಬಾರದು. ಇದು ಕಳಕಳಿಯ ವಿನಂತಿ ನನ್ನಲ್ಲಿ, ನಾನು ಮಾಡುವಂತಹ ಕಲಾವಿದರಲ್ಲಿ. ಏನು ಗೊತ್ತಿಲ್ಲದೆ ಇದ್ದವರು ಮಾಡಿದ್ರೆ ಕ್ಷಮಾರ್ಹ ಅದು. ಆದ್ರೆ ಎಲ್ಲವನ್ನು ಗೊತ್ತಿದ್ದುಕೊಂಡು ಕಲೆಯಲ್ಲೇ ಇದ್ದುಕೊಂಡು ಕಲಾ ಪೂಜೆಯನ್ನ ಮಾಡಿ ಗೆಜ್ಜೆ ಕಟ್ಟಿಕೊಂಡ ಒಬ್ಬ ಕಲಾವಿದ ಮಾಡ್ತಾನೆ ಅಂತ ಹೇಳಿದ್ರೆ ಇದು ಕ್ಷಮಿಸುವಂತಹ ವಿಷಯವೇ ಅಲ್ಲ. ನಿಜ ಸರ್, ವೆರಿ ಬ್ಯೂಟಿಫುಲ್. ಜೊತೆಗೆ 2 ನಿದರ್ಶನಗಳನ್ನು ತಾವು ಹೇಳಿದ್ದೀರಾ. ತಮ್ಮ ಒಂದು ಜೀವನದಲ್ಲಿ ನಡೆದಿರುವಂತಹ ಘಟನೆ, ಯಾಕೆ ತಾವು ರಿಫ್ಯೂಸ್ ಮಾಡಿದ್ರೆ ಅನ್ನೋಂಥ, ರಿಜೆಕ್ಟ್ ಮಾಡಿದ್ರೆ ಅನ್ನೋಂಥ. ಜೊತೆಗೆ ದೀಪಕ್ ರಾವ್ ಪೇಶರ್ ಅವರು ಮತ್ತೊಮ್ಮೆ ತಮ್ಮಗಳ ಮೇಲಿರುವಂತಹ ಗೌರವ ಜಾಸ್ತಿ ಆಯ್ತು ಸರ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಯಾಕಂದ್ರೆ ಇವರುಗಳು ಮಾಡಿರುವಂತಹ ವಿಚಾರಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಬೇಸರ ಆಗಿರುವಂತದ್ದು. ಸರ್ ಬರ್ತಿದೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಡಲು ನಾನು ಸಂಗ್ರಹ ಮಾಡಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರುಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪ್ರವೀಣ್ ಬೀಪುಲ್ಲೆ ಅಂತ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ಸರ್, ಈಗ ಇದು ಖಂಡನೀಯ. ಮಸಾಲೆ ದೋಸೆ ಯಕ್ಷಗಾನ ಕಲಾವಿದರು ಅದನ್ನು ಸಪ್ಲೈ ಮಾಡಿದ್ದು ಖಂಡನೀಯವಾಗಿದೆ. ಆದ್ರೆ ಇವತ್ತು ಆ 2 ವೇಷಧಾರಿಗಳು ಕಲಾವಿದರು ಅವರು ಏನು ಕಲಾವಿದರಲ್ಲದಿದ್ರೆ ಅದು ಅಷ್ಟು ಅದನ್ನ ದೊಡ್ಡ ಸಂಗತಿ ಮಾಡ್ಬೇಕಂತ ಇರ್ಲಿಲ್ಲ. ಆದ್ರೆ ಈಗ ಕಲಾವಿದರು ಅಂತ ಹೇಳ್ತೀರಿ, ಅವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ. ಆದ್ರೆ ನಾವು ಅವರಿಬ್ರು ಕಲಾವಿದರನ್ನು ತೇಜೋವಧೆ ಮಾಡುವುದಕ್ಕಿಂತ ಅವರ ಆರ್ಥಿಕ ಪರಿಸ್ಥಿತಿ ಈಗಿನ ಸಂದರ್ಭದಲ್ಲಿ ಕೊರೋನಾ, ಈ ಕೊರೋನಾದಲ್ಲಿ ಆ ಕಲಾವಿದರ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಅವರಿಗೆ ನಾವು ಇವತ್ತು ಯಕ್ಷಗಾನ ಶ್ರೀಮಂತ ಕಲೆಯಾದ್ರು, ಶ್ರೀಮಂತರ ಒಂದು ಹವ್ಯಾಸಿ ಕಲೆಯಾದ್ರು, ಅದರ ಕಲಾವಿದರು ತುಂಬಾ ಬಡತನದಲ್ಲಿದ್ದಾರೆ. ಇವತ್ತು ಅವರ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಸ್ವಲ್ಪ ಗಮನಿಸಿ ಅವರ ದುಡ್ಡಿಗಾಗಿ ಪಾಪ ಮಾಡಿಕೊಂಡಿದ್ದಾರಾ ಅಂತ ಯೋಚನೆ ಮಾಡ್ತೀವಿ. ಇವತ್ತಿನ ಬದುಕು ಕಷ್ಟ ಆಗಿದೆ. ನಾವು ನೋಡ್ತೇವೆ, ಇವತ್ತು ನಾವು 50 ವರ್ಷ ಹಿಂದೆ ಬಂದಿದ್ದೇವೆ. ನಾನು ಒಬ್ಬ ಹವ್ಯಾಸಿ ಕಲಾವಿದ. ಇವತ್ತು ಯಕ್ಷಗಾನ ಕಲಾವಿದರಾಗ್ಲಿ, ನಾಟಕ ಕಲಾವಿದರಾಗ್ಲಿ, ಪಾಪ ಅವರಿಗೂ ಕಷ್ಟ ಆಗಿದೆ, ತುಂಬಾ ಬದುಕು ಕಷ್ಟ ಆಗಿದೆ.
ಇದಕ್ಕೆ ಸರ್ಕಾರ, ನಮ್ಮ ಈ ಸರ್ಕಾರದಿಂದ ಒಂದು ಯೋಚನೆ ಆಗ್ಬೇಕು. ಒಂದು ಮುಖ್ಯವಾಗಿ ಇವತ್ತು ಇವರು ಯಾಕೆ ವೇಷ ಮಾಡಿದ್ದಾರೆ? ಈಗ ಅವರು ಏನೋ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆಗೆ ಕಷ್ಟಕ್ಕೆ ಬಿದ್ದು ಇವರು ವೇಷ ಮಾಡಿದ್ರೆ ಖಂಡಿತ ಅವರನ್ನು ಕ್ಷಮಿಸುವಂತದ್ದು, ಖಂಡಿತ ಕ್ಷಮಿಸುವಂತದ್ದು. ಯಾಕಂದ್ರೆ ಅಷ್ಟು ಕಷ್ಟ ಉಂಟು ಈ ಪರಿಸ್ಥಿತಿಯಲ್ಲಿ. ಇವತ್ತು ನಾವು ನೋಡ್ತೇವೆ ಕೆಲವು ಕಡೆ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವ, ಜನರಿಂದ ದುಡ್ಡು ಕಲೆಕ್ಷನ್ ಮಾಡುದು, ಇಂಥದ್ದೆಲ್ಲನೇ ತುಂಬಾ ನಡೀತದೆ. ಈ ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಬುದ್ಧಿ ಬರಲಿಲ್ಲ, ಜನರಿಗೆ ಇನ್ನೂ ಬುದ್ಧಿ ಬರಲಿಲ್ಲ ಅಂತ ಹೇಳ್ತೇವೆ. ಆ ಕಾರಣಕ್ಕಾಗಿ ಪಾಪ ಎಲ್ಲಿಯೋ ಸ್ವಲ್ಪ ದುಡ್ಡು ಸಿಗ್ತದಂತ ಇಟ್ಕೊಂಡು ವೇಷ ಹಾಕಿರಬಹುದು. ಆ ಕಾರಣಕ್ಕಾಗಿ ಅವರನ್ನು ಸ್ವಲ್ಪ, ಅವರ ಪರಿಸ್ಥಿತಿಯನ್ನು ಸ್ವಲ್ಪ ಅವಲೋಕನ ಮಾಡುವುದು ಒಳ್ಳೆಯದು ಅಂತ ನನಗೆ ಕಾಣಿಸ್ತಿದೆ ಮಾನವೀಯತೆ ದೃಷ್ಟಿಯಿಂದ. ಓಕೆ ಸರ್, ಒಂದು ಒಳ್ಳೆಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದೀರಾ. ಓಕೆ, ನೋಡೋಣ. ಈ ಬಗ್ಗೆ ಕೂಡ ನಾನು ಕೇಳ್ತೇನೆ ಸರ್, ಈ ಬಗ್ಗೆ ಕೂಡ ಮಾತಾಡಬೇಕು, ಅಂದ್ರೆ ಕಲಾವಿದರ ಒಂದು ದೃಷ್ಟಿಯಿಂದ ಅನ್ನುವಂಥದ್ದು. ಜೊತೆಗೆ ಒಂದು ಮಾತು ಸರ್, ತಾವು ಕರೆ ಮಾಡಿದ್ದೀರಾ ಅಂಡ್ ಕಲಾವಿದರ ಇದು ಖಂಡನೀಯ ಮಾತ್ರ. ಆದ್ರೆ ಅವರ ಆರ್ಥಿಕ ವ್ಯವಸ್ಥೆ ಮಟ್ಟಕ್ಕೆ ಕೊರೋನಾ ಸಂದರ್ಭದಲ್ಲಿ ಅವರನ್ನು ಈ ಮಟ್ಟಕ್ಕೆ ಇಳಿಸಿದ ಅಂತ ಯೋಚನೆ ಮಾಡಿದ್ದಾರೆ. ಓಕೆ ಎಸ್ ಸರ್, ಇದನ್ನೊಂದು ನೋಡೋಣ, ಮಾತಾಡೋಣ. ಜೊತೆಗೆ ಸರ್, ಒಂದು ಆ ಕಲಾವಿದರ ತೇಜೋವಧ ಎಲ್ಲೂ ಕೂಡ ಮಾಡಿಲ್ಲ ಸರ್. ಆ ಕಲಾವಿದರ ತೇಜೋವಧನ ನಾವು ಕೂಡ ಮಾಡಿಲ್ಲ. ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಎಸ್, ಎಲ್ಲೂ ಕೂಡ ಅವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿಲ್ಲ. ನಾವು ಸರಿಯಾಗಿಲ್ಲ, ಇನ್ನೂ ಸರಿಯಾಗಿಲ್ಲ, ವ್ಯವಸ್ಥೆ ಸರಿಯಾಗಿಲ್ಲ. ಓಕೆ, ನಮ್ಮ ಹತ್ರ ನನ್ನ ಕಲಾಕಳಿಗೆ ಓಕೆ ನಮ್ಮ ಹತ್ರ ಅವರ ಭಾವಚಿತ್ರ ಇದೆ, ಅವರ ಹೆಸರು ಇದೆ, ಆದ್ರೆ ಎಲ್ಲೂ ಕೂಡ ಅದನ್ನ ನಾವು ಪ್ರಸ್ತಾಪ ಮಾಡಿಲ್ಲ. ಇದು ವೈಯಕ್ತಿಕವಾಗಿರುವಂತಹ ಹೋರಾಟ ಅಲ್ಲ. ವೈಯಕ್ತಿಕವಾಗಿ ಇವತ್ತು ವ್ಯವಸ್ಥೆ ಸರಿ ಇದ್ರೆ ತಪ್ಪು ಮಾಡಿದ್ದನ್ನು ನಾವು ತಪ್ಪಂತ ಹೇಳ್ಬೋದು. ಈಗ ಪರಿಸ್ಥಿತಿ ಒಳ್ಳೇದಿಲ್ಲ ಸರ್, ಇವರ ವ್ಯವಸ್ಥೆ ಸರಿ ಇಲ್ಲ. ಜನರು ಈಗ ದುಡ್ಡಿಗಾಗಿ ಪಾಪ ಆಸೆಗೆ ವೇಷ ಆಗಿರ್ಬೋದು. ಹೌದಾ? ಸರಿ ಸರ್, ಕೇಳೋಣ, ಮಾತಾಡೋಣ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ಎಸ್ ಸರ್, ದೀಪಕ್ ರಾವ್ ಅವರು ಏನ್ ಹೇಳ್ತೀರಾ ಸರ್? ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಏನ್ ಹೇಳ್ತೀರಾ? ಆಗಿರಬಹುದು ಅನ್ನೋದು, ಯಾಕಂದ್ರೆ ಅನಿವಾರ್ಯ ಕಾರಣಗಳು ಅನ್ನುವಂಥದ್ದು. ಎಸ್ ಸರ್, ಅವರ ಕಳಕಳಿಗೆ ನಾನು ಒಪ್ಪಿಕೊಳ್ತೇನೆ. ಅಂದ್ರೆ ಯಾವನೇ ಒಬ್ಬನ ಅನಿವಾರ್ಯತೆಗೆ ಒಳಪಟ್ಟು ಏನಾದ್ರು ಮಾಡ್ತಾನೆ, ಆ ಅನಿವಾರ್ಯತೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಅದು ಸರಿ. ಆದ್ರೆ ನಾನು ಇದನ್ನು ಮೊದಲೇ ಹೇಳಬೇಕಾಗಿತ್ತು, ನೀವು ಅದನ್ನು ಹೇಳಿ ಆಯ್ತು. ನಮ್ಮ ಉದ್ದೇಶ ಇಲ್ಲಿ ಆ ಕಲಾವಿದರ ತೇಜೋವಧೆ ಅಲ್ಲ, ಒಂದು. ಎರಡನೇದು ಅಂತ ಹೇಳಿದ್ರೆ, ಇದೇ ಒಂದು ಘಟನೆಯನ್ನು ಇಟ್ಕೊಂಡು ನಾವಿವತ್ತು ಚರ್ಚೆಗೆ ಕುಳಿತದ್ದಲ್ಲ. ಇದರ ಹಿಂದೆ ಅದೆಷ್ಟೋ ಬಾರಿ ಇಂತಹ ಘಟನೆಗಳು ಆಗಿದೆ, ಇನ್ನು ಮುಂದೆ ಆಗಲೂಬಹುದು ಎನ್ನುವಂತಹ ಉದ್ದೇಶ ಇಟ್ಟುಕೊಂಡು, ಅಂದ್ರೆ ಆ ಒಂದು ಜಾಗೃತ ಮನೋಭಾವದಿಂದ ನಾವಿವತ್ತು ಈ ಚರ್ಚೆಗೆ ಒಪ್ಪಿಕೊಂಡದ್ದು. ಯಾಕಂದ್ರೆ ಇನ್ನು ಮುಂದೆ ಹಿಂದೆ ಆದದ್ದಾಯ್ತು, ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಆಗಿ ಆಯ್ತು, ಇದ್ರ ಬಗ್ಗೆ ನಾವು ಮಾತಾಡಬಹುದಷ್ಟೇ, ಇದನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಇನ್ನು ಅದನ್ನು ಹೇಗೆ ರಿಪೇರಿ ಮಾಡಬೇಕು, ಮುಂದೆ ಇದು ಆಗದ ಹಾಗೆ ಏನು ಮಾಡಬೇಕು ಅನ್ನುವಂತಹ ಚರ್ಚೆ ಅಷ್ಟೇ ಇಲ್ಲಿ. ಮತ್ತೆ ನನಗೆ ಗೊತ್ತಿದ್ದ ಮಟ್ಟಕ್ಕೆ ಇಬ್ರು ಹೆಸರಾಂತ ಕಲಾವಿದರು, ಅವ್ರು ಯಾರೇ ಆಗಿರ್ಲಿ, ಯಕ್ಷಗಾನ ಕಲೆಯ ವೇಷಧಾರಿ ಹೌದು ಅಂತ ಆದ್ರೆ ಅವನಿಗೆ ಬೈ ಡಿಫಾಲ್ಟ್ ಗೌರವ ದಕ್ಕುತ್ತದೆ. ಯಾಕಂತ ಹೇಳಿದ್ರೆ ಆ ಕಲೆಯಲ್ಲಿ ದೊಡ್ಡ ಕಲಾವಿದ, ಸಣ್ಣ ಕಲಾವಿದ ಅಂತ ಭೇದ ಇಲ್ಲ. ಅವ ಯಕ್ಷಗಾನ ಕಲಾವಿದನು, ನಾನು ಅವನಿಗೆ ನಿಜವಾಗಿಯೂ ಗೌರವ ಕೊಡ್ತೇನೆ. ಯಾಕಂದ್ರೆ ಅವ ಕಲಾ ಶ್ರೇಷ್ಠನೇ ಅಲ್ಲಿ, ಅದರಲ್ಲಿ ಸೀನಿಯರ್ ಜೂನಿಯರ್ ಅನ್ನೋದಿಲ್ಲ. ಮತ್ತೊಂದು, ಆರ್ಥಿಕತೆಯ ಸಂಕಷ್ಟಕ್ಕೆ ಒಳಪಟ್ಟವರು ಹೀಗೆ ಮಾಡಿರಬಹುದೇ? ನಾನೊಂದು ಸಣ್ಣ ಇನ್ಫಾರ್ಮೇಶನ್ ಕೊಡ್ತೇನೆ. ಅದರಲ್ಲಿ ಒಬ್ರು ಲೆಕ್ಚರರ್ ಅಂತೆ, ಉಪನ್ಯಾಸಕರು. ಇನ್ನೊಬ್ರು ಹೆಸರಾಂತ ಮೇಳದ ಕಲಾವಿದರಾಗಿದ್ದುಕೊಂಡು ಅವರು ನಾಟ್ಯ ಗುರುಗಳು. ಆಯ್ತಾ? ಈಗಲೂ ನಾಟ್ಯ ಕ್ಲಾಸ್ಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವರು ಬರೇ ಅಲ್ಲಿ ದೋಸೆ ಸಪ್ಲೈ ಮಾಡ್ಲಿಕ್ಕೆ ಹೋದವರಲ್ಲ. ಅವರ ಕಲಾ ಶ್ರೇಷ್ಠತೆ, ಅವ್ರ ಕಲಾವಿದರಿಗೆ ಎಷ್ಟು ಶ್ರೇಷ್ಠರು ಅನ್ನೋದನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಅವರು ನಾಗ್ಪುರಕ್ಕೆ ಭರತನಾಟ್ಯ, ಕಥಕ್ಕಳಿ, ಯಕ್ಷಗಾನ ನಾಟ್ಯೋತ್ಸವ, ಕಲೋತ್ಸವ ಎಂತದೋ ಒಂದು ಕಾರ್ಯಕ್ರಮಕ್ಕೆ ಹೋದವರು. ಅವರನ್ನು ಬಹುಶಃ ಹೋಟೆಲ್ನವರು ಈ ಒಂದು ಕಾರ್ಯಕ್ರಮಕ್ಕೆ ಉಪಯೋಗಿಸಿಕೊಂಡಿದ್ದಾರೆ. ನಾಟ್ಯ ಕಲೋತ್ಸವ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಇವರ ಪಾತ್ರ ಪ್ರಸ್ತುತಿಯ ನಾಟ್ಯ ವೈಭವ ನೋಡಿ ಇವರು ಕಾಂಟ್ಯಾಕ್ಟ್ ಆಗಿ, ಬಹುಶಃ ನೀವೊಂದು ಹೀಗೊಂದು ಮಾಡಬಹುದು ನಮ್ಮ ಹೋಟ್ಲಲ್ಲಿ ಅಂತ ಕೇಳಿಕೊಂಡಿರಬಹುದು. ಇವರು ಮಾಡಿದ್ದಾರೆ. ಇವರು ಈ ದೋಸೆ ಸಪ್ಲೈ ಮಾಡ್ಲಿಕ್ಕೋಸ್ಕರ ಅಲ್ಲಿ ಅವರಿಗೆ ಹೋದದ್ದಲ್ಲ, ನಾಗ್ಪುರದವರಿಗೆ. ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತ ಹೋದವರನ್ನು ಈ ರೀತಿ ಉಪಯೋಗಿಸಿಕೊಂಡರು. ಹಾಗಾದ್ರೆ ಆರ್ಥಿಕವಾದಂತಹ ಸಂಕಷ್ಟ, ಅದಕ್ಕೋಸ್ಕರ ಅವ್ರು ಹಾಗೆ ಮಾಡಿದ್ರು. ಇದನ್ನು ಬದುಕಿರಿಸುವುದು ಒಳ್ಳೆಯದು, ಒಂದು. ಇನ್ನೊಂದು, ನಿಜವಾಗಿಯೂ ಆರ್ಥಿಕತೆಯ ಸಂಕಷ್ಟ ಇದ್ದವರು ಈ ರೀತಿ ಮಾಡಬೇಕನ್ನುವಂತಹ ಕ್ರಮ ಇಲ್ಲ ಅಲ್ಲ, ಇಲ್ಲಿ ಅದನ್ನು ಒಪ್ಪಿಕೊಳ್ಬೇಕಾದದ್ದಿಲ್ಲ ಅಲ್ಲ. ನೀವು ನಮಗೆ ಹಣ ಬೇಕು ಅನ್ನುವ ಮಟ್ಟಕ್ಕೆ, ಹಣ ಬೇಕೆನ್ನುವ ಉದ್ದೇಶ ಇಟ್ಟುಕೊಂಡು ನಾವು ನಮ್ಮ ಕಲೆಯನ್ನು ಯಾಕೆ ಕೀಳುಮಟ್ಟದಲ್ಲಿ ತೋರಿಸ್ಬೇಕು? ನೋಡಿ, ಅಲ್ಲಿ ನಾಗ್ಪುರದ ಜನರು ನೋಡಿ, ನಾಗ್ಪುರಕ್ಕೆ ನಾನು 2004ರಲ್ಲಿ ಹೋಗಿದ್ದೇನೆ.
ಆರೆಂಜ್ ಸಿಟಿಯಲ್ಲಿ 11 ದಿವಸ ಕಾರ್ಯಕ್ರಮ ಕೊಟ್ಟಿದ್ದೇವೆ ನಿತಿನ್ ಅವರೇ. 11 ದಿವಸ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಹೌದು. ನಾನು ಇದನ್ನು ನೋಡುವಾಗ, ನಾಗ್ಪುರ ಅಂತ ಹೇಳುವಾಗ ಓದಿದಾಗ ನನಗೆ ಬಂದ ನೆನಪು, ಆ 11 ದಿವಸ ಕಾರ್ಯಕ್ರಮದಲ್ಲಿ ನಾವು ಬಹುಶಃ ಪ್ರತಿದಿನ ಕಾರ್ಯಕ್ರಮ ಮುಗಿಸಿ ಹೊರಗೆ ಬರುವಾಗ ಜನರು ಎದ್ದು ನಮ್ಮನ್ನು ಗೌರವ ಕೊಡ್ತಿದ್ರು, ನಮಗೆ ನಮಸ್ಕಾರ ಮಾಡ್ತಿದ್ರು ನಮ್ಮ ವೇಷದಲ್ಲಿ. ಅಂದ್ರೆ ಆ ಮಟ್ಟದಲ್ಲಿ ನಾವು ಅದನ್ನು ಪ್ರದರ್ಶಿಸಿ ಆ ಮಟ್ಟದಲ್ಲಿ ಕಲೆಯನ್ನು ಉಳಿಸಿ ಅದಕ್ಕೊಂದು ಗೌರವ ಅಂತ ಸ್ಥಾಪಿಸಿ ಬಂದಿದ್ದೇವೆ. ಈಗ ಏನಾಗ್ತಾ ಇದೆ, ಯಕ್ಷಗಾನದವರು ಬಂದು ಹೋಟೆಲ್ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವ ಮಟ್ಟಕ್ಕೆ ಇಳಿತು. ಅಂದ್ರೆ ಅಲ್ಲಿರುವ ಜನರೇಷನ್ 2004 ಈಗ 21ರಲ್ಲಿ ಇದ್ದೇವೆ ನಾವು. ಆಲ್ಮೋಸ್ಟ್ 16 ವರ್ಷದ ನಂತರ ಜನರೇಷನ್ ನೋಡ್ತಾ ಇರೋದು. ಹಾಗಾದ್ರೆ ಕೂತ್ಕೊಂಡಿರುವ ಸಣ್ಣ ಸಣ್ಣ ಮಕ್ಕಳು, ಯಂಗ್ಸ್ಟರ್ಸ್ಗೆಲ್ಲ ಎಂತದೋ ಇದು ಯಾವುದೋ ಒಂದು ಕಲೆ, ಬಹುಶಃ ಇದು ಅವರ ಊರಲ್ಲಿ ಹೀಗೆ ಸಪ್ಲೈ ಮಾಡ್ತಾರೆ ಏನೋ ಅಂತ ಕೊಡ್ಬೋದು. ಒಂದು ಹೋಟ್ಲಿಗೆ ಹೋಗಿ ಬೇರೆ ರಾಜ್ಯದ ಹೋಟ್ಲಿಗೆ ಹೋಗಿ ಕೂತು ನಾನು ಯಕ್ಷಗಾನ ಕಲಾವಿದ ಅಂತ ಹೇಳುವಾಗ ಜನರು ಏನ್ ತಿಳ್ಕೊಳ್ತಾರೆ, ಅವತ್ತೊಂದು ಹೋಟೆಲ್ ಸಪ್ಲೈ ಮಾಡಿದ್ರಲ್ಲ ಆ ಕಲೆ ನಿಮ್ಮದು ಅಂತ ಕೇಳ್ತಾರೆ. ನೋಡಿ, ಇದೆಲ್ಲ ಕಾನ್ಸಿಕ್ವೆನ್ಸಸ್ ಅನ್ನು ನಾವು ಆಲೋಚನೆ ಮಾಡಬೇಕು. ಆರ್ಥಿಕ ಸಂಕಷ್ಟ ಎಲ್ಲರಿಗೂ ಇದ್ದದ್ದು ಸರ್. ಕೊರೋನಾದ ಸಂಕಷ್ಟ ಬರೀ ಕಲಾವಿದರಿಗೆ ಮಾತ್ರ, ಎಲ್ಲರಿಗೂ ತಟ್ಟಿದೆ. ಕಲಾವಿದರ ಆರ್ಥಿಕದ ಸಂಕಷ್ಟ ಎಷ್ಟು ಎನ್ನುವುದನ್ನು ನಾವು ಕಿವಿಯಾರೆ ಕೇಳಿದ್ದೇವೆ, ಕಣ್ಣಾರೆ ನೋಡಿದ್ದೇವೆ, ಸ್ಪಂದಿಸಿದ್ದೇವೆ ಕೂಡ ಅದಕ್ಕೆ. ಹಾಗಂತ ಈ ರೀತಿ ಮಾಡುವುದು ಮಾತ್ರ ಅವ್ರು ಹೇಳಿದ್ರು ಖಂಡನೀಯ ಅಂತೇಳಿ, ಅದನ್ನೇ ನಾವು ಮಾಡ್ತಾ ಇರೋದು, ಖಂಡಿಸ್ತಾ ಇದ್ದೇವೆ ಅಷ್ಟೇ. ಒಳ್ಳೆ ವಿಚಾರವನ್ನ ತಾವು ಹೇಳಿದ್ದೀರಾ. ಎಸ್, ವೈಯಕ್ತಿಕವಾಗಿ ಯಾವುದೇ ದ್ವೇಷ ಮಾಡಿರುವ ಕೃತ್ಯ ಮಾತ್ರ ಖಂಡನೀಯ. ಎಸ್, ಇದನ್ನ ನಾನು ಸ್ಪಷ್ಟಪಡಿಸ್ತೀನಿ. ಯಾಕಂದ್ರೆ ಇಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯ ದಾಳಿಗಳು ಆಗಲ್ಲ, ಯಾವತ್ತೂ ಕೂಡ ನಮ್ಮ ವಾಹಿನಿಗಳ ಇಲ್ಲ, ಅದ್ರಲ್ಲಿ ನಾನು ಎರಡು ಮಾತಿಲ್ಲ. ನಾನು ಯಾವುದು ಕೂಡ ಅದರಲ್ಲಿ ನಮ್ಗೆ ಮುಲಾಜೆ ಇಲ್ಲ, ಯಾರ ಮೇಲೂ ಕೂಡ ವೈಯಕ್ತಿಕ ದಾಳಿಗಳು ಇಲ್ಲ. ಜೊತೆಗೆ ಇಲ್ಲಿ ತೇಜೋವಧೆ ಕೂಡ ಮಾಡಿಲ್ಲ. ಆ ಕಲಾವಿದರ ಫೋಟೋಗಳನ್ನ ನಾವು ಭಾವಚಿತ್ರಗಳನ್ನ ಹಾಕಿಲ್ಲ, ಅವರ ಹೆಸರುಗಳನ್ನು ಕೂಡ ಹೇಳಿದ್ದಿಲ್ಲ. ಜೊತೆಗೆ ನಾವು ಇಲ್ಲಿ ಹೇಳ್ತಾ ಇರುವಂತದ್ದು ಅತಿ ಗಂಭೀರವಾಗಿರುವಂತಹ ವಿಚಾರ. ಬಹುಶಃ ದೀಪಕ್ ರಾವ್ ಪೇಜ್ರವರು ಹೇಳಿದಾಗ ಈ ಒಂದು ವಿಚಾರ ಹೌದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದ್ರೆ ಇವತ್ತಲ್ಲಿ ಸಪ್ಲೈ ಮಾಡಿದ್ದಾರೆ ಅಂತ ಬಂದಾಗ, ನಾಳೆ ನಮ್ಮ ಕಲೆ ಗೊತ್ತಿಲ್ಲ, ವಿಶ್ವದ ಇನ್ನಿತರ ಕಡೆಗಳಲ್ಲಿ ಹೋದಾಗ ಅಲ್ಲಿ ಯಾರು ಅಂತ ಈ ಕಲೆ ಯಕ್ಷಗಾನ ಅಂತ ಬಂದಾಗ ಅವರು ಆ ಹೋಟೆಲ್ ಅಲ್ಲಿ ಸಪ್ಲೈ ಮಾಡಿದವರು ಅಂತ ಬಂದಾಗ, ಅದು ಕಲೆ ಅಂತ ಬಂದಾಗ ಅವನು ಯಕ್ಷಗಾನಕ್ಕೆ ಆ ರೀತಿಯ ಬಣ್ಣ ಬರಬಹುದು ಅನ್ನುವಂಥದ್ದು ತಮ್ಮ ಒಂದು ನಂಬಿಕೆಗೆ, ತಮ್ಮ ಒಂದು ಆ ಕಲಾ ಆರಾಧನೆಗೆ ಆಗಿರುವಂತಹ ದೊಡ್ಡ ಮಟ್ಟದ ಗಾಸಿ ಅಲ್ವಾ ದೀಪಕ್ ಅವರೇ? ಖಂಡಿತ ಸರ್, ಬರ್ತೇನೆ, ಈ ಒಂದು ವಿಷಯದ ಬಗ್ಗೆ ಮಾತಾಡ್ತೇನೆ. ಬಿಫೋರ್ ದಟ್ ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶ್ರೀಪತಿ ತಂತ್ರಿ ಅಂತ ಮಣಿಪಾಲದ ಹತ್ರ ಹತ್ರಾಡಿ ಅಂತ ಒಂದು ಊರಿನಿಂದ. ನಮಸ್ತೆ ಸರ್. ನಮಸ್ತೆ ಶ್ರೀಪತಿ ಸರ್, ಮಾತಾಡಿ ಸರ್. ಸರ್, ನಾನು ಈಗ ನಿಮ್ಮ ಟಿವಿ ನೋಡ್ತಾ ಇದ್ದೇನೆ. ಮಸಾಲ ದೋಸೆ ತರ್ತಾ ಇರುವ ಯಕ್ಷಗಾನ ವೇಷಧಾರಿಗಳನ್ನು ನೋಡಿ ಮನಸ್ಸಿಗೆ ಬಹಳ ಹಿಂಸೆ ಆಯ್ತು ಸರ್. ನಮ್ಮ ಯಕ್ಷಗಾನ ಕಲೆಯ ಒಂದು ಆಳ ಅಗಲ ಇದು ಏನೂ ಗೊತ್ತಿಲ್ಲದೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಮಾತಾಡಿದವರೊಬ್ರು ಏನೋ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಬೇಕಂತ ಹೇಳ್ತಾರೆ. ಮನುಷ್ಯನಿಗೆ ಆರ್ಥಿಕ ಪರಿಸ್ಥಿತಿ ಇದ್ದವರು ಯಾರು, ಸ್ವಂತ ಗೌರವದವರು ಯಾರು ಹೀಗೆ ಮಾಡುವುದಿಲ್ಲ. ನಾವೊಂದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ದಾರಿಯಲ್ಲಿ ಒಬ್ಬನನ್ನು ಕಿಸೆಗೆ ಕೈ ಹಾಕಿ ದೋಚಿದ್ರೆ ಅದು ನಮ್ಗೆ ಬೆಂಬಲ ಆಗ್ತದೆ. ಅದು ಹಾಗೆ ಮಾಡಬಾರ್ದು. ನಾವು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿದ್ರೆ ಅದಕ್ಕೆ ಒಂದು ಹೊಂದಾಣಿಕೆ, ಒಂದು ವ್ಯವಸ್ಥೆ ಇರ್ತದೆ. ಕೊರೋನಾ ಅಂತ ಹೇಳಿದ ಕೂಡಲೇ ಯಕ್ಷಗಾನದವರಿಗೆ ಮಾತ್ರ ಅಲ್ಲ, ಹೋಟೆಲ್ನವರಿಗೆ ಆಗಿದೆ, ಕೆಲಸದವರಿಗೆ ಆಗಿದೆ, ರಿಕ್ಷಾದವರಿಗೆ ಆಗಿದೆ. ಅವರೆಲ್ಲರೂ ಅವರವರಿಗೆ ಖುಷಿ ಬಂದಾಗೆ ದಾರಿಯಲ್ಲಿ ಹೋಗ್ತಾ ಇದ್ದವರನ್ನು ಲೂಟಿ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆಲ್ಲ ಒಂದು ಕ್ರಮ ಅಂತ ಇರ್ತದೆ. ಅದು ನಮ್ಮ ಯಕ್ಷಗಾನ ಅಂತ ಹೇಳುವಂತದ್ದು ನಮ್ಮ ತಲೆತಲಾಂತರದಿಂದ ನಮ್ಮ ಕರಾವಳಿಯ ಒಂದು ಗಂಡು ಕಲೆ. ಅದನ್ನು ವೇಷ ಹಾಕಿ ಹೀಗೆ ಮಾಡುವಂತದ್ದು ಅವರಿಗೆ ನನ್ನ ಧಿಕ್ಕಾರ ಉಂಟು. ಈ ಮೂಲಕ ಮಾಡಬಾರ್ದು. ಅದು ಒಂದು ಆರ್ಥಿಕ ಪರಿಸ್ಥಿತಿ ಅವರಿಗೆ ಕಷ್ಟದಲ್ಲಿದ್ದವರು ಅಲ್ಲ ಅಂತ ಹೇಳಿ ನೀವು ಹೇಳಿದ್ರಿ, ಉಪನ್ಯಾಸಕರು ಅಂತ ಹೇಳಿ. ಅಂತವರು ಅವರ ಸಮಾಜದಲ್ಲಿ ಅವರು ಒಂದು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕಾಗಿದ್ದವರು ಅವರು ಹೀಗೆ ಮಾಡುವಂತದ್ದು ಬಹಳ ದೊಡ್ಡ ತಪ್ಪು. ನಾನು ಅದನ್ನು ಖಂಡಿಸ್ತೇನೆ. ನಮಸ್ಕಾರ. ಎಸ್ ಎಸ್, ಧನ್ಯವಾದ ಸರ್, ಧನ್ಯವಾದ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ. ಬೆಂಗಳೂರಿಂದ ದೀಪಕ್ ಪೂಜಾರಿ ಅಂತ ಮಾತಾಡ್ತೀನಿ. ನಮಸ್ತೆ ದೀಪಕ್ ಪೂಜಾರಿ, ನಮಸ್ತೆ ಸರ್, ಮಾತಾಡಿ ಸರ್. ಇಲ್ಲಿ ಈಗ ನಾವು ಮುಖ್ಯವಾಗಿ ನಾವು ಹೇಳ್ಬೇಕು ಅಂದ್ರೆ, ಇಲ್ಲಿ ಇವರು ಈ ಕೆಲಸ ಮಾಡಿರೋದ್ರಿಂದ ಇವರು ಕಲೆಗೆ ಗೌರವ ಕೊಟ್ಟಿದಾರ ಅಥವಾ ಕಲೆಯನ್ನ ಒಂದ್ ರೀತಿಯಲ್ಲಿ ಯಾವುದೋ ಒಂದು ದಾರಿಯಲ್ಲಿ ಕೊಂಡೋಗ್ಬೇಕು ಅಂತ ಅದನ್ನ ಮಾಡಿದಾರ ಅನ್ನೋದು ಸ್ವಲ್ಪ ಯಕ್ಷಗಾನದ ವೇಷದಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಅದನ್ನ ಮಾಡಿರುವಂತವ್ರು ಕೂಡ ಕಲಾಪ್ರೇಮಿಗಳೇ. ಈ ಕಲಾಪ್ರೇಮಿಗಳೇ ಅದನ್ನ ಮಾಡಿರುವಂತದ್ದು. ನಿಜ.
ಈಗ ಒಬ್ರು ಹೋಟೆಲ್ ಓಪನ್ ಮಾಡಿದಾರೆ ಅಂದ್ರೆ ಅದನ್ನ ಕಲಾ ಪ್ರೇಮಿಗಳಲ್ಲಿ ಮಾಡಿರುವಂತದ್ದು. ಬಟ್ ಆದ್ರೆ ಜನಗಳ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲಿ ಅದು ಏನಾಗುತ್ತೆ ಅಂದ್ರೆ ಒಂದು ಆ ಕಲೆಗೆ ಒಂದು ತುಂಬಾ ಗೌರವ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಡಗುತಿಟ್ಟು ತೆಂಗುತಿಟ್ಟಲ್ಲಿ ಅದನ್ನೊಂದು ಒಂಥರ ಅದು ಗೌರವ ಇದೆ. ಆ ಗೌರವವನ್ನ ಈ ಒಂದು ಹೋಟೆಲ್ ಮಸಾಲೆ ದೋಸೆ ಸಪ್ಲೈ ಮಾಡೋದಕ್ಕೆ ತೋರಿಸಿದ ಹಂಗೆ ಕಾಣ್ತಾ ಇದೆ ಅದು ಅಲ್ವಾ. ಮಸಾಲೆ ದೋಸೆ ಸಪ್ಲೈ ಮಾಡೋದಕ್ಕೆ ನಮ್ಮ ಯಕ್ಷಗಾನವನ್ನು ಬಳಸಿಕೊಂಡ್ರು ಅನ್ನುವಂಥ ಎಸ್ ನಿಜವಾಗ್ಲೂ ಗಾಸಿ ತರುವಂತಹ ವಿಚಾರ. ಎಸ್ ಸರ್ ಮಾತಾಡಿ. ಹಲೋ, ಎಸ್ ಸರ್ ಮಾತಾಡಿ ಕೇಳ್ತಾ ಇದೆ. ಅದೇ ಈಗ ಇದನ್ನ ಯಾವ ರೀತಿ ಅಥವಾ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ಯಾವ ತರ ಎಲ್ಲಿ ನಡೆದಿದೆ ಅಂತ ಕೂಡ ಡೀಟೇಲ್ ನಮ್ಗೆ ಗೊತ್ತಿಲ್ಲ ಸರಿಯಾಗಿ. ನಮ್ಗೆ ಎಲ್ಲಿ ನಡೆದಿದೆ, ಅದು ಯಾವ ಬೆಂಗಳೂರಲ್ಲಿ ಎಲ್ಲಿ ಅಂತ ಯಾವ ಏರಿಯಾದಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಅದು ಮಾಡಿರುವಂತದ್ದು ನಿಜವಾಗ್ಲೂ ತಪ್ಪೆ. ಈಗ ಇವತ್ತು ಇವರು ಇನ್ನೊಂದು ಈ ಘಟನೆ ನಡೆದಿರುವಂತದ್ದು ತುಂಬಾ ಹತ್ತಾರು ಬಾರಿ ಘಟನೆ ನಡೀತಾ ಇದೆ. ಈಗ ಮುಂಬೈಯಲ್ಲಿ ಬಾರಲ್ಲಿ ಅಥವಾ ಬೇರೆ ಕಡೆ ಒಂದು ದಿಕ್ಕಲ್ಲಿ ಯಕ್ಷಗಾನವನ್ನ ಬೇರೆ ರೀತಿಯಾಗಿ ಚುಚ್ಚುವಾಗಿ ತೋರಿಸುವಂತದ್ದು ಹತ್ತಾರು ಕಡೆ ಅದು ನಡೀತಾ ಇದೆ. ಬಟ್ ಅದನ್ನ ಇದು ನಿಲ್ಲಿಸ್ಬೇಕು. ನಾವು ನಮ್ಮ ಕಲೆ, ನಮ್ಮ ದಕ್ಷಿಣ ಕನ್ನಡ ಕಲೆನೇ ಒಂದು ಯಾವುದೋ ಒಂದು ವೇದಿಕೆಯಲ್ಲಿ ಅದನ್ನ ತಗೊಂಡೋಗಿ ತೋರಿಸುವಂತದ್ದು ಮತ್ತೆ ಎಲ್ಲೋ ಒಂದು ಇದರಲ್ಲಿ ತೋರಿಸುವಂತದ್ದು ತಪ್ಪು ಅಲ್ವಾ. ಎಸ್ ಸರ್ ಓಕೆ ಸರ್, ಧನ್ಯವಾದ ಸರ್, ಧನ್ಯವಾದ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ನಾನು ಜಿತೇಂದ್ರ ಸರ್. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಅದೇ ಅಲ್ಲಿ ಇರುವಂತಹ ನಿತಿನ್ ಮತ್ತೆ ಯಕ್ಷ ಕಿರಣ್ ಉಪಾಧ್ಯಾಯರು, ಆಮೇಲೆ ದೀಪಕ ಬೇಜಾರ ಮತ್ತೆ ಯಕ್ಷ ಗುರುಗಳು, ನಮ್ದು ಗುರುಗಳು ರಾಮಚಂದ್ರ ಭಟ್ ಎಲ್ಲೂರು ಕದ್ರಿ, ಅವರಿಗೂ ಎಲ್ರಿಗೂ ನಮಸ್ಕಾರಗಳು. ಇಲ್ಲೊಂದು ಮುಖ್ಯವಾಗಿ ಅಂದ್ರೆ ಯಕ್ಷಗಾನವನ್ನ ಒಂದು ಕಮರ್ಷಿಯಲ್ ಆಗಿ ಬಳಸ್ಕೊಂಡಿದ್ದಾರೆ ಒಂದು ವಿಷಯ. ಆದ್ರೆ ಯಕ್ಷಗಾನವನ್ನ ಪ್ರದರ್ಶನವನ್ನ ಚಂದ ಮಾಡಿ ಅದನ್ನ ಅವಕಾಶ ಮಾಡಿಕೊಟ್ಟು ಒಂದು ಸ್ಪಾನ್ಸರ್ ಮಾಡುವಂತದ್ದು ಒಂದು ಅದು ಸಹಜವಾದಂತದ್ದು. ಯಾಕಂದ್ರೆ ಯಕ್ಷಗಾನವನ್ನ ಗೌರವಿಸಿ ಸನ್ಮಾನಿಸಿ ಅದರ ಮೂಲಕ ಪ್ರಚಾರವನ್ನು ಪಡೆಯುವಂತ. ಇನ್ನೊಂದು ಯಕ್ಷಗಾನವನ್ನ ಅವಮಾನ ಮಾಡಿ ಅಂದ್ರೆ ಅದನ್ನ ಕೀಳಾಗಿ ತೋರಿಸಿ ಆ ಮೂಲಕ ಯಕ್ಷಗಾನವನ್ನ ಮಾರಾಟದ ಸರಕಾಗಿ ಬಳಸಿಕೊಳ್ಳುವಂಥದ್ದು ಇದು ಹೀನ ಮಾರ್ಗ, ಅಂದ್ರೆ ಕೆಟ್ಟದಾದ ಮಾರ್ಗ. ಎರಡು ಕೂಡ ಪ್ರಚಾರವೇ, ಆದ್ರೆ ಇದು ಕೆಟ್ಟದಾದ ಮಾರ್ಗ. ಯಾಕೆ ಅಂತ ಹೇಳಿದ್ರೆ ಅವತ್ತು ಪುನೀತ್ ರಾಜ್ಕುಮಾರ್ ಅವರು ನಿಧನ ಆದಾಗ ಒಂದು ಅಡ್ವರ್ಟೈಸ್ ಕೂಡ ಇದೇ ರೀತಿ ಅವರ ಸಾವಿನಲ್ಲೂ ಕೂಡ ಇದನ್ನು ಪಡೆಯುವಂತ ಲಾಭವನ್ನು ಪಡೆಯುವಂತ ಒಂದು ಅಡ್ವರ್ಟೈಸ್ ಬಂದಿದೆ. ಇದು ಕೂಡ ಹಾಗೆ ಕೀಳಾಗಿ ಒಂದು ಕಾರಣ ಮೂಲಕ ಯಕ್ಷಗಾನವನ್ನ ಕೆಳಗಿಳಿಸಿ ಅದರಿಂದ ಲಾಭವನ್ನು ಪಡೆಯುವಂತ ಇದೊಂದು ಕೃತ್ಯ. ಇದು ಎಲ್ಲ ಹೆಚ್ಚಿನ ಕಡೆಗಳಲ್ಲಿ ಆಗ್ತದೆ. ಅಂದ್ರೆ ಯಕ್ಷಗಾನಕ್ಕೆ ಅಪಮಾನ ಮಾಡುವಂತ ನಿಮ್ಗೆ ಗೊತ್ತಿರ್ಬೋದು. ಹಿಂದೊಮ್ಮೆ ಆಗಿತ್ತು, ಯಕ್ಷಗಾನ ಆಗ್ತಾ ಇರೋದ್ರಿಂದ ಕೇಳ್ಕೊಂಡು ಹೋದದ್ದು. ಅದು ಅವರು ಯಕ್ಷಗಾನಕ್ಕೆ ಗೌರವವನ್ನ ಕೊಡದೆ ಆತರ ಆಗಿರುವಂತದ್ದು. ಅಂದ್ರೆ ಯಕ್ಷಗಾನವನ್ನ ಗೌರವವನ್ನು ಕೊಡದೆ ಅದನ್ನ ಕೀಳಾಗಿ ತೋರಿಸಿ ಯಕ್ಷಗಾನದಿಂದ ಲಾಭವನ್ನ ಪಡ್ಕೊಂಡದ್ದು. ಹಾಗಾಗಿ ಏನೇ ಆದ್ರೂ ಕೂಡ ಇದು ಯಕ್ಷಗಾನಕ್ಕೆ ಮಾಡಿದಂತ ಅವಮಾನ. ಇನ್ನು ಮುಂದೆ ಕಲಾವಿದ್ರು ಈ ತರ ಒಂದು ಇದನ್ನ ಆಫರ್ಗಳನ್ನ ಒಪ್ಕೊಳ್ಳುವಾಗ ಏನು ಯಕ್ಷಗಾನ ಪ್ರದರ್ಶನಕ್ಕೆ ಮಾತ್ರ ಅಂತ ಎನ್ನುವಂತದ್ದನ್ನ ಒಂದು ಕಡ್ಡಾಯ ಮಾಡಬೇಕು. ಇಲ್ಲದ್ರೆ ಏನಾಗ್ತದೆ, ಇದೇ ರೀತಿ ಆದ್ರೆ ಅಲ್ಲಿ ಹೋಗಿ ವೇಷ ಮಾತ್ರ ಅಂತ ಹೇಳಿರ್ತಾರೆ, ಆಮೇಲೆ ಇಂಥ ಕೆಲಸಗಳನ್ನ ಮಾಡಿಸ್ತಾರೆ. ಆಗ ಕಲಾವಿದ್ರು ವೇಷ ಹಾಕಿದ್ಮೇಲೆ ನೆಕ್ಸ್ಟ್ ಅದನ್ನು ಬೇಡ ಅಂತ ಹೇಳಲಿಕ್ಕೆ ಆಗದೆ ಮುಜುಗರದಿಂದ ಈ ತರ ಮಾಡುವಂತ ಕೆಲಸಗಳು ಕಾರ್ಯಗಳು ಕೆಲವೊಮ್ಮೆ ಆಗ್ತದೆ. ಆದ್ರಿಂದ ಇದನ್ನ ಸ್ಪಷ್ಟವಾಗಿ ಮೊದಲೇ ಇನ್ನು ಮುಂದೆ ಯಕ್ಷಗಾನ ಇಂಥ ಆಫರ್ಗಳನ್ನು ಮಾಡುವವರು ಇದನ್ನ ನಿರಾಕರಿಸಬೇಕು. ಅದಕ್ಕಿಂತ ಇಲ್ಲದಿದ್ರೆ ಈ ತರ ಪ್ರದರ್ಶನ ಮಾತ್ರ ಅಂತ ಹೇಳುವ ಮೂಲಕ ಇದನ್ನ ಕಡ್ಡಾಯ ಮಾಡಬೇಕು ಅಂತ ನನ್ನ ಮನವಿ. ಓಕೆ ಕುಂದೇಶ್ವರ ಅವರೇ, ಒಂದು ವಿಚಾರ, ಯಾಕಂದ್ರೆ ತಾವು ಪತ್ರಕರ್ತರು, ಜೊತೆಗೆ ಒಂದು ವಿಚಾರ ಅಂತ ಬಂದಾಗ ತರ್ಕಬದ್ಧವಾಗಿ ನೋಡ್ತೀರಾ. ಅದಕ್ಕೋಸ್ಕರ ಈ ಪ್ರಶ್ನೆ. ಕಳೆದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಕಾಲರ್ ಹೇಳಿರುವಂತಹ ಒಂದು ಮಾತು ಎಲ್ಲೋ ಒಂದ್ ಕಡೆ ಅಂದ್ರೆ ಯಾಕೆ ಈ ರೀತಿಯ ವಿಚಾರ ಬಂತು ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ಈ ರೀತಿ ಮಾಡಿದೆ ಕಲಾವಿದರನ್ನ ಅನ್ನುವಂತಹ ವಿಚಾರವನ್ನ, ಈ ರೀತಿ ಆಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಏನ್ ಹೇಳ್ತೀರಾ? ಅಂದ್ರೆ ಬದುಕಿಗೆ ಅನಿವಾರ್ಯ ಅನ್ನುವಂತಹ ವಿಚಾರವು ಕೂಡ ಒಂದು ಆಂಗಲ್ ನಾನು ನೋಡಿದಾಗ ಹೌದು. ಈಗ ಈಗ ಹೊಟ್ಟೆಗೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಮಾಡುವ ಕೆಲಸ ಏನು ಜವಾಬ್ದಾರಿತವಾಗಿರ್ಬೇಕು. ಗೌರವ ಅಂದ್ರೆ ಈಗ ತುಂಬಾ ಜನರಿಗೆ ಈಗ ಏನು ಕೆಲಸ ಮಾಡೋದು ಕಮ್ಮಿ ಆಗಿದೆ, ಹೌದು. ಆದ್ರೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಇಲ್ಲ ಅಂತ ಹೇಳಿ ನಾವು ಮಾಡುವ ಕೆಲಸ ಅತ್ಯಂತ ಕೀಳಾಗಿರ್ಬಾರ್ದಲ್ವಾ? ಅಂದ್ರೆ ನಾನು ಅದನ್ನ ನೇರವಾಗಿ ಹೇಳಲಿಕ್ಕೆ ನನ್ಗೆ ಮನಸ್ಸಿಲ್ಲ. ಅಂದ್ರೆ ನೀವು ಅದು ಆಯ್ಕೆ ಅಂತ ಕೆಲಸ, ನೀವು ಅರ್ನಿಂಗ್ ಮಾಡುವ ಆಯ್ಕೆ ನಿಮ್ಮದು ಬೇರೆ ಬೇರೆ ಅಂತ. ಈಗ ಪುನಃ ಏನು ಆಫರ್ಗಳು ಬರ್ತಾ ಇದೆ ಕಲಾವಿದರಿಗೆ. ಆದ್ರೆ ಈ ರೀತಿಯಾಗಿ ಮಾಡುವಾಗ ಅದನ್ನ ನೀವು ಆಯ್ಕೆ ಮಾಡಬಾರ್ದು ಅಂತ ನಾನು ಹೇಳುವಂಥದ್ದು. ಬದುಕಿಗೆ ತುಂಬಾ ರೀತಿಯ ಆಯ್ಕೆಗಳು ಇದು ಕಲಾವಿದರು ಕೂಡ ತುಂಬಾ ಜನ ಕೆಲಸ ಮಾಡಿದ್ದಾರೆ. ನಾನು ನೋಡಿದಾಗೆ 2 ವರ್ಷಗಳಲ್ಲಿ ಕೊರೋನಾ ಬಂದಾಗ ತುಂಬಾ ಜನ
ಕಲಾವಿದ್ರು, ಯಕ್ಷಗಾನ ಕಲಾವಿದ್ರು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ. ಇವನ್ ಪತ್ರಕರ್ತರು ಸಹಿತ ನಮಗೂ ಅನುಭವ ಇದೆ. ನಾವೆಲ್ಲೂ ಅರ್ನಿಂಗ್ ಆಗಿ ಬೇರೆ ಉದ್ಯೋಗಗಳನ್ನ ಆಯ್ಕೆಯನ್ನ ಮಾಡಿದ್ದೇವೆ. ಆ ಮಾಡುವಂತ ಆಯ್ಕೆಗಳನ್ನ ನಾವು ಸಮರ್ಪಕವಾಗಿ ನಾವು ನಂಬಿದಂತಹ ಕಲೆ ಅಥವಾ ಇದನ್ನ ಅಪಮಾನ ಆಗದಾಗಿ ಮಾಡುವಂತದ್ದು ಆ ಕಲೆ ವಿವೇಚನೆಯನ್ನ ಆ ಕಲಾವಿದರು ಅಥವಾ ಯಾರೇ ಕೂಡ ನಮ್ಗೆ ಹಣ ಇಲ್ಲ ಅಂತ ನಾವು ನಮ್ಮನ್ನು ಮಾರ್ಕೊಂಡು ಇದ್ ಮಾಡ್ಲಿಕ್ಕೆ ಆಗುತ್ತಾ? ಅಂದ್ರೆ ನಮ್ಮ ಒಂದು ಕಲೆಯನ್ನ ಮಾರ್ಕೊಳ್ಳುವುದು ಅಥವಾ ನಮ್ಮ ಬೆಲೆಯನ್ನ ಒಂದು ಗೌರವವನ್ನ ಮೌಲ್ಯವನ್ನ ಮಾರ್ಕೊಂಡು ಆ ರೀತಿಯಾಗಿ ಕೀಳಾಗಿ ಮಾಡಬಾರದು ಅಂತ ಕಷ್ಟ ಇದೆ. ಆದ್ರೆ ಅದನ್ನ ಹೇಗೆ ಆ ಕಷ್ಟವನ್ನ ಮೆಟ್ಟಿ ನಿಲ್ಬಹುದು, ಮತ್ತೆ ನಾವು ಹೇಗೆ ಗೌರವಯುತವಾಗಿ ಅದನ್ನ ನಾವು ಬಾಳಬೇಕು ಬೆಳೆಸಬೇಕು ಅಂತ ಎನ್ನುವಂತದ್ದನ್ನ ಆ ವಿವೇಚನೆ ಆ ವ್ಯಕ್ತಿಯಲ್ಲಿ ಇರಬೇಕು. ಎಲ್ರಿಗೂ ಕಷ್ಟ ಆಯ್ತು ಅಂತ ಎಲ್ರು ಈ ರೀತಿ ಮಾಡೋದಿಲ್ಲ. ಬೇರೆ ಬೇರೆ ರೀತಿಯಾಗಿ ಬದುಕಲಿಕ್ಕೆ ಬೇರೆ ಬೇರೆ ಮಾರ್ಗೋಪಾಯಗಳನ್ನ ಕಂಡುಕೊಳ್ತಾರೆ. ಇದೇ ಒಂದು ಕಾರಣ. ಆದ್ರೆ ಈ ಪರಿಸ್ಥಿತಿ ಈ ಕಾರಣ ಎನ್ನುವುದನ್ನ ನಾವು ವಿಶ್ಲೇಷಣೆ ಮಾಡಬಹುದು. ಆದ್ರೆ ಅವರು ವ್ಯಕ್ತಿಗತವಾಗಿ ಅವರ ಪರಿಸ್ಥಿತಿ ಸ್ಥಿತಿಗತಿಗಳನ್ನ ಅಂದಾಜು ಮಾಡಿದ್ರೆ ಅದು ಕಾರಣ ಆಗ್ಲಿಕ್ಕಿಲ್ಲ ಅಂತ ಒಂದು ವಾದವೂ ಕೂಡ ಇದೆ. ಹಾಗಾಗಿ ಆ ಕಲೆ ಮೇಲೆ ಗೌರವ, ಅದನ್ನು ಕಲೆಯನ್ನು ಹೇಗೆ ಅರ್ಥೈಸಿಕೊಂಡಿದ್ದಾರೆ ಎನ್ನುವಂಥದ್ದು ಆ ವ್ಯಕ್ತಿಗೆ ವಿವೇಚನೆ, ಅಂದ್ರೆ ಆ ರೀತಿಯಾಗಿ ಮಾಡಿಕೊಂಡಾಗ ಮಾತ್ರ ಅವನು ಅದನ್ನ ಆ ರೀತಿ ಮಾಡ್ತಾನೆ. ಅಂದ್ರೆ ಕೆಲವರು ಎಷ್ಟೇ ಕಷ್ಟ ಇದ್ರು ಕೂಡ ಸಹಜವಾಗಿ ಇದನ್ನ ಮಾಡೋದಿಲ್ಲ ಅಂತ, ಕಲೆಯನ್ನ ಈ ರೀತಿಯಾಗಿ ಮಾಡ್ಕೊಡೋದಿಲ್ಲ. ಓಕೆ, ಧನ್ಯವಾದ ಸರ್, ಧನ್ಯವಾದ. ಯಾವುದೇ ಹಾಗಾದ್ರೆ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಇದು ಕ್ಷಮೆಗೆ ಅರ್ಹವಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಎಸ್ ಸರ್, ಥ್ಯಾಂಕ್ ಯು. ಜಿತೇಂದ್ರ ಕುಂದೇಶ್ವರ ಅವರು, ಹಿರಿಯ ಪತ್ರಕರ್ತರು. ಜೊತೆಗೆ ಕಿರಣ್, ಅನೇಕ ಕರೆಗಳು ಬರ್ತಾ ಇದೆ. ಎಸ್, ವಿದ್ಯಾ ಕೊಲ್ಲೂರ್ ಅವರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್, ನಮಸ್ತೆ. ಎಸ್ ಮಾತಾಡಿ. ಅವರಿಗೂ, ದೀಪಕ್ ರಾವ್ ತೇಜ್ ಅವರ ಎಲ್ಲೂರ್ ಅವರಿಗೂ ಹಾಗೂ ಉಪಾಧ್ಯಾಯ ಸರ್ ಎಲ್ರಿಗೂ ನಮಸ್ಕಾರ. ನಾನು ಶ್ರೀಮತಿ ವಿದ್ಯಾ ಕೊಳ್ಳೂರು, ಡಾಕ್ಟರ್ ಕೊಳ್ಳೂರು ರಾಮಚಂದ್ರರ ಮಗಳು, ಯಕ್ಷಮಂಜೂಷದ ನಿರ್ದೇಶಕಿ. ಬಾಲ್ಯದಿಂದ ಈ ಕಲೆಯಲ್ಲಿ ಆಸಕ್ತಿ ಹೊಂದಿ ಯಕ್ಷಮಂಜೂಷ ತಂಡವನ್ನು ನಾವು ಕಟ್ಟಿ ಇಂಥ ಒಂದು ಶ್ರೀಮಂತ ಕಲೆಗೆ ಪ್ರಚಾರ ಸಿಗ್ಬೇಕು, ಪ್ರಸಾರ ಸಿಗ್ಬೇಕು ಅಂತ ಹೇಳಿಕೊಂಡು ನಾವು ಪಟ್ಟ ಶ್ರಮ ಏನು ಅಂತ ಹೇಳಿ ಅಲ್ಲಿ ಕುಳಿತಿರುವಂತಹ ದೀಪಕ್ ರಾವ್ ಪೇಜ ಅವರವರಿಗೂ ಗೊತ್ತಿದೆ. ಭಾಷಾಂತರ ಮಾಡಿ ಹಿಂದಿ ಯಕ್ಷಗಾನ ಮಾಡಿಕೊಂಡು ನಾವು ಈ ಕಲೆಯ ಪ್ರಚಾರ ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲ, ನಮ್ಮ ಚೌಕಿಯಲ್ಲಿ ನಾವು ಎಷ್ಟು ಇದನ್ನು ಆರಾಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹೇಳಿ ಮೇಡಮ್, ನಾವು ಪ್ರತಿಯೊಬ್ರು ಕಲಾವಿದ್ರು ಗೆಜ್ಜೆ ಕಟ್ಟುವ ಮೊದಲು ಅಲ್ಲಿ ಮಹಾಗಣಪತಿ ಎದುರು ಅದನ್ನಿಟ್ಟು ನಮಸ್ಕರಿಸಿ ನಮ್ಮ ಕಾಲಿಗೆ ಕಟ್ತೇವೆ. ಗುರುಗಳಿದ್ರೆ ಅವರಿಗೆ ವಂದಿಸಿ ಕಟ್ಟುತ್ತೇವೆ. ಪ್ರತಿಯೊಂದು ವಿಷಯದಲ್ಲಿ ಇದು ಒಂದು ಶ್ರದ್ಧೆ ಇಲ್ಲದಿದ್ರೆ ಈ ಕಲೆಗೆ ಯಾವ ಬೆಲೆಯೂ ಇಲ್ಲ. ಅಂತದ್ರಲ್ಲಿ ಇವತ್ತಿನ ದಿವಸ ಈ ಮಸಾಲೆ ದೋಸೆಯನ್ನು ಒಂದು ವಿಷಯ ಮಾತ್ರ ಅಲ್ಲ, ಕುಡಿದು ವೇಷಭೂಷಣ ಹಾಕಿಕೊಂಡು ನವರಾತ್ರಿಗೆ ಸಹ ಕುಣಿತಾರೆ. ಯಾವ್ದಾದ್ರು ರೋಡಲ್ಲಿ ಹೋಗೋ ಏನೋ ಪ್ರೊಫೆಷನ್ ಗಳಲ್ಲಿ ಇದನ್ನ ಹಾಕ್ತಾರೆ, ವೇಷ ಹಾಕ್ತಾರೆ. ಇದನ್ನೆಲ್ಲವೂ ನಾವು ಈ ಮೊದಲು ಸಹ ಖಂಡಿಸಿದ್ದೇವೆ. ನಾನು ದೀಪಕ್ ಅವರ ಹತ್ರ ಆಗ ಮಾತಾಡಿದೆ, ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಅಲ್ಲ ಸರ್, ಇದು ನಿಜವಾಗಿ ಒಂದು ನಾಂದಿ ಆಗ್ಬೇಕು. ಮತ್ತೆ ಯಾರು ಆಗ ಹೇಳಿದ್ರು ಕೊರೋನಾ ಇಡೀ ಜಗತ್ತಿಗೆ ಬಂದಿದೆ, ನಮ್ಮ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ. ಎಷ್ಟೋ ಜನ ಹೊಟ್ಟೆಗೆ ಹಿಟ್ಟಿಲ್ಲದೆ ಸತ್ತವರಿದ್ದಾರೆ. ಅವರ ಮುಂದೆ ನಾವು ನಾಚಿಕೊಳ್ಬೇಕು. ಈ ರೀತಿ ಮಾಡುವ ಕಲಾವಿದರು ಇಂಥ ಹೊಲಸನ್ನು ಮಾಡ್ಲಿಲ್ಲ. ಇದು ಪ್ರಚಾರಕ್ಕೆ ಲಿಟ್ರಲಿ ಕಮರ್ಷಿಯಲ್ಗೆ ಮಾಡಿದ್ದಾರೆ. ಕಮರ್ಷಿಯಲ್ಗೆ ಕಥಕಳಿಯವರಿಗೆ ಪ್ರೋಗ್ರಾಮ್ ಇದೆಯಾ, ಭರತನಾಟ್ಯದವರಿಗೆ ಪ್ರೋಗ್ರಾಮ್ ಉಂಟಾ? ಅವ್ರು ಮಾಡಿದ್ದಾರೆ ಇದನ್ನೆಲ್ಲ. ಇದಕ್ಕಿಂತ ಎಲ್ಲಿ ಅದು ಹೀಗೆ ಮಾಡೋದಕ್ಕಿಂತ ಬಟ್ಟೆ ಹಾಕಿ ಕೂತ್ಕೊಳ್ಬಹುದಲ್ಲ ಬೇಡ್ತಾ? ಮತ್ತೆ ಯಕ್ಷಗಾನ ಎಂಬುದು ನಮ್ಮ ರಾಜ್ಯದ ಕಲೆ ಆಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದು ಸೆಮಿ ಕ್ಲಾಸಿಕಲ್ ಅಂತ ಇದೆ, ಇದು ಕ್ಲಾಸಿಕಲ್ ಅಂತ ಹೇಳಿಕೊಂಡು ಪ್ರೂವ್ ಮಾಡ್ಲಿಕ್ಕೆ ನಾವು ಇನ್ನೆಲ್ಲೋ ಹೋರಾಟ ಮಾಡ್ತಾ ಇದ್ದೇವೆ. ಇದನ್ನು ದೇಶ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಕಲೆ ಮಾನ್ಯತೆ ಸಿಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಮಾಡುವ ಹೋರಾಟಕ್ಕೆ ಇವರೆಲ್ಲ ತಣ್ಣೀರು ಎರಚುವಂತೆ ಇದನ್ನು ಹೊಲಸು ರೀತಿಯಲ್ಲಿ ಈ ರೀತಿ ಮಾಡ್ತಾ ಇರುವಾಗ ಎಲ್ಲಿಲ್ಲದ ಕೋಪ ಯಾಕೆ ಬರುವುದಿಲ್ಲ ಸರ್ ನಮ್ಮಂತವರಿಗೆ? ಇವರಿಗೆ ಕ್ಷಮೆ ಇಲ್ಲ ಸರ್. ಇವರು ಹೋಟ್ಲಿಗೆ ಹೋಗಿ ಕ್ಷಮೆ ಕೇಳುವುದಲ್ಲ, ಇಡೀ ಯಕ್ಷಗಾನ ರಂಗಕ್ಕೆ, ಇಡೀ ರಾಜ್ಯದ ಸಮಸ್ತ ಪ್ರಜೆಗಳಿಗೆ ಇವರು ಕ್ಷಮೆ ಕೇಳಬೇಕು. ಯಾಕೆಂದ್ರೆ ಇದು ಇವರ ಒಬ್ಬರ ಕಲೆ ಅಲ್ಲ. ಯಕ್ಷಗಾನ ಯಾರ ಮನೆಯ ಕಲೆಯೂ ಅಲ್ಲ. ಯಕ್ಷಗಾನ ಅನ್ನುವಂತ ಈ ಶ್ರೀಮಂತ ವಿಶ್ವಮಟ್ಟದ ಕಲೆ ಏನಿದೆ ಇವತ್ತು, ಅದು ನಮ್ಮ ರಾಜ್ಯದ ಕಲೆ. ಅದನ್ನು ನಾವು ಎಷ್ಟು ಹೆಮ್ಮೆಯಿಂದ ಎಲ್ಲ ಕಡೆ ಹೋಗಿ ಪ್ರದರ್ಶನ ಮಾಡ್ತೇವೆ. ಅದನ್ನು ಈ ರೀತಿ ಇವರು ಬಳಸ್ಕೊಂಡಿದ್ದಾರೆ. ಇದಕ್ಕೆ ನಾವು ಇವತ್ತು ಕ್ಷಮೆ ಕೊಟ್ರೆ ನಾಳೆ ಇದು ಎಲ್ಲಿ ಬೇಕಾದ್ರೂ ಬಳಕೆ ಆಗಬಹುದು. ಈ ಕಲೆಯ ಪ್ರಚಾರ ಆಗ್ಬೇಕು ಅಂತ ಹೇಳಿಕೊಂಡು ಸರ್, ನಾವು ಸಹ ನಮ್ಮ ಯಕ್ಷಮಂಜೂಷಿಂದ ಮಾಡಿದ್ದೇವೆ. ಯಾವ ರೀತಿ ದೊಡ್ಡ ದೊಡ್ಡ ಕಟ್ಔಟ್ ಗಳನ್ನು ಫ್ರೇಮ್ ಮಾಡಿ ಇಂಡಿಯನ್ ಎಂಬಸಿಗೆ ಗಿಫ್ಟ್ ಕೊಟ್ಟಿದ್ದೇವೆ, ವರ್ಲ್ಡ್ ಬ್ಯಾಂಕ್ ಅಮೆರಿಕದಲ್ಲಿ ಗಿಫ್ಟ್ ಕೊಟ್ಟಿದ್ದೇವೆ, ಡೆಲ್ಲಿ ಕರ್ನಾಟಕ ಸಂಘದ ಹೋಟೆಲ್ಗೆ ಗಿಫ್ಟ್ ಕೊಟ್ಟಿದ್ದೇವೆ. ಅದರ ಕೆಳಗೆ ಏನ್ ಬರ್ದಿದ್ದೇವೆ ಗೊತ್ತಾ? ಆರ್ಟ್ ಆಫ್ ಕರ್ನಾಟಕ ಅಂತ ಹೇಳಿ ಅದರ ಪ್ರಚಾರ ಮಾಡ್ಲಿಕ್ಕೆ. ಅಲ್ಲಿ ಹೋಟ್ಲಲ್ಲಿ ಶನಿವಾರ ಭಾನುವಾರ ಕ್ಯೂ ಇರುತ್ತೆ.
ಸಿಕ್ಕಾಪಟ್ಟೆ ಕ್ಯೂ. ಹೊರಗೆ LED ಪ್ರೆಸೆಂಟೇಷನ್ ಅಲ್ಲಿ ಹಿಂದಿ ಯಕ್ಷಗಾನದ ಪ್ರದರ್ಶನ ಮಾಡಿದ್ದೇವೆ. ಯಾಕೆ ಗೊತ್ತಾ? ಅಷ್ಟು ಹೊತ್ತು ಜನಕ್ಕೆ ಟೈಮ್ ಪಾಸ್ ಆಗುತ್ತೆ, ಈ ಕಲೆಯ ಪರಿಚಯ ಆಗ್ತದೆ ಅಂತ. ಇಂಥ ಕೆಲಸ ಏನಾದ್ರೂ ಮಾಡ್ಲಿ ಇವರಿಂದ ಸಾಧ್ಯ ಇದ್ರೆ. ಹೋಟೆಲ್ನವರಿಗೆ ಕಲೆಯ ಬೆಲೆ ಗೊತ್ತಿಲ್ಲ, ನೋಟಿನ ಬಣ್ಣ ಮಾತ್ರ ಗೊತ್ತಿರೋದು. ಇವರಿಗೆ ಏನೋ ಪ್ರಚಾರ ಸಿಗ್ತದೆ ಅಂತ ಇವರು ಅಂದ್ಕೊಂಡಿದ್ದಾರೆ. ಆಕ್ಚುಲಿ ಗೊತ್ತಿದ್ದು ಮಾಡಿದ್ದ ಅಲ್ಲ ಇದು, ಏನೋ ಪ್ರಚಾರ ಅಂತ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇದನ್ನು ಸೀರಿಯಸ್ಲಿ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜೊತೆ ನಾವಿದ್ದೇವೆ. ನಮ್ಮ ಕೂಡ್ಲ ಇನ್ನು ಮುಂದೆ ಸಹ ಇಂಥದಕ್ಕೆ ನಮಗೆ ಸಹಕಾರ ಕೊಡ್ಬೇಕು. ಅವರೆಲ್ಲ ಪ್ರತಿಯೊಂದು ಪ್ರದೇಶ ಕೊಡ್ಬೇಕು. ಅವ್ರ ಹತ್ರ ಅವ್ರು ಕ್ಷಮೆ ಕೇಳ್ಬೇಕು ಅಂತ ನಾನು ಅವ್ರಿಗೇನೋ ಅಪಮಾನ ಮಾಡ್ಲಿಕ್ಕೆ ಹೇಳ್ತಾ ಇರೋದಲ್ಲ. ಆದ್ರೆ ಅವರು ಮನಪೂರ್ವಕ ತಿಳಿದೋ ಮಾಡಿದಿರುವಂತಹ ಈ ತಪ್ಪಿಗೆ ಅವರು ಒಂದು ಸಾರಿ ಹೇಳ್ಬೇಕಾಗ್ತದೆ. ಇನ್ನು ಮುಂದಕ್ಕೆ ಇಂತಹ ಘಟನೆಗಳು ಆಗ್ಬಾರ್ದು ಅನ್ನೋದು ತಮ್ಮ ಒಂದು ಕಳಕಳಿ. ತಮ್ಮ ಮಾತುಗಳಲ್ಲಿ ಆ ಒಂದು ಆಕ್ರೋಶಗಳಲ್ಲಿ ಗೊತ್ತಾಗ್ತಾ ಇತ್ತು ಮೇಡಮ್. ಅಂದ್ರೆ ಎಷ್ಟು ಮನಸ್ಸಿಗೆ ಬೇಸರ ಆಗಿದೆ, ಘಾಸಿ ಆಗಿದೆ ಅನ್ನುವಂತ ತೆಗೆದ್ರೆ, ನಾನು ಆಗ್ಲೇ ಹೇಳಿದಾಗೆ ಕೆಲವರು ಯಕ್ಷಗಾನವನ್ನ ಇದು ಕಲೆ ಮಾತ್ರ ಅಲ್ಲ, ಆರಾಧನೆಯನ್ನ ಮಾಡ್ತಾರೆ, ದೇವರು ಅನ್ನುವಂತಹ ನಿಟ್ಟಿನಲ್ಲಿ ಆರಾಧನೆ ಮಾಡ್ತಾರೆ. ನಾವುಗಳು ಕೂಡ ನೋಡಿರುವಂತಹ ಅದೇ ಆಂಗಲ್ ಅಲ್ಲಿ. ಆದ್ರೆ ಈ ರೀತಿ ಘಟನೆಗಳನ್ನ ನಡೆದಾಗ ನಮ್ಗಳಿಗೆ ಬೇಸರ ಆಗುತ್ತೆ. ಅಂಡ್ ಅದನ್ನ ಆರಾಧನೆ ಮಾಡ್ಕೊಂಡು ಬಂದವರು ತಾವುಗಳು ತಮ್ಗಳಿಗೆ ಎಷ್ಟು ಘಾಸಿ ಆಗಿರ್ಬೇಡ ಅನ್ನುವಂತಹ ವಿಚಾರ ಈ ರೀತಿ ಮಾಡ್ತಾ ಇದ್ದಾರೆ ಸರ್. ಎಲ್ಲಿ ಮಾಡ್ತಾ ಇದ್ದಾರೆ ಹೇಳಿ, ಒಂದು ನಮ್ಗೆ ತೋರಿಸಿಕೊಡಿ. ಇವ್ರ ಅದ್ರ ಬದಲು ಒಂದೆರಡು ಸ್ಟ್ಯಾಚ್ಯೂಸ್ ಫಾರ್ಮ್ ಮಾಡಿ ಇವ್ರ ಹೋಟ್ಲ್ ಮುಂದೆ ಇಡ್ಲಿ, ನಾವು ಮೆಚ್ಚುತ್ತೇವೆ. ಖರ್ಚು ಮಾಡಿ ಯಕ್ಷಗಾನದ ಕಾಸ್ಟ್ಯೂಮ್ಗೆ ಖರ್ಚು ಮಾಡಿ ಸ್ಟ್ಯಾಚ್ಯೂ ಮಾಡಿಸಿ ಇಟ್ಟಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ ಬರುವವರಿಗೆ, ಬೇರೆ ಬೇರೆ ಊರಿನವರಿಗೆ. ನಾವು ಹೆಮ್ಮೆ ಪಡ್ತೇವೆ. ಅದು ಬಿಟ್ಟು ಈ ರೀತಿ ಮಾಡಿ ಆಮೇಲೆ ಸರ್ವಿಂಗ್ ಕೆಲಸ ನಾವೇನು ಅದನ್ನು ಸಣ್ಣ ಕೆಲಸ ಅಂತ ನಾವಿಲ್ಲಿ ಹೇಳುವುದೇ ಇಲ್ಲ. ಆದ್ರೆ ಸರ್ವಿಂಗಿಗೂ ಈ ಯಕ್ಷಗಾನದ ಏನ್ ಸಂಬಂಧ ಇದೆ? ಬುಲ್ಶಿಟ್ ಇದು ಮಾಡ್ತಾ ಇರೋದು. ಥ್ಯಾಂಕ್ ಯು ಮೇಡಮ್. ವಿದ್ಯಾ ಕೊಲ್ಲಿಯೂರ್ ಅವರು, ನಿರ್ದೇಶಕರು, ಮಂಜುಷದಿಂದ ಅನಂತ ಧನ್ಯವಾದ ಮೇಡಮ್ ತಮ್ಮ ಸಮಯಕ್ಕಾಗಿ. ಎಸ್ ಸರ್. ನಿತಿನ್ ಅವರೇ, ಕಿರಣ್ ಅವ್ರು ಮಾತಾಡೋ ಮೊದ್ಲು ಈಗ ವಿದ್ಯಾಕ್ಕ ಫೋನ್ ಮಾಡಿ ಬಹಳಷ್ಟು ಅವರ ಸಂಕಟ ಹೇಳ್ಕೊಂಡ್ರು. ನಾನು ಇಲ್ಲಿ ಆಡ್ ಮಾಡ್ಲಿಕ್ಕೆ 2 ಪಾಯಿಂಟ್ ಹೇಳ್ತೇನೆ. ಹೇಳಿದ್ರ ನಾವು ಬೇರೆ ರಾಜ್ಯಗಳಿಗೆ ಹೋಗಿ ಭಾರತದಾದ್ಯಂತ ನಾವು ಯಕ್ಷಗಾನವನ್ನು ಪ್ರಚಾರ ಮಾಡಿದ್ದೆವು ಅಂತ ಹೇಳಿ, ಅದನ್ನು ಕಂಡವನು ನಾನು ಅನುಭವಿಸಿದವನು ನಾನು. ಯಾಕೆಂತ ಹೇಳಿದ್ರೆ ಯಕ್ಷಗಾನದವರಿಗೆ ಅವಕಾಶ ಸಿಗ್ತದೆ, ನೀವು ಬಂದು ಪ್ರದರ್ಶನ ಮಾಡಿದ್ದ ಹೇಳೋದ ನಾವು ಮೊದಲು ಬೇರೆ ತಂಡದಲ್ಲಿ ಹೋದಾಗ ನೋಡಿದ್ದೇವೆ. ವ್ಯವಸ್ಥೆಗಳು ಸರಿ ಇರುವುದಿಲ್ಲ, ಮತ್ತೆ ವಸತಿ, ಊಟ, ಇದರ ವ್ಯವಸ್ಥೆಗಳು ಯಾವುದು ಸರಿ ಇರುವುದಿಲ್ಲ, ಕಾರ್ಯಕ್ರಮ ಆಗುವ ಜಾಗ ಸರಿ ಇರುವುದಿಲ್ಲ, ಎಲ್ಲೇ ಒಂದು ಮೂಲೆಯಲ್ಲಿ ವ್ಯವಸ್ಥೆ ಮಾಡಿ ಕೊಡ್ತಾರೆ ನಮ್ಗೆ. ಆದ್ರೆ ವಿದ್ಯಕ್ಕನ ತಂಡ ಮಾತ್ರ, ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನಾವು ಉತ್ತರ ಭಾರತಕ್ಕೆ ಹೋದಾಗ ನಮಗೆ ವ್ಯವಸ್ಥೆ ಸರಿ ಇಲ್ಲದಿದ್ರೆ ನಾವು ನಾವು ಯಕ್ಷಗಾನ ಕಲಾವಿದರು, ಬೇಡುವವರಲ್ಲ. ನಾವು ಯಕ್ಷಗಾನದ ಕಲಾವಿದರು. ಅವ್ರು ಎಲ್ಲಂತ ಹೇಳಿದ್ರೆ ಆಟದ ಕಲಾವಿದರು ಅಂತ ಹೇಳಿಕ್ಕೆ ಬಿಡ್ತಿರ್ಲಿಲ್ಲ, ಗೊತ್ತುಂಟಾ? ನಮ್ಮಲ್ಲಿ ಅದನ್ನ ಆಡು ಭಾಷೆಯಲ್ಲಿ ಉಂಟು, ಆಟದ ಕಲಾವಿದರು. ಆಟದ ಕಲಾವಿದರು ಅಲ್ಲ, ನಾವು ಯಕ್ಷಗಾನದ ಕಲಾವಿದರು. ನಮಗೂ ಮರ್ಯಾದೆ ಇದೆ, ನಮಗೂ ಗೌರವ ಇದೆ. ನಮಗೂ ಉಳ್ಕೊಳ್ಳಿಕ್ಕೆ ಹೋಟೆಲ್ ವ್ಯವಸ್ಥೆ ಮಾಡಿ, ಒಂದು ರೂಮಲ್ಲಿ 10 ಜನ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೂಮಲ್ಲಿ ಇಬ್ಬರಿಬ್ರು ವ್ಯವಸ್ಥೆ ಮಾಡಿ, ಊಟಕ್ಕೆ ಹೀಗೆ ವ್ಯವಸ್ಥೆ ಮಾಡಿ, ಕಾರ್ಯಕ್ರಮದ ಸ್ಟೇಜ್ ಹೀಗಿರ್ಬೇಕು, ಲೈಟಿಂಗ್ಸ್ ಹೀಗಿರ್ಬೇಕು, ಹೀಗಿದ್ರೆ ಮಾತ್ರ ನಾವು ಕಾರ್ಯಕ್ರಮ ಕೊಡ್ತೇವೆ. ಇದನ್ನ ಸಾಧಿಸಿ ತೋರಿಸಿದವರು ವಿದ್ಯಕ. ಯಾಕೆ? ಯಕ್ಷಗಾನಕ್ಕೂ ಯಕ್ಷಗಾನ ಕಲಾವಿದರಿಗೂ ಒಂದು ಮರ್ಯಾದೆ ಉಂಟು, ಒಂದು ಗೌರವ ಉಂಟು ಎನ್ನುವ ಒಂದೇ ಕಾರಣಕ್ಕೆ. ಇನ್ನೊಂದು ಆ ಸಂಕಷ್ಟದಲ್ಲಿ ಇಂತ ಒಂದು ಮಾತು ಬಂತು, ಅದಕ್ಕೊಂದು ಮರ್ತಿತ್ತು ನನಗೆ. ಮಹಾದೇವ್ ಶಾಸ್ತ್ರಿ ಅವರು ಒಂದು ಮಾತು ಹೇಳಿದ್ರು ನನಗೆ. ಅತಿ ಸಂಕಷ್ಟದಲ್ಲಿ ಒಬ್ರು ಕಲಾವಿದರು ಇದ್ದಾಗ ಅವರಲ್ಲಿ ಒಬ್ರು ಹೋಗಿ ಹೇಳ್ತಾರಂತೆ, ನಿಮ್ಗೆ ಕಷ್ಟ ಉಂಟಲ್ಲ ಸ್ವಾಮಿ, ನಾಡ್ದೊಂದು ಹೀಗೆ ಒಂದು ಫಂಕ್ಷನ್ ಅಲ್ಲಿ ಟ್ಯಾಬ್ಲೋಗೆ ನಮ್ಗೆ ಯಕ್ಷಗಾನದ ವೇಷ ಬೇಕು, ನೀವೊಂದು ಯಕ್ಷಗಾನ 3-4 ಜನ ಯಕ್ಷಗಾನ ವೇಷ ಹಾಕೊಂಡು ಟ್ಯಾಬ್ಲೋದಲ್ಲಿ ನಿಲ್ಲಿ, ನಾನು ನಿಮ್ಗೆ ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿ. ಆಗ ಮೊದಲು ಆ ಸಂಕಷ್ಟದವರು ಹೇಳಿದ ಹಾಗೆ ನಮ್ಗೆ ಹಣ ಬೇಕು ಅಂತ ಆದ್ರೆ ಅವ್ರು ಒಪ್ಪಿಕೊಳ್ಬಹುದಾಗಿತ್ತು. ಏನು ಮಾಡಿದ್ರು ಗೊತ್ತಾ ಅವರು? ಆ ಕಲಾವಿದ ಹಿಂದೆ ಮುಂದೆ ನೋಡ್ಲಿಲ್ಲ, ಆಫರ್ ಕೊಟ್ಟವನಿಗೆ ಕೆಪ್ಪೆಗೆ ಬಾರಿಸಿ ಕಳಿಸಿದ್ದಾರೆ. ನಾನು ಯಕ್ಷಗಾನ ಕಲಾವಿದ, ಟ್ಯಾಬ್ಲೋ ಕಲಾವಿದ ಅಲ್ಲ ಅಂತ ಹೇಳ. ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಟು ಟ್ಯಾಬ್ಲೋ ಆರ್ಟಿಸ್ಟ್, ಅದು ಬೇರೆ. ಆದ್ರೆ ಯಕ್ಷಗಾನ ಟ್ಯಾಬ್ಲೋದಲ್ಲಿ ನಿಲ್ಲುವಂತ ಕಲೆ ಅಲ್ಲ, ನಿಮ್ಮ ಹಣವೂ ಬೇಡ, ನಿಮ್ಮ ಆಫರ್ ಬೇಡ ಅಂತ ಹಿಂದೆ ಕಳಿಸಿದ್ದಾರೆ. ಅಂತಹ ಕಲಾವಿದರು ಇರುವ, ಕಲೆಗೆ ಗೌರವ ಇರುವ ಕಲೆಯನ್ನು ದೋಸೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಇವರೆಲ್ಲ. ಥ್ಯಾಂಕ್ ಯು. ಎಸ್ ಕಿರಣ್ ಉಪಾಧ್ಯಾಯರು, ತಾವು ಎಸ್ ಸರ್ ಕಿರಣ್ ಅವರು ಇದ್ದೀರಾ ಲೈನ್ ಅಲ್ಲಿ? ಜೊತೆಗೆ ತಾವು ಬಡಗುತಿಟ್ಟು ಕಲಾವಿದರು ಕೂಡ ಹೌದು, ಯಕ್ಷಗಾನ ಹವ್ಯಾಸಿ ಕಲಾವಿದರು ಬಡಗುತಿಟ್ಟು. ಅಲ್ಲಿ ನಾವು ನೋಡ್ತಾ ಇರುವಂತಹ ವೇಷ, ಆ ಹೋಟೆಲ್ ನಲ್ಲಿ ಬಡಗುತಿಟ್ಟು ಕಲಾವಿದರ ಯಕ್ಷಗಾನದ ವೇಷಭೂಷಣ, ಅದು ಒಂದು ಕಡೆ ಪುರುಷ ವೇಷ, ಇನ್ನೊಂದು ಕಡೆ ಸ್ತ್ರೀ ವೇಷ. ಇದನ್ನೆಲ್ಲ ನೋಡಿದಾಗ ಎಲ್ಲವೂ ಜನರಿಗೆ ಮನಸ್ಸಿಗೆ ಬರುವಂತಹ ವಿಚಾರ. ತಾವುಗಳು ವೇದಿಕೆಯಲ್ಲಿ ರಂಗಸ್ಥಳದಲ್ಲಿ ಆಡುವಂತಹ ಯಕ್ಷಗಾನ ಆಟ
ತಾವುಗಳು ಹೇಳಿದಾಗೆ ಆಗ್ಲೇ ಹೇಳಿದಾಗೆ ಗಣಪತಿ ದೇವರ ಮುಂದೆ ಆರಾಧನೆಯನ್ನ ಮಾಡ್ಕೊಂಡು ದೇವರಿಗೆ ಗೆಜ್ಜೆಯನ್ನ ಕಟ್ಟಿ ಕಿರೀಟವನ್ನ ಇಟ್ಟು ಮಾಡುವಂತಹ ವೇಷ ಆಗಿರಬಹುದು. ಅಂದ್ರೆ ಇದಕ್ಕೋಸ್ಕರನೇ ಮಾಡಿರಬಹುದಾಗಿರುವಂತಹ ವೇಷ ಆಗಿರಬಹುದು. ಇದರಲ್ಲಿ ಇಂತಹ ಒಂದು ಏನು ಶಾಸ್ತ್ರೋಕ್ತವಾಗಿರುವಂತಹ ಕಟ್ಟುಗಳನ್ನ ಪಾಲನೆ ಮಾಡಿರಲಿಕ್ಕಿಲ್ಲ ಅನ್ನುವಂತಹ ವಿಚಾರ ಬರಬಹುದು. ಅದಕ್ಕೆ ಏನು ವಿರೋಧ ಅನ್ನುವಂತಹ ವಿಚಾರಗಳು ಕೂಡ ಬರಬಹುದು. ಏನ್ ಹೇಳ್ತೀರಾ ಸರ್? ನಾನು ನೋಡಿ ಒಂದು ಹೇಳ್ತೇನೆ, ಮೊದಲನೇದಾಗಿ ಒಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರ್ಥಿಕವಾಗಿ ಸಂಕಷ್ಟ ಅಂತ ಹೇಳಿದ್ರೆ, ಈ ಸುಮಾರು ಒಂದು 500 ವರ್ಷ ಇತಿಹಾಸ ಇರುವಂತಹ ಯಕ್ಷಗಾನ ಕಲೆಯಲ್ಲಿ ಇವತ್ತಿಗೆ ಇಂದಿನ ದಿವಸದಲ್ಲಿ ವೃತ್ತಿನಿರತ ಮತ್ತು ಹವ್ಯಾಸಿಗಳು ಸೇರಿ ಒಂದು 8,000 ಕಲಾವಿದರಿದ್ದಾರೆ ಅಂತ ಒಂದು ಸಂಖ್ಯೆ ಆಗ್ತದೆ. ಅದರಲ್ಲಿ ಈಗ ಮಾತ್ರ ಸಂಕಷ್ಟ ಬಂತ, ಹೊಟ್ಟೆಪಾಡಿಗೆ ಕಷ್ಟ ಆಯ್ತಾ ಅನ್ನೋದು ಒಂದು. ಬಾಕಿಯವರಿಗೂ ಕಷ್ಟ ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ ಅವರು ಈಗಾಗಲೇ ಹೇಳಿದಾಗೆ, ಕೆಲವರು ಹೇಳಿದಾಗೆ ಪೌರೋಹಿತ್ಯವನ್ನ, ಕೃಷಿಯನ್ನ, ಕೆಲವೊಬ್ರು ಅಂಗಡಿಯನ್ನ ತಕ್ಕೊಂಡ್ರು, ಕೆಲವೊಬ್ರು ಬಟ್ಟೆಗಳನ್ನ ಮಾಡಿದ್ರು ಮನೆ ಮನೆಗೆ ಹೋಗಿ. ಈ ತರದ್ದೆಲ್ಲ ಮಾಡಿರೋ ಕಥೆ ನಮಗ್ ಗೊತ್ತು. ಈ ಸಂಕಷ್ಟ ಬಂದಿದೆ ಅಂತ ಈ ರೀತಿಯಲ್ಲಿ ಬೀದಿಗಿಳಿಯುವಂತದ್ದು ನಿಜವಾಗ್ಲೂ ಖಂಡನೀಯವೇ, ಯಾರು ಮಾಡಲಿಕ್ಕಿಲ್ಲ. ಹಾಗೆ ಆದ್ರೆ ದೀಪಕ್ ಅವರು ಈಗಾಗಲೇ ಹೇಳಿದ್ದಾರೆ, ಅದರಲ್ಲಿ ಒಬ್ರು ಲೆಕ್ಚರರ್ ಅಂತ, ಇನ್ನೊಬ್ರು ಗುರುಗಳು. ಅವರಿಗೆ ಅಂತಹ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ಬಲವಾದ ನಂಬಿಕೆ. ಯಾಕಂದ್ರೆ ಇವರು ಈ ಮಳೆಗಾಲದ ಆಟದ ಮೇಳಗಳಲ್ಲಿ ಕೂಡ ಅಂದ್ರೆ ಮುಂದೆ ಒಂದು 109 ದಿವಸ ಆಟ ಇರ್ತದಲ್ಲ, ಅಂತಹ ಒಂದು ಮೇಳದಲ್ಲಿಯೇ ಇದು ಮಾಡಿದಾರಲ್ಲ ಇವರು ಹವ್ಯಾಸ ಅಂತಾನೆ ಹೇಳ್ಬೋದು ನಾವು. ಇವರಿಗೆ ಯಕ್ಷಗಾನವೇ ಹೊಟ್ಟೆ ಪಾಡುವಂತ ಕೂಡ ಹೇಳಾಗಿಲ್ಲ. ಇದು ಒಂದು ಭಾಗ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಇನ್ನೊಂದು ನೋಡಿ, ಯಕ್ಷಗಾನದಲ್ಲಿ ಒಂದು ವೇಷಕ್ಕೆ ಅದರದ್ದಾದಂತಹ ಒಂದು ಪಾತ್ರದ ಒಂದು ಔಚಿತ್ಯ ಅಂತಿದೆ. ನಿಮ್ಗೆ ಪ್ರತಿಯೊಂದು ನಾಮ ಬರೆದಾಗ ಆ ಪಾತ್ರ ಯಾವುದು ಅಂತ ಗೊತ್ತಾಗ್ತದೆ. ಈಗ ಕಿರೀಟ ವೇಷದಲ್ಲಿ ನಿಮ್ಗೆ ಒಂದು ನಾಮ ಬರೆದ್ರೆ ಅರ್ಜುನನಿಗೆ ಇಂಥ ನಾಮ, ಹಿರಿಯಾದವನಿಗೆ ಇಂಥ ನಾಮ. ಅಲ್ಲಿ ನೀವು ವ್ಯಕ್ತಿಯಾಗಿ ಅಥವಾ ಒಂದು ವೇಷ ಆಗಿ ಇಳಿಯೋದಿಲ್ಲ, ಅಲ್ಲಿ ಒಂದು ನೀವು ಆ ಪಾತ್ರವೇ ಆಗಿ ಇಳಿದು ಬರ್ತೀವಿ. ಯಕ್ಷಗಾನದಲ್ಲಿ ಇರುವುದು ದೇವತೆಗಳು ಅಥವಾ ರಾಕ್ಷಸರು. ಇದು ರಾಕ್ಷಸ ವೇಷ ಖಂಡಿತ ಅಲ್ಲ, ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಅಂದ್ರೆ ಯಕ್ಷಗಾನದಲ್ಲಿ ನೀವು ಇದೊಂದು ಹೋಟೆಲ್ನಲ್ಲಿ ಕಾಣ್ತಾ ಇರೋದು ಇದು ಒಂದು. ನಾನು ಹೇಳೋದು ಈ ರಾಜಕೀಯದ ಗಣ್ಯ ವ್ಯಕ್ತಿಗಳು ಬರುವಾಗ ಇದು ಯಾವ ವೇಷ ಹೋಟೆಲ್ ಈಗ ಬರ್ತಾ ಇರುವಂತದ್ದು ಯಾವ ವೇಷ ಇದು? ಅಲ್ಲ, ಅದೇ ಇದು ನಾಮಕ್ ಸರಿಯಾಗಿ ಕಾಣ್ತಾ ಇಲ್ಲ. ಆದ್ರೆ ಇದು ಯಾವುದೋ ಒಂದು ಪಾಂಡವರದೊಂದು ಒಂದು ಸಾತ್ವಿಕ ವೇಷ, ಒಂದು ಸಾತ್ವಿಕ ವೇಷ, ಒಂದು ರಾಜ ವೇಷ, ಒಂದು ರಾಜ ವೇಷ. ಓಕೆ, ಒಂದು ರಾಜನ ವೇಷ ಅಂತ ತಾವು ಹೇಳ್ತಾರೆ. ಒಂದು ರಾಜನ ವೇಷ. ಈಗ ನಾವು ಯಕ್ಷಗಾನದವರಾಗಿ ನೋಡಿ, ಏನು ರಾಜ ಮತ್ತು ರಾಣಿ ಬಂದು ಅಲ್ಲಿ ಹೋಟೆಲ್ ಏನು ದೋಸೆ ಸರ್ವ್ ಮಾಡೋದಾ? ನಾಳೆ ಇದೇ ಜನ ಆ ತಟ್ಟೆಯನ್ನು ಎತ್ತಿದ್ರೆ ರಾಜ ಮತ್ತು ರಾಣಿ ತಟ್ಟೆಯನ್ನು ಎತ್ತುವುದು ಅಲ್ಲಿಂದ. ಈ ರೀತಿಯ ಒಂದು ಕಲ್ಪನೆ ನಮಗೆ ಯಕ್ಷಗಾನದವ್ರಿಗೆ ಬರ್ತದೆ. ಯಕ್ಷಗಾನ ಗೊತ್ತಿಲ್ಲದೆ ಹೋದವರಿಗೆ ಇದೊಂದು ಚಂದವಾಗಿ ಕಾಣ್ಬೋದು, ಆಕಾರವಾಗಿ ಒಂದು ಕಾಣ್ಬೋದು. ನೀವು ಇದೊಂದು ಉದಾಹರಣೆ ಬಿಟ್ಬಿಡಿ, ಇದೊಂದು ಉದಾಹರಣೆ ಅಷ್ಟೇ. ನಾನು ನೇರವಾಗಿ ಹೇಳ್ತೇನೆ, ಗಾಳಿಪಟ ಸಿನಿಮಾ ನೋಡಿರ್ಬೋದು ನೀವು. ಅದರಲ್ಲಿ ಒಂದು ಪಾಪ್ಯುಲರ್ ಸಾಂಗ್ ಇದೆ, ನದೀಲ್ ಅಂತ. ಅದರಲ್ಲಿ ಹಿಂದುಗಡೆ ಒಂದು 50 ಯಕ್ಷಗಾನದ ವೇಷ ಇದೆ. ನಾನು ಇವತ್ತಿಗೂ ಚಾಲೆಂಜ್ ಮಾಡ್ತೇನೆ, ಆ ವೇಷದಲ್ಲಿ ಒಂದಾದ್ರೂ ಯಕ್ಷಗಾನದ ವೇಷ ಮೇಲಿನಿಂದ ಕೆಳ ತನಕ ಸರಿ ಇದ್ದಿದ್ರೆ ಹೇಳಿ, ನೀವು ಮಾಡುದನ್ನ ಮಾಡ್ತೀರಾ ಅದನ್ನಾದ್ರೂ ಸರಿಯಾಗಿ ಮಾಡಿ ಅಂತ ನನ್ನದೊಂದು. ಅದರಲ್ಲಿ ಕೆಲವೊಬ್ರು ಶೇವ್ ಮಾಡಿರ್ಲಿಲ್ಲ, ಕೆಲವೊಬ್ಬರಿಗೆ ಕಿರೀಟ ಸರಿ ಇಲ್ಲ, ಕೆಲವೊಬ್ಬರಿಗೆ ಕೈಕಟ್ಟು ಸರಿ ಇಲ್ಲ. ಈ ರೀತಿ ಒಟ್ಟು ನಿಮಗೆ ನೋಡಿದರೆ ಒಂದು ಚಂದ ಕಾಣಬೇಕು. ಅದು ಏನಾಗ್ತದೆ ಗೊತ್ತಾ, ಸರಿಯಾಗಿ ಮಾಡಿದ್ರೆ ಚಂದ ಕಾಣ್ತದೆ, ಇಲ್ಲಾದ್ರೆ ಬೆಚ್ಚತನ ಅನ್ತದೆ. ಈ ಬಾಕಿರು ನೋಡುವಾಗ ಏನಾಗ್ತದೆ ಅಂದ್ರೆ ಯಕ್ಷಗಾನ ಅಂದ್ರೆ ಇದು ಏನು ಮಾರಾಯ ಅಂತ. ಇನ್ನೊಂದು ಬಹಳವಾಗಿ ಮುಂದಿನವರಿಗೆ ಬಹಳ ಒಂದು ವೇದನೆ ಆಗ್ತದೆ ಈ ತರದ್ದು ಇದು ನೋಡುವಾಗ. ಯಾಕಪ್ಪ ನಾವು ಇಷ್ಟು ಮಾಡಿ ಈ ಕಲೆಗೆ ನಾವು ಈ ವಿದ್ಯಾರ್ಥಿಗಳು ಬಹಳ ಚಂದ ಮಾತಾಡಿದ್ರು, ಯಕ್ಷಗಾನಕ್ಕಾಗಿ ಎಷ್ಟು ಹೋರಾಟ ಮಾಡ್ತಾ ಇದ್ದೇವೆ, ನಾವು ಈ ಕಲೆಯನ್ನ ಎಲ್ಲೆಲ್ಲಿ ಮಾಡ್ತಾ ಇದ್ದೇವೆ. ನಾನು ಬಹರೇನ್ ಉದಾಹರಣೆ ಕೊಡ್ತೇನೆ. ಇಂಡಿಯನ್ ಎಂಬಸಿಯಲ್ಲಿ ನನಗೆ ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಅಥವಾ ಗಣರಾಜ್ಯೋತ್ಸವಕ್ಕೆ ಅವರು ಕರ್ನಾಟಕ ಅಂದ್ರೆ ಗೊತ್ತಿರೋದು ಯಕ್ಷಗಾನ ಮಾತ್ರ. ನೀವು ಒಂದು 5 ನಿಮಿಷದ ಯಕ್ಷಗಾನ ಕೊಡಿ ಅಂತ ಕೇಳ್ತಾರೆ. ನಾವು ಖಂಡಿತವಾಗಿ 5 ನಿಮಿಷದ ಯಕ್ಷಗಾನ ಆಗೋದಿಲ್ಲ, ದಯವಿಟ್ಟು ನಮ್ಗೆ ಕೊಡೋದು 15 ನಿಮಿಷ 20 ನಿಮಿಷ ಆದ್ರೂ ಕೊಡಿ ಅಂತ. 2 ಪಾತ್ರ ಆದ್ರೂ ಅಡ್ಡಿಲ್ಲ, 1 ಪಾತ್ರ ಆದ್ರೂ ಅಡ್ಡಿಲ್ಲ. ಯಾಕಂದ್ರೆ ನಿಮ್ಗೆ ತಯಾರಾಗಲಿಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು. ಅದ್ರ ಅಷ್ಟು ನೀವು ತಯಾರಾಗಿ 5 ನಿಮಿಷದಲ್ಲಿ ನೀವು ಏನ್ ಮಾಡ್ಬೋದು? ಯಕ್ಷಗಾನದ ಒಂದು ಪದ್ಯ ಒಂದು ಹಾಕೊಂಡು ನೀವು ಒಂದು 2 ನಿಮಿಷದಲ್ಲಿ ಕುಣಿದ್ರೆ, ಒಂದು 2 ಮಾತಾಡಿದ್ರೆ ನಿಮ್ಗೆ ಯಕ್ಷಗಾನ ಸಂಪೂರ್ಣ ಸಿಗೋದಿಲ್ಲ. ನೀವು ನಿಜವಾಗ್ಲೂ ಆ ಕಲೆಯನ್ನು ಗೌರವಿಸಬೇಕು, ಅದನ್ನ ಅರ್ಥಕೋಬೇಕು ಅಂತಿದ್ರೆ ಅರ್ಧ ಗಂಟೆ ಬೇಡ 15 ನಿಮಿಷ. ಯಾಕಂದ್ರೆ ಬೇರೆ ಎಲ್ಲ ರಾಜ್ಯಗಳಿರುತ್ತೆ. ಇದರಿಂದಾಗಿ ನಾವು ಎಷ್ಟೋ ದೂತಾವಾಸದ ಕಾರ್ಯಕ್ರಮಗಳನ್ನ ನಾವು ರೆಫ್ಯೂಸ್ ಮಾಡಿದ್ದೇವೆ, ಅಫಿಷಿಯಲ್ ಆಗಿ ರೆಫ್ಯೂಸ್ ಮಾಡಿದ್ದೇವೆ. ನಾವು ಮಾಡೋದಿಲ್ಲ ಅಂತ. ಹಾಗಂತ ಅವರಿಂದಲೇ ಮತ್ತೆ ಪುನಃ ಆಫರ್ ಬಂದಾಗ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಇಲ್ಲಿ ಇರಬೇಕಾದದ್ದು ಕಲಾವಿದನಿಗೆ ಅಥವಾ ಯಕ್ಷಗಾನ ಪ್ರಿಯರಿಗೆ ಇರಬೇಕಾದದ್ದು ಆ ಕಲೆಯಲ್ಲಿ ನಿಜವಾಗ್ಲೂ ಒಂದು ಗೌರವ ಇರಬೇಕು, ಅದನ್ನು ಬೆಳೆಸೋದು ಹೇಗೆ ಅಂತ ಇರ್ಬೇಕು. ಬಿಟ್ರೆ
ಈ ಚೀಪ್ ಪ್ರಚಾರ ತಗೊಳ್ಳುವಂಥದ್ದು ಇರಬಾರ್ದು ಅಂತ ನಾನು ಹೇಳೋದು. ಓಕೆ ಓಕೆ ಸರ್, ಹಾಗಾದ್ರೆ ಈ ಒಂದು ಯಕ್ಷಗಾನದಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ, ಪರಿಪಕ್ವವಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ. ಒಂದು ಯಕ್ಷಭೂಷಣದ ವೇಷಭೂಷಣಗಳನ್ನು ನೋಡಿದಾಗ ವೇಷಭೂಷಣ ಸರಿಯಾಗಿದೆ, ಯಾಕಂದ್ರೆ ಅವರು ಪ್ರೊಫೆಷನಲ್ಸ್. ಅವರು ವೇಷಭೂಷಣ ಮಾತ್ರ ಅಲ್ಲ, ಅವರ ನಡೆಯು ಪ್ರೊಫೆಷನಲ್ಸ್, ಅಂದ್ರೆ 100% ಪರಿಪಕ್ವ ಮಾಡಿರ್ತಾರೆ. ಹೌದು, ಅವರು ಯಕ್ಷಗಾನದ ವೇಷ ಸರಿಯಾಗಿ ಮಾಡಿದ್ದಾರೆ. ಆದ್ರೆ ಅಲ್ಲೂ ಕೂಡ ನಮ್ಗೆ ಆಭಾಸ ಆಗೋದೇನು ಗೊತ್ತಾ, ಆ ಕುರ್ಚಿಯ ನಡುವೆ ನೋಡಿ, ಆ ಸ್ತ್ರೀ ವೇಷ ಬರುವಾಗ ಅಲ್ಲಿ ಕುರ್ಚಿ ತಾಗ್ತದೆ, ಅದನ್ನು ಸೇರಿಸ್ಕೊಂಡು ಅಥವಾ ಅವರೇ ಅಲ್ಲಿ ಇದಾಗಿ ಬರಬೇಕು. ಈ ರೀತಿ ಪರಿಸ್ಥಿತಿ ಯಾಕೆ ನಾವು ತಂದ್ಕೊಳ್ಬೇಕು ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್ ಸರ್, ಎಸ್ ಸರ್, ಎಸ್ ಸರ್, ಬರ್ತೇನೆ ಸರ್. ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾವು ರಾಘವೇಂದ್ರ ಹೆಗಡೆ ಅಂತ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್, ರಾಘವೇಂದ್ರ ಸರ್, ಮಾತಾಡಿ ಸರ್. ಹಾ, ಇದನ್ನ ನೋಡಿದ್ವಿ. ಈಗ ನಾವು ಈ ಕಲಾವಿದರನ್ನ ಅತ್ಯಂತ ಹತ್ತಿರದಿಂದ ಕಂಡವರು. ಈ ಇಬ್ಬರು ಕಲಾವಿದರು ಮೇರು ಕಲಾವಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಮತ್ತೆ ಯಕ್ಷಗಾನವನ್ನ, ಮೂಲ ಯಕ್ಷಗಾನ ಏನು ಸಂಪ್ರದಾಯಬದ್ಧ ಯಕ್ಷಗಾನ ಇದೆ, ಇದನ್ನ ಬೆಳೆಸಲಿಕ್ಕೆ ಅತ್ಯಂತ ಶ್ರಮ ಪಡ್ತಾ ಇದ್ದಿರುವಂತಹ ಇಬ್ಬರು ಕಲಾವಿದರು. ಇವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ನಮಗೂ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಅಸಾಂಪ್ರದಾಯಿಕ ವಿಧಾನಗಳನ್ನು ಇವರು ಯಾವತ್ತು ಖಂಡಿಸ್ತಾ ಇರುವಂತವರು. ಮತ್ತೆ ಈಗ ನಾವು ಅದ ಅಕ್ಕಪಕ್ಕದ ಮನೆಯವರಂದ್ರೆ ತಪ್ಪಿಲ್ಲ, ಅಷ್ಟು ಹತ್ತಿರದವರು. ಇವರ ಒಡನಾಟ ನಮಗೆ ಬಹಳ ಹತ್ತಿರದಿಂದ ಇದೆ. ನಮ್ಮ ಊರಿನಲ್ಲಿ ಇವತ್ತು ಒಂದು 60-70 ಜನ ಕಲಾವಿದರಿದ್ದಾರೆ. ಅವರನ್ನೆಲ್ಲ ಇವರು ಬೆಳೆಸಿದ್ದಾರೆ. ಯಕ್ಷಗಾನವನ್ನ ಹೇಳಿಕೊಟ್ಟು ಅವರಿಗೆ ಕಲಿಸಿ, ಚಿಕ್ಕ ಮಕ್ಕಳನ್ನೆಲ್ಲ ತಂದು ಕಲಿಸಿ ಯಕ್ಷಗಾನವನ್ನ ಬೆಳೆಸ್ಕೊಂಡು ಬರ್ತಾ ಇರುವಂತ ಅಪರೂಪದ ಕಲಾವಿದರು, ಪ್ರಸಿದ್ಧ ಕಲಾವಿದರು ಇವರು. ಇಬ್ರು ಕಲಾವಿದರು, ಇಬ್ರು ಕೂಡ ಇವರ ಸ್ತ್ರೀ ವೇಷಧಾರಿಗಳು ಏನಿದ್ದಾರೆ, ಅವರು ಯಕ್ಷಗಾನದ ಕ್ಲಾಸ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಕಲಿಕೆ ಕ್ಲಾಸ್ಗಳನ್ನ ನಡೆಸ್ತಾ ಇದ್ದಾರೆ. ಅಂತವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ನಮ್ಗ ಆಶ್ಚರ್ಯ ಆಗ್ತದೆ. ಇಂಥವ್ರನ್ನ ನಾವು ಖಂಡಿಸ್ತಾ ಇದ್ದೇವೆ, ಇಂಥವ್ರನ್ನ ಮಾಡಬಾರ್ದು. ಅವ್ರು ಯಾಕೆ ಮಾಡಿದ್ರು ಅಂತ ನನ್ಗೂ ಗೊತ್ತಿಲ್ಲ, ಯಾಕಂದ್ರೆ ಈಗ ಅವ್ರು ಇನ್ನೂ ಸಂಪರ್ಕ ಸಿಕ್ಕೇ ಇಲ್ಲ ಇನ್ನು. ಆದ್ರೆ ಒಳ್ಳೆ ಕಲಾವಿದರು ಇವರು. ಇಂಥದನ್ನ ಮಾಡುವುದಿಲ್ಲ. ಯಾವ ಪರಿಸ್ಥಿತಿ ಮಾಡಿದ್ರೆ, ಯಾವುದೋ ಈ ಕೇಳ್ಪಟ್ಟಂತೆ ಆಪ್ತರ ಒಬ್ಬರ ಕರೆಯ ಮೇರೆಗೆ ಹೋಗಿ ಒಂದು ಹೋಟೆಲ್ ಉದ್ಘಾಟನೆ ಸಂದರ್ಭ ಅಚಾನಕ್ ನಡೆದಿದ್ದು ಅಂತ ಹೇಳ್ತಾ ಇದ್ದಾರೆ ಈಗ. ಆಕಸ್ಮಿಕವಾಗಿ ನಡೆತಾವೆ. ಆದ್ರೆ ಇಂಥದನ್ನ ಖಂಡಿಸ್ತೇವೆ. ಇದಲ್ಲದೆ ಫೆವಿಕಾಲ್ ಅಡ್ವರ್ಟೈಸ್ ಇರ್ಬೋದು, ಈ ನಮ್ಮ ಸ್ಟಾರ್ ಕ್ರಿಕೆಟ್ ನಲ್ಲಿ ಬರುವಂತಹ ಯಕ್ಷಗಾನದ ವಿಕೆಟ್ ಬಿದ್ದಾಗ, ಪೂರ್ ಹೊಡೆದಾಗ ತೋರಿಸ್ತಾ ಇರೋದು, ಇಂಥದನ್ನೆಲ್ಲ ನಾವು ಸಂಪ್ರದಾಯಬದ್ಧ ಯಕ್ಷಗಾನವಾದಿಗಳು ಖಂಡಿಸಬೇಕು. ಟಿವಿಯಲ್ಲಿ ಬರ್ತಾ ಇದೆ ಅನೇಕ ಅಡ್ವರ್ಟೈಸ್ಗಳು. ಇದರ ಜೊತೆ ಇಂಥದನ್ನು ನಾವು ಖಂಡಿಸಬೇಕು ಅಂತ ನಾವು ಈ ಎಲ್ಲ ಯಕ್ಷಗಾನ ಅಭಿಮಾನಿಗಳ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಿಜ ನಿಜ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಇನ್ನೊಂದು ಕರೆ ಇದೆ. ಸುಮಂಗಲ ರತ್ನಾಕರ್ ಅವರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಡೈರೆಕ್ಟರ್, ಯಕ್ಷಗಾನ ಮತ್ತು ನಾಟ್ಯಾರಾಧನೆ ಕಲಾ ಕೇಂದ್ರ, ಇದರ ನಿರ್ದೇಶಕರು ಸುಮಂಗಲ ರತ್ನಾಕರ್ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ. ಮಾತಾಡಿ ಮೇಡಮ್. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಿತಿನ್ ಅವರೇ, ದೀಪಕ್ ಅವರೇ, ರಾಮಚಂದ್ರ ಅಣ್ಣ ಹಾಗೂ ಕಿರಣ್ ಅವರೇ, ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಬೇಸರ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಈ ರೀತಿ ನಿಮ್ಮನ್ನು ಮಾತನಾಡಿಸಬೇಕಲ್ಲ. ಈಗ ಒಂದು ಅಭಿನಂದನೆಗಳನ್ನು ಕೊಡುವುದು ಸಂತೋಷದ ವಿಷಯ, ಆದ್ರೆ ಕಲೆಗೆ ಆದಂತಹ ಅಪಚಾರದ ಕುರಿತಾಗಿ ನಡೀತಾ ಇರುವಂತಹ ಚರ್ಚೆಯಲ್ಲಿ ಭಾಗವಹಿಸುವಾಗ ಸ್ವಲ್ಪ ಬೇಸರ ಆಗ್ತದೆ. ಯಾಕಂದ್ರೆ ಯಾವತ್ತು ನಾವು ಒಳ್ಳೊಳ್ಳೆಯ ವಿಷಯಗಳನ್ನು ಮಾತಾಡ್ಬೇಕು ಅಂತ, ಆದ್ರೆ ಅಂತಹ ಪರಿಸ್ಥಿತಿಗೆ ಕಲಾವಿದರು ನಮ್ಮನ್ನು ತಂದಿಟ್ರು ಅಂತ ಹೇಳುವಾಗ ನೀವು ಧ್ವನಿ ಎತ್ತಿದ್ದು ಸರಿಯಾಗಿದೆ. ನಿಮ್ಮೊಂದಿಗೆ ನಾನು ಕೂಡ ಇದಕ್ಕೆ ಧ್ವನಿಯನ್ನು ಎತ್ತಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದ್ರೆ, ನಿಮ್ಮ ಹಾಗೆ ನಾವೆಲ್ಲರೂ ಕೂಡ ಯಕ್ಷಗಾನವನ್ನ ಅಥವಾ ಭರತನಾಟ್ಯವನ್ನ ಕಲೆಯಾಗಿ ಆರಾಧಿಸುವವರು, ಕಲೆಯ ಮೂಲಕ ದೇವರನ್ನು ಕಾಣುವವರು. ಇಷ್ಟು ಹೊತ್ತು ಮಾತನಾಡಿದ ಎಲ್ಲರ ಮಾತಿಗೂ ನನ್ನ ಬಹುಪಾಲು ಸಹಮತ ಅದೇ ಆಗಿದೆ. ನನ್ನ ಅಭಿಪ್ರಾಯ ಕೂಡ ಯಕ್ಷಗಾನವನ್ನು ಅಥವಾ ಭರತನಾಟ್ಯದಂತಹ ಕಲೆಯನ್ನು ಇಂತಹ ಮಟ್ಟಕ್ಕೆ ಇಳಿಸುವ ಅನಿವಾರ್ಯತೆ ಆ ಕಲಾವಿದರಿಗೆ ಏನಿತ್ತು ಅನ್ನುವುದೇ ನನಗೆ ಮೊದಲಿಗೆ ಆದಂತಹ ಒಂದು ಆಶ್ಚರ್ಯಕರ ಪ್ರಶ್ನೆ, ನನ್ನಲ್ಲಿ ಮೂಡಿದಂತಹ ಆಶ್ಚರ್ಯಕರ ಪ್ರಶ್ನೆ. ಆಮೇಲೆ ಅವರು ಉಪನ್ಯಾಸಕರು, ಯಕ್ಷಗಾನ ತರಬೇತಿ ನೀಡುವವರು ಅಂತ ಗೊತ್ತಾದ ಮೇಲಂತೂ ಬಹಳ ಬೇಸರ ಆಯ್ತು, ಬಹಳ ನೋವಾಯ್ತು. ಯಾಕೆಂದ್ರೆ ನಿಜವಾಗಿ ಕಲೆಯನ್ನು ಪ್ರೀತಿಸುವವರು ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ಯಕ್ಷಮಾತೆಯ ಮಾನಹಾನಿಗೆ ಇಳಿಸುವಷ್ಟು ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಬೇರೆ ಯಾವುದಾದ್ರೂ ಕೆಲಸಕ್ಕೆ ಹೋಗ್ಬೋದು ಅಂತ ಸಂದರ್ಭದಲ್ಲಿ. ಯಕ್ಷಗಾನದ ಜೀವನದಲ್ಲಿ ಯಕ್ಷಗಾನವನ್ನು ಅವರು ವೃತ್ತಿಪರರಾಗಿ ಸ್ವೀಕರಿಸಿಕೊಂಡು ಹಗಲು ಹೊತ್ತಿನಲ್ಲಿ ಹೋಟೆಲ್ ಅಲ್ಲಿ ಸಪ್ಲೈಯರ್ ಆಗಿ ವರ್ಕ್ ಮಾಡುವವರನ್ನು ನೋಡಿದ್ದೇನೆ. ಅದು ಬದ್ಧತೆ. ಅವಾಗ ಹೋಟೆಲ್ನವರು ಯಾರು ನೀವು ಯಕ್ಷಗಾನ ವೇಷದಲ್ಲಿ ಬನ್ನಿ ಅಂತ ಹೇಳಿದವರಿಲ್ಲ.
ಇಂಥದನ್ನು ಸುಮ್ಮನೆ ಬಿಟ್ರೆ ಮಾತನಾಡದೆ ಖಂಡಸರೇ ಹೋದ್ರೆ ಏನಾಗ್ತದೆ ಹೇಳಿದ್ರೆ ನಾಳೆ ಮಾಡಿದ್ದಾರೆ ನಾವು ಕೂಡ ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತ ಈ ತರ ಮಾಡುವ ಅಂತ ಹೇಳಿ ಇದ್ದ ಕಲೆಗಳನ್ನೆಲ್ಲ ತಂದು ಈ ಕೀಳು ಮಟ್ಟಕ್ಕೆ ಇಳಿಸುವುದಾಗಿ ಹೋಗ್ತದೆ. ಇದನ್ನು ನಾವು ಖಂಡಿತವಾಗಿಯೂ ಖಂಡಿಸ್ಬೇಕು. ಮತ್ತೆ ಆಗ ರಾಮಚಂದ್ರ ಅಣ್ಣ ಅಥವಾ ವಿದ್ಯಾ ಕೊಹ್ಲಿಯವರು ಬಹಳ ಚೆನ್ನಾಗಿ ಹೇಳಿದ್ರು. ಅದೇ ರೀತಿ ನಾವು ಕೂಡ ನಮ್ಮಲ್ಲೂ ಕೆಲವರು ಕೇಳ್ತಾರೆ, ನಮ್ಮ ಇಂತ ಒಂದು ಸಂಸ್ಥೆಯ ಬಾಸ್ ಬರ್ತಾರೆ, ದಯವಿಟ್ಟು ನಿಮ್ಮ ಒಂದು 10 ಮಕ್ಕಳನ್ನು ಕರ್ಕೊಂಡ್ಬಂದು ವೇಷ ಹಾಕಿ ಸ್ವಾಗತಕ್ಕೆ ನಿಲ್ಲಿಸಿ. ಇದಕ್ಕೆಲ್ಲ ಇದು ಇರುವಂತದ್ದಲ್ಲ ಅಂತ ಅವ್ರಿಗೆ ಯಾಕೆ ಅರ್ಥ ಆಗುದಿಲ್ಲ ಅಂತ ನನಗೂ ಆಶ್ಚರ್ಯ ಆಗ್ತದೆ. ವೇಷ ಆಕರ್ಷಣೀಯವಾಗಿದ್ರೆ ಅಂತದಕ್ಕೆಲ್ಲ ಬಳಸುವಂತಹದ್ದು ಇದು. ಅದಕ್ಕಿಂತ ವಿದ್ಯಾ ಕೊಹ್ಲಿಯವರು ಹೇಳಿದ ಹಾಗೆ ಒಂದು ಯಕ್ಷಗಾನದ ಗೊಂಬೆಯನ್ನು ತಂದು ನಿಲ್ಲಿಸಿ ನಮ್ಮ ಊರಿನ ಕಲೆ ಅಂತ ಪ್ರಚಾರ ಮಾಡ್ಲಿಕ್ಕೆ. ದೀಪ ಬೆಳಗುವಾಗ್ಲೂ ಎಂತಹ ವೇಷಗಳು ಮತ್ತೆ ಇಲ್ಲ. ಆ ಮಕ್ಕಳನ್ನು ಕೇಳುವವರಿಲ್ಲ, ಹೇಳುವವರಿಲ್ಲ. ಇದೆಲ್ಲ ಯಾಕೆ ಹೀಗಾಗ್ತದೆ ಅಂತ ಹೇಳಿದ್ರೆ ಅವರು ಹೇಳಿದ ಕ್ಷಣವೇ ಯಾವುದೋ ಒಂದು ಮುಜುಗರಕ್ಕೋ ಅಥವಾ ಒಂದು ಅನಿವಾರ್ಯತೆಗೋ ಅಥವಾ ಒಂದೊಂದು ದಾಕ್ಷಿಣ್ಯ ಕರ್ಮಕ್ಕೋ ಒಪ್ಪಿಕೊಂಡು ಹೋಗ್ತಾರಲ್ಲ. ಇದು ಹೋದದ್ದಿಲ್ಲ, ಹೋಗುವುದೂ ಇಲ್ಲ. ಇಂಥದ್ದು ಆಗ ಕೂಡದು ನನ್ನ ನೇರವಾದ ಮಾತು. ಓಕೆ, ಒಂದು ಮೇಡಮ್, ಹಾಗಾದ್ರೆ ಯಕ್ಷರಾಧನ ಮತ್ತು ನಾಟ್ಯರಾಧನ ಕಲಾ ಕೇಂದ್ರದ ನಿರ್ದೇಶಕರು ಕೂಡ ಹೌದು. ತಾವು ಅನೇಕ ವರ್ಷಗಳಿಂದ ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದೀರಾ ಕಲಾ ಕ್ಷೇತ್ರದಲ್ಲಿ. ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅನ್ನುವಂತಹ ವಿಚಾರ ಕೂಡ ಬರುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಅಕಾಡೆಮಿ ಅನ್ನುವಂಥದ್ದು ಇದೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟವರು ಅನ್ನುವಂಥವರು ಕೂಡ ಇದ್ದಾರೆ. ಸೊ ಇವರುಗಳೆಲ್ಲ ತೆಗೆದುಕೊಂಡು ತೀರ್ಮಾನ ಮಾಡಿದ್ರೆ, ಇವರುಗಳು ತುಂಬಾ ಸೀರಿಯಸ್ ಆಗಿದ್ರೆ, ಗಂಭೀರವಾಗಿ ಯೋಚನೆ ಮಾಡಿದ್ರೆ ಈ ರೀತಿಯ ಕ್ರಮಗಳು ಕಡಿಮೆ ಆಗಬಹುದು. ಕೆಲವು ಕಮೆಂಟ್ಸ್ ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಬರ್ತಾ ಇದೆ. ಕೆಲವು ಆಡ್ ಗಳಲ್ಲಿ ಕಮರ್ಷಿಯಲ್ ಆಗಿ ಬಳಕೆ ಮಾಡಿಕೊಂಡಿರುವಂತದ್ದು ಮದುವೆಗಳಲ್ಲಿ ಈ ರೀತಿ ಆಗ್ತಾ ಇದೆ, ಇನ್ನಿತರ ಕಮರ್ಷಿಯಲ್ ಕಾರ್ಯಕ್ರಮಗಳಲ್ಲಿ ಈ ರೀತಿ ಆಗ್ತಾ ಇದೆ. ಇದನ್ನೆಲ್ಲ ಯಾವಾಗ ಕಡಿವಾಣ ಅಂಡ್ ಹೇಗೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ ತಮ್ಗಳ ಅವರ ಗುರುಗಳೆಲ್ಲ. ಎಸ್ ಮಾತಾಡಿ ಮೇಡಮ್. ಸಂಸ್ಥೆಯನ್ನು ನಡೆಸುವಂತಹ ಯಕ್ಷಗಾನ ಗುರುಗಳು, ಭರತನಾಟ್ಯ ಗುರುಗಳು ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಕಳಿಸಬಾರದು. ಆ ರೀತಿಯಾಗಿ ನೀವು ಬರ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರಿಗೆ ಆ ಕ್ಷಣಕ್ಕೆ ಬೇಸರ ಆಗ್ಬೋದು. ಅದು ಅವಕಾಶ ಅಲ್ಲ ಅಂತ ಮುಂದೆ ಅವರಿಗೆ ಅರ್ಥ ಆಗ್ಬೋದು. ಅಂತ ಸಂದರ್ಭದಲ್ಲಿ ಕಳಿಸ್ಲೇಬಾರ್ದು. ಒಂದು ಹೀಗೆ ಬಂದು ನಿಂತುಕೊಳ್ಳಿ, ಸ್ವಾಗತ ಮಾಡುವವರಿಗೆ ಹೂ ಹಾಕಿ ಅಥವಾ ಚಂಡೆ ಗೊತ್ತಿಕೊಂಡು ಬರುವಾಗ ನೀವು ಸುಮ್ಮನೆ ಅವ್ರ ಹಿಂದಿನಿಂದ ಬನ್ನಿ, ಏನೋ ಕುಣಿತಾ ಬನ್ನಿ, ಇದನ್ನು ಒಪ್ಲೇಬಾರ್ದು. ನಿಜವಾದ ಆರಾಧಕರಾದ್ರೆ ಒಪ್ಲಿಕ್ಕಿಲ್ಲ. ಅಡ್ವರ್ಟೈಸ್ಮೆಂಟ್ ವಿಷಯವನ್ನು ಹೇಳಿದ್ರಿ. ಹಿಂದೆ ಒಮ್ಮೆ ಭರತನಾಟ್ಯದ ಅಡ್ವರ್ಟೈಸ್ಮೆಂಟ್ ಅದನ್ನು ಲಿಫ್ಟನ್ ತಾಜಾ ಚಾಯ್ ಅವರು ಬಳಸಿದ್ರು, ನೀವು ನೆನಪಿರ್ಬೋದು. ಅದ್ಭುತವಾದ ನವೋಲ್ಲಾಸ ಅಂತ ಹೇಳುವಂತದನ್ನು ಶ್ರೇಷ್ಠ ಕಲಾವಿದೆಯೊಬ್ರು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅಂದ್ರೆ ಭರತನಾಟ್ಯವನ್ನು ಮಾಡಿದ ಬಳಿಕ ಸುಸ್ತಾದಾಗ ಆ ಚಾಯನ್ನು ಕುಡಿದ್ರೆ ತುಂಬಾ ನವೋಲ್ಲಾಸ ಸಿಗ್ತದೆ ಅಂತ. ಇದು ಒಂದು ವಸ್ತುವಿನ ಪ್ರಚಾರಕ್ಕಾಗಿ ಬಳಸಿದ್ದು. ಅದು ಸಕಾರಾತ್ಮಕವಾಗಿ ಇತ್ತು. ಅಲ್ಲಿ ಭರತನಾಟ್ಯ ಕಲೆಯನ್ನು ಅವರು ಅಪಮೌಲ್ಯ ಮಾಡ್ಲಿಲ್ಲ. ಈ ರೀತಿ ಯಾವ್ದಾದ್ರು ಒಂದು ಒಳ್ಳೆಯ ವಸ್ತುವಿಗೋ ವಿಚಾರಕ್ಕೂ ಯಕ್ಷಗಾನವನ್ನು ಬಳಸಿ ಆಗ ಕಲೆಯ ಪ್ರಚಾರವೂ ಆಗ್ತದೆ, ಆ ವಸ್ತುವಿನ ಪ್ರಚಾರವೂ ಆಗ್ತದೆ. ಸರಿಯಾದ ರೀತಿಯಲ್ಲಿ ಆಗ್ಬೇಕು. ಸರಿ ಮೇಡಮ್, ಧನ್ಯವಾದ ಮೇಡಮ್. ಸುಮಂಗಲ ರತ್ನಾಕರ್ ಅವರು ಧನ್ಯವಾದ ಮೇಡಮ್. ಅಂದ್ರೆ ಕಲಾವಿದರು ಅನ್ನುವಂಥದ್ದು ಕಲೆಯನ್ನ ಹಾಕುವುದಕ್ಕಿಂತ ಮೊದಲು, ಅಂದ್ರೆ ಈ ಕಲೆಯನ್ನ ಪೋಷಣೆ ಮಾಡೋದಕ್ಕಿಂತ ಮೊದಲು ಅವರಿಗೆ ಈ ಕಲೆ ಅಂದ್ರೆ ಏನು, ಇದರ ಆರಾಧನೆ ಗೊತ್ತಿರಬೇಕು ಅನ್ನುವಂತ ವಿಚಾರ ಬರುವಂತದ್ದು ಸುಮಂಗಲ ಮೇಡಮ್ ಹೇಳಿರುವಂತದ್ದು. ಇಲ್ಲಿ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ ಇದು ಕಲೆಯ ಆರಾಧನೆ ಮಾಡುವವರೇ, ಕಲೆಯ ಬಗ್ಗೆ ಗೊತ್ತಿರುವವರೇ ಮಾಡಿರುವಂತಹ ವಿಚಾರ ನಿಜವಾಗ್ಲೂ ವಿಪರ್ಯಾಸ. ಜೊತೆಗೆ ಇನ್ನೊಂದು ಕರೆ ಇದೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕದ್ರಿ ನವನೀತ ಶೆಟ್ಟಿ ಅವರು, ಜಾನಪದ ವಿದ್ವಾಂಸರು, ಜೊತೆಗೆ ಯಕ್ಷಗಾನ ಅಕಾಡೆಮಿ ಸದಸ್ಯರು. ಸರ್ ನಮಸ್ತೆ. ಸರ್ ನಮಸ್ತೆ ಕದ್ರಿ ನವನೀತ ಶೆಟ್ಟಿ ಅವರೇ, ಈ ಒಂದು ವಿಚಾರ ತಮ್ಮ ಗಮನಕ್ಕೆ ಬಂದಿದೆ ಅನ್ನುವಂಥದ್ದು ನಾನು ಭಾವಿಸ್ತೇನೆ. ಸರ್, ಯಕ್ಷಗಾನದಲ್ಲಿ ಮಸಾಲ ದೋಸೆಯನ್ನ ಹಿಡಿದುಕೊಂಡು ಯಕ್ಷಗಾನ ವೇಷಧಾರಿಗಳು ಹೋಟೆಲ್ ನಲ್ಲಿ ಸಪ್ಲೈ ಮಾಡ್ತಾ ಇರುವಂತಹ ವಿಡಿಯೋ ತಮ್ಮ ಗಮನ ಕೂಡ ಬಂದಿದೆ. ಏನಂತಾರೆ ಸರ್, ಅಕಾಡೆಮಿ ಸದಸ್ಯರಾಗಿಯೂ ಕೂಡ ಈ ಒಂದು ವಿಚಾರವನ್ನ ಯಾವ ರೀತಿ ನೋಡ್ತಾರೆ? ಮೊದಲನೇದಾಗಿ ಈ ಹೋಟೆಲ್ ನಲ್ಲಿ ಮಸಾಲೆ ದೋಸೆ ಸಪ್ಲೈಯ ಬದಲಿಗೆ ಅದೇ ವೇಷಧಾರಿಗಳು ಚಿನ್ನದ ಅಂಗಡಿಯಲ್ಲಿ ಚಿನ್ನವನ್ನು ನೀಡ್ತಿದ್ರೆ ಅದಕ್ಕೆ ಈ ರೀತಿ ಆಕ್ರೋಶ ಬರ್ತಾ ಇತ್ತ ಎನ್ನುವ ಪ್ರಶ್ನೆ. ಯಾಕೆಂದ್ರೆ ಈ ಕಾರ್ಯಕ್ರಮದ ಮೂಲಕ ಈ ಹೋಟೆಲ್ ಸಪ್ಲೈ ಮಾಡುವವರು ಹೋಟೆಲ್ ನ ಸಪ್ಲೈಯರ್ ಅಂತ ಹೇಳುವಂತಹ ಒಂದು ಆ ಶಬ್ದ ಪ್ರಯೋಗ ಆ ಸಪ್ಲೈಯರ್ ಅನ್ನು ಸ್ವಲ್ಪ ಕಮ್ಮಿ ಮಾಡಿದ ಹಾಗೆ ಅನಿಸ್ತದೆ ನಮ್ಗೆ. ಯಾಕೆಂದ್ರೆ ಮುಂಬೈಯಲ್ಲಿ ಯಕ್ಷಗಾನ ಬೆಳೆದದ್ದು, ಅದನ್ನು ಬೆಳೆಸಿದ್ದು ಹೋಟೆಲ್ ನ ಸಪ್ಲೈಯರ್ಗಳು.
ಮುಂಬಯಿಯ ಆ ಹೋಟೆಲ್ ಸಪ್ಲೈಯರ್ಗಳೇ ಈಗ ಹೋಟೆಲ್ ಮಾಲಕರಾಗಿ ಯಕ್ಷಗಾನವನ್ನು ಬೆಳೆಸುತ್ತಿರುವ ವಿಚಾರ ನಮ್ಗೆ ಗೊತ್ತಿದೆ. ಇನ್ನೊಂದು ಅದನ್ನು ಪ್ರೆಸೆಂಟ್ ಮಾಡಿದ ಶೈಲಿ, ಅದನ್ನು ಪಾಸಿಟಿವ್ ಆಗಿ ತಕೊಂಡು ನಳಪಾಕ ಈ ಪರಿಕಲ್ಪನೆಯಲ್ಲಿ ಆಗ ಉಪಾಧ್ಯಾಯರು ಹೇಳಿದ್ರು ಯಾವ ವೇಷ ಇರಬಹುದು ಅಂತ. ಅದನ್ನು ನಳದಮಯಂತಿಯರು ನಳಪಾಕವನ್ನು ಪರಿಚಯಿಸ್ತಾ ಇದ್ದಾರೆ. ಒಂದು ಪುರಾಣದ ಕಥೆಯೂ ಆಯಿತು, ಯಕ್ಷಗಾನದ ಹಿನ್ನೆಲೆಯೂ ಆಯಿತು, ಗೌರವಯುತವಾಗಿ ಅದನ್ನು ಪ್ರೆಸೆಂಟ್ ಮಾಡುವಂತಹದ್ದು. ಇದು ಈಗ ವಿಡಿಯೋ ಆಡ್, ಅದೇ ರೀತಿ ಒಂದು ಸ್ಟಿಲ್ ಆಡ್ಗಳು, ಫೋಟೋ. ಯಾಕೆಂದ್ರೆ ಮಂಗಳೂರಿನ ಪ್ರಪ್ರಥಮ ಯಕ್ಷಗಾನದ ವೇಷದ ಒಂದು ಮಾಡೆಲ್ ನಾನೇ ಆಗಿದ್ದೆ ಸುಮಾರು 2 ದಶಕಗಳ ಹಿಂದೆ. ಮಣಿಪಾಲ್ ಫೈನಾನ್ಸಿನ ಜಾಹೀರಾತಿನಲ್ಲಿ ಹೋರ್ಡಿಂಗ್ ನಲ್ಲಿ ಅದನ್ನು ಚಿತ್ರ ಬಿಡಿಸ್ತಾ ಇದ್ರು. ಅದರ ರೂಪದರ್ಶಿ ನಾನೇ ಆಗಿದ್ದೆ. ಲೈಟ್ ಹೌಸ್ ಇಲ್ಲಸ್ ಒಂದು ಹೋರ್ಡಿಂಗ್ ಇತ್ತು, ಕಟೀಲ್ ದೇವಸ್ಥಾನದಲ್ಲಿ ಇತ್ತು. ಅದು ಬ್ಯಾಂಕಿನ ಒಂದು ಜಾಹೀರಾತಿನಲ್ಲಿದ್ದ ಸ್ಟಿಲ್ ಫೋಟೋ. ಇಂತಹ ಅನೇಕ ಜಾಹೀರಾತು ಫೋಟೋಗಳಲ್ಲಿ ಯಕ್ಷಗಾನದ ಚಿತ್ರಗಳನ್ನು ನಾವು ಕಂಡವರು. ಅಲಂಕಾರಿಕವಾಗಿ ಯಕ್ಷಗಾನದ ಫೋಟೋಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬಳಸುವುದು ನೋಡಿದ್ದೇವೆ. ಸಮ್ಮೇಳನಗಳಾಗುವಾಗ ಯಕ್ಷಗಾನದ ಫೋಟೋಗಳು, ದೇವದೇವತೆಗಳ ಎಲ್ಲಾ ಫೋಟೋಗಳು ಅಲ್ಲಿ ಆಕರ್ಷಣೆಯ ಕೇಂದ್ರವಾಗಿ ಆ ಫೋಟೋಗಳೇ ಇರ್ತದೆ. ಮತ್ತೆ ಹೋಟೆಲ್ಗಳಲ್ಲೇ ಯಕ್ಷಗಾನದ ಎಷ್ಟು ಫೋಟೋಗಳು ಬೇಕು ನಿಮಗೆ? ಹೋಟೆಲ್ಗಳಲ್ಲಿ ಗೋಡೆ ಇರುವಂತಹ ಫೋಟೋಗಳು, ಅಲ್ಲಿಯ ಗ್ರಾಹಕರಿಗೆ ಆ ಫೋಟೋ ನೋಡುವಾಗ ಯಕ್ಷಗಾನದ ಬಗ್ಗೆ ಅಭಿಮಾನ ಬರ್ತದೆ, ಅದು ಏನು ತೊಂದರೆ ಆಗುವುದಿಲ್ಲ. ಈಗ ಈ ಸಪ್ಲೈಯರ್ ಎನ್ನುವ ವಿಚಾರದಲ್ಲಿ ಒಂದು ಕೀಳರಿಮೆ ಇದ್ದ ಕಾರಣ ಈ ರೀತಿಯ ಆಕ್ರೋಶ ಬರ್ತಾ ಇದೆಯಾ ಎನ್ನುವುದು ಅದು ಬೇಸರದ ಸಂಗತಿ. ಅದೊಂದು ಪ್ರಶ್ನೆಗೆ ನವನೀತ್ ಅವರೇ, ಈ ಒಂದು ವಿಚಾರವನ್ನ ನಾನು ಸ್ಪಷ್ಟಪಡಿಸಬೇಕು, ಕೇಳಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಲ್ಸೋ. ಸಪ್ಲೈಯರ್ ಅನ್ನುವಂತಹ ವಿಚಾರಗಳಲ್ಲಿ ಈ ಒಂದು ಚಕಾರ ಅಂಗಡಿಯಲ್ಲಿ ಒಂದು ವೇಳೆ ಇದೇ ವೇಷಧಾರಿಗಳು ಬಂಗಾರವನ್ನು ಕೊಟ್ಟಿದ್ರೆ ಇದೇ ರೀತಿ ಆಕ್ರೋಶ ಬರ್ತಿತ್ತು. ನವನೀತ್ ಅವರೇ, ಮಾಲಕರನ್ನು ಅಭಿನಂದಿಸುತ್ತೇನೆ. ಜಾಹೀರಾತು ಇದಕ್ಕಾಗಿ ಅಲ್ಲ, ಅವರು ಯಕ್ಷಗಾನದ ಬಗ್ಗೆ ಒಂದು ಅಭಿಮಾನ ಇತ್ತು, ಪ್ರೇಮ ಇತ್ತು, ಪ್ರೀತಿ ಇತ್ತು, ಕಲಾವಿದರ ಬಗ್ಗೆ ಗೌರವವಿದ್ದ ಕಾರಣವೇ ಆ ಕಲೆಯನ್ನು ಪ್ರೀತಿಸುವ ಕಾರಣ ಇದನ್ನು ಅವರು ಆಯ್ಕೆ ಮಾಡಿರಬಹುದು. ಪಾಸಿಟಿವ್ ಆಗಿ ಆಲೋಚನೆ ಮಾಡೋಣ. ನೆಗೆಟಿವ್ ಆಗಿ ಯಕ್ಷಗಾನವನ್ನು ಅಪಮಾನಿಸುವ ಉದ್ದೇಶದಿಂದ ಬಹುಶಃ ಆ ಕಲಾವಿದರು ಇರಬಹುದು ಅಥವಾ ಹೋಟೆಲ್ನವರು ಇರಬಹುದು. ಇದರಲ್ಲಿ ಮುಂದೆ ನವನೀತ್ ಅವರೇ, ಎಸ್ ಸರ್, ಲೈನ್ ಅಲ್ಲಿ ದೀಪಕ್ ಅವರು ಎಸ್ ಸರ್, ದೀಪಕ್ ಅವರು ಮತ್ತೆ ಕಿರಣ್ ಅವರು, ನಿತಿನ್ ಅವರೇ, ಬಹುಶಃ ಶ್ರೀಯುತ ನವನೀತ್ ಶೆಟ್ಟಿ ಅವರು ಆರಂಭದಿಂದ ಮಾತು ಕೇಳಿಸ್ಕೊಳ್ಳಿಲ್ಲ ಅಂತ ಅನ್ಸ್ತದೆ. ಯಾಕೆಂದ್ರೆ ನಾನು ಆರಂಭ ಮಾಡುವಾಗಲೇ ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಟು ಹೋಟೆಲ್ ಸಪ್ಲೈಯರ್ಸ್ ಅಂತ ಹೇಳಿದ್ದೇನೆ. ನಾನು ಎಲ್ಲಿಯೂ ಹೋಟೆಲ್ ಸಪ್ಲೈಯರ್ ನ ಕೆಲಸ ಕೀಳು ಮಟ್ಟದ್ದು ಅಥವಾ ಅದ್ರ ಬಗ್ಗೆ ಕೀಳರಿಮೆ ಇದ್ದು ನಾನು ಈ ಯಕ್ಷಗಾನಕ್ಕೆ ಅಪಮಾನ ಆಗಿದೆ ಅನ್ನೋದನ್ನು ಹೇಳಲಿಲ್ಲ. ವಿದ್ಯಾಕೋಳಿಯವರು ಸಮೇತ ಅವರ ಮಾತಲ್ಲಿ ಸಪ್ಲೈ ಕೆಲಸ ಅನ್ನುವುದು ಕೀಳು ಮಟ್ಟದಲ್ಲ, ಅದಕ್ಕೆ ಅದರದ್ದೇ ಆದ ಸ್ಥಾನಮಾನ ಉಂಟು ಅಂತ ಹೇಳಿದ್ದಾರೆ. ಆಯ್ತಾ? ಮತ್ತೆ ಅವ್ರನ್ನ ಪ್ರಶ್ನೆ ಕೇಳಿದ್ರು, ಇವರು ಹೋಗಿ ಚಿನ್ನದ ಅಂಗಡಿಯಲ್ಲಿ ಚಿನ್ನ ಕೊಡ್ತಿದ್ರೆ ಇವ್ರು ಹೀಗೆ ಪ್ರೊಟೆಸ್ಟ್ ಮಾಡ್ತಿದ್ರ? ಖಂಡಿತ ಖಂಡನೆ ಮಾಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ಯಕ್ಷಗಾನ ಅನ್ನುವುದು ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ವೇಷ ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಇರುವಂತದ್ದಲ್ಲ ಯಕ್ಷಗಾನ. ಅವರು ಹೋಟೆಲ್ನ ಗೋಡೆಗಳಲ್ಲಿ ಯಕ್ಷಗಾನದ ಫೋಟೋ ಇರ್ತದೆ, ಅದಕ್ಕೆ ಅದು ಯಕ್ಷಗಾನದ ಕಲೆಗೆ ಮನ್ನಣೆ ಕೊಟ್ಟು ನೇತಾಡಿಸಿರುವಂತದ್ದು. ನವನೀತ ಶೆಟ್ರ ಯಕ್ಷಗಾನದ ಫೋಟೋ ಹೋರ್ಡಿಂಗ್ಸ್ ಅಲ್ಲಿ ಹಾರಾಡ್ತಿದ್ದದನ್ನು ನಾನು ನೋಡಿದ್ದೇನೆ. ಅದು ಯಕ್ಷಗಾನ ಕಲಾವಿದನಿಗೂ ಯಕ್ಷಗಾನ ಕಲೆಗೆ ಕೊಟ್ಟ ಮನ್ನಣೆಯ ಪ್ರಕಾರ ಅದು ಅಡ್ವರ್ಟೈಸ್ಮೆಂಟ್ ಗಾಗಿ ಉಪಯೋಗಿಸಿಕೊಂಡದ್ದು. ಇಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲ ಇದು. ಎಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿದೆ ಅದು ನೋಡೋ, ಹೇಳಿ ನನಗೆ. ಅಡ್ವರ್ಟೈಸ್ಮೆಂಟ್ ಅಂದ್ರೆ ಏನು? ಗಾಗಿ ಮಾಡಿದ್ದಲ್ವೇ ಅಲ್ಲ. ಕಷ್ಟ ಕ್ಲಿಯರ್ ಆಗಿ ಹೇಳೋದಿದ್ರೆ ಅದು ಆ ಹೋಟೆಲ್ ನ ಇನಾಗ್ರೇಷನ್ ಗೆ ಕಸ್ಟಮರ್ಸ್ ಗೆ ಒಂದು ಅಟ್ರಾಕ್ಷನ್ ಪಾಯಿಂಟ್ ಗೋಸ್ಕರ ಯೂಸ್ ಮಾಡಿದಂತ ಒಂದು ಎಂತ ಹೇಳ್ತೇವೆ, ಟ್ರಿಕ್ಸ್ ಅದಷ್ಟೇ, ಮತ್ತೇನಲ್ಲ. ಆ ರೀತಿ ಹೇಳ್ತಾ ಇದ್ದಾರೆ. ಓಕೆ ರಾಮಚಂದ್ರ ಅವರು ಈಗ ಮುಂದುವರಿಸಿ. ರಾಮಚಂದ್ರ ಅವರು, ಈಗ ನವನೀತರು ಹೇಳಿದಕ್ಕೆ ಕೆಲವು ವಿಷಯಕ್ಕೆ ನನ್ನ ಸಮ್ಮತಿ ಉಂಟು. ಆದ್ರೆ ಅವರು ಒಂದು ಹೇಳಿದ್ರು, ಸಪ್ಲೈಯರ್ನ ನಾವು ಅವಮಾನ ಮಾಡಿದ ಹಾಗೆ ಅಂತ ಹೇಳಿ. ಖಂಡಿತವಾಗಿಯೂ ಅಲ್ಲ. ನಮ್ಮದು ಸಪ್ಲೈಯರ್ ಆ ವೇಷವನ್ನ ಯಕ್ಷಗಾನ ವೇಷ ಹಾಕಿಕೊಂಡು ಬಂದು ಯಾವ ಫಿಲ್ಮ್ ಸ್ಟಾರು ಅಥವಾ ಹೋಟೆಲಿನ ಮಾಲೀಕರೇ ಬಂದು ಕೊಟ್ಟರು ಕೂಡ ಅವರು ಸಪ್ಲೈಯರ್ ಅಲ್ಲ, ಅವರು ಯಕ್ಷಗಾನ ವೇಷಧಾರಿ.
ನಮ್ಮ ಖಂಡನೆ ಏನು ಅಂತ ಹೇಳಿದ್ರೆ ಅವರು ಸೂಟು ಬೂಟು ಹಾಕೊಂಡು ಬೇರೆ ಯಾವುದೋ ವೇಷದಲ್ಲಿ ಬಂದು ಕೊಡ್ಲಿ, ಯಾವುದೇ ಸಪ್ಲೈಯರ್ ಆಗ್ಲಿ ಏನಾಗ್ಲಿ, ನಿಜವಾಗಿ ಯಕ್ಷಗಾನದ ಬಗ್ಗೆ ಅಭಿಮಾನ ಇದ್ದ ಸಪ್ಲೈಯರ್ ಅಂತ ಕೆಲಸ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಕ್ಷಗಾನದ ವೇಷ ಹಾಕಿಕೊಂಡು ಹೋಗಿ ಕೊಡ್ಲಿಕ್ಕೆ ಯಾರು ಒಪ್ಪುದಿಲ್ಲ. ಆಮೇಲೆ ಯಕ್ಷಗಾನದ ಅಭಿಮಾನ ಇದ್ದಂತಹ ಹೋಟೆಲ್ ಮಾಲಕರು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಯಕ್ಷಗಾನಕ್ಕೆ ಅವಕಾಶ ಕೊಡ್ಲಿ, ಒಂದಿಷ್ಟು ರಂಗಸ್ಥಳ ಹಾಕಿ ಅಷ್ಟು ಖರ್ಚು ಮಾಡುವವರು ಆ ಕಸ್ಟಮರ್ ಮುಂದೆ ಯಕ್ಷಗಾನದ ಪ್ರಸಂಗಕ್ಕೆ ಒಂದು ಚಿಕ್ಕ ಪ್ರಸಂಗವನ್ನಿಟ್ಟು ಅದಕ್ಕೆ ಅವಕಾಶವನ್ನು ಕೊಟ್ಟು ಹಾಗೆ ತಮ್ಮ ಅಭಿಮಾನವನ್ನು ತೋರಿಸಲಿ. ಈಕೆ ಬಳಕೆ ಮಾಡಿದಂತ ತಪ್ಪು ಅಂತ ಹೇಳ್ತಾರೆ. ಖಂಡಿತವಾಗಿ ತಪ್ಪೇ. ಎಸ್ ಸರ್ ಬರ್ತೇನೆ. ಕಿರಣ್ ಅವರು ಎಸ್ ಸರ್ ಕಿರಣ್ ಅವರು. ಮೊದಲನೇದಾಗಿ ಅದೇ, ನಾವು ಸಪ್ಲೈಯರ್ ಅನ್ನು ಯಾವತ್ತೂ ಕೀಳಾಗಿ ನೋಡಿಲ್ಲ. ಅವರಿಗೆ ಅತ್ಯಂತ ಗೌರವ. ಯಾಕಂದ್ರೆ ನಮಗೆ ಊಟ ಬಡಿಸುವವರು, ನಾವು ಹೋದಾಗ ಹೋದಾಗ ಊಟ ಬಡಿಸುವವರು, ಅವ್ರು ಯಾವ ದೇವತೆಗಳಿಗೂ ಕಮ್ಮಿ ಅಲ್ಲ ನಮ್ಗೆ, ಅಡಿಗೆ ಭಟ್ರು ಮತ್ತೆ ಸಪ್ಲೈಯರ್. ಓಕೆ, ಅದು ಮೊದಲನೇ ವಿಷಯ. ಎರಡನೇದಾಗಿ ಯಕ್ಷಗಾನ ಕಲೆಯ ಮೇಲೆ ಗೌರವ ಇದ್ದು ಈ ರೀತಿ ಮಾಡಿರ್ಬೋದು ಹೋಟೆಲ್ ಮಾಲೀಕರು ಅಂತಂದ್ರೆ, ಬಹುಶಃ ಈ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಕೋಲ ಕಟ್ಟುವುದು, ಪೇತ್ರಿಗಳು, ಇದೆಲ್ಲ ಇನ್ನೂ ಹೆಚ್ಚಿನ ಭಕ್ತಿಯ ಕೆಲಸ. ಮುಂದೊಂದು ದಿವಸ ಹಾಗಾದ್ರೆ ಭಕ್ತಿ ಜಾಸ್ತಿ ಆಗಿದೆ ಅಂತ ಯಾವ್ದಾದ್ರು ಪೇತ್ರಿಯಲ್ಲಿ ಅದನ್ನು ನೋಡಿದೀರಾ ಈ ತರದ ಇದರಲ್ಲಿ? ಅಥವಾ ಯಾವ್ದಾದ್ರು ಕೋಲ ಕಟ್ಟಿಕೊಂಡು ಬರ್ತಾರ? ರಕ್ತೇಶ್ವರಿ ವೇಷ ಎಲ್ಲಿಯಾದ್ರೂ ಬರ್ತದ ಯಕ್ಷಗಾನದಲ್ಲಿ ಈ ರೀತಿಯ ಇದರಲ್ಲಿ? ಎಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದರ ಇಫೆಕ್ಟ್ ಏನಾಗ್ಬೋದು ಅಂತ ಎಲ್ಲರಿಗೂ ಗೊತ್ತಿದೆ. ಯಕ್ಷಗಾನ ಅಂದ್ರೆ ಸ್ವಲ್ಪ ಇದು ಅಂದ್ರೆ ಕೆಲವರ ದೃಷ್ಟಿಯಲ್ಲಿ ಇದೊಂದು ಸ್ವಲ್ಪ ಅಗ್ಗ ಆಗಿ ಹೋಗಿದೆ ಈಗ. ಅದಕ್ಕಾಗಿ ಇದನ್ನ ಎಲ್ಲಾದ್ರೂ ಬಳಸ್ಕೊಳ್ಬಹುದು ಅಂತ. ಇದರಲ್ಲಿ ಇದರ ವಿಷಯ ಕುರಿತು ನಾನು ಹೇಳ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಆಗಿರೋದು ಏನಂದ್ರೆ, ಕೆಲವೊಬ್ರು ಫೇಸ್ಬುಕ್ ಯಕ್ಷಗಾನ ಕಲಾವಿದರು ಇದ್ದಾರೆ, ಅವ್ರಿಗೆ ಇದೇ ಕೆಲಸ. ಅವ್ರು ಯಾರಾದ್ರೂ ಇಂಥದ್ದು ಕರೆಯೋದನ್ನು ಕಾಯ್ತಾ ಇರ್ತಾರೆ. ಅವ್ರು ವೇಷ ಕಟ್ಕೊಂಡು ಹೋಗೋದು, ಒಂದು ಫೇಸ್ಬುಕ್ ಅಲ್ಲಿ ಫೋಟೋ ಹಾಕೋದು, ನಾನೊಂದು ವೇಷ ಹಾಕಿದ್ದೇನೆ ಇಂಥದ್ದೊಂದು, ಅಥವಾ ಯಾವುದೋ ಒಂದು ಯಕ್ಷಗಾನದಲ್ಲಿ ಕೂಡ ಅದು ಕೂಡ ತಪ್ಪು ಅಂತ ಹೇಳುದಿಲ್ಲ ನಾನು. ನೀವು ಯಕ್ಷಗಾನದ ವೇಷ ಒಂದ್ಸತಿ 2 ಸತಿ ಹಾಕಿದ್ರಿ, ಹೌದಾ? ಅದ್ರ ನಂತರ ಅಟ್ಲೀಸ್ಟ್ ಒಂದು 2 ವರ್ಷ ಕಲೀರಿ ಅದನ್ನು ಗೌರವಿಸೋದು ಹೇಗಂತ ಗೊತ್ತಾಗಿ. ಬರೀ ಫೇಸ್ಬುಕ್ಗೆ ಮಾತ್ರ ಸೀಮಿತವಾಗಿ ಇರಬೇಡಿ, ಈ ರೀತಿ ಅವಮಾನ ಮಾಡಬೇಡಿ ಅಂತ ಹೇಳೋದಷ್ಟೇ ನನ್ನ ಒಂದು ಉದ್ದೇಶ. ಓಕೆ, ಎಸ್ ಸರ್, ನವನೀತ್ ಸರ್, ಈಗ ಕೇಳಿದ್ದೀರಾ ಸರ್, ಅಂದ್ರೆ ನಾವು ಈ ಒಂದು ವೇಟರ್ ಅನ್ನುವಂತ ಕೆಲಸ, ಸಪ್ಲೈಯರ್ ಅನ್ನುವಂತ ಕೆಲಸವನ್ನು ಎಲ್ಲೂ ಕೂಡ ಕಡೆಗಣಿಸಲಿಲ್ಲ. ಬದಲಾಗಿ ಯಕ್ಷಗಾನ ಅನ್ನುವಂಥದ್ದು ಅದರದೇ ಆಗಿರುವಂತಹ ಆರಾಧನಾ ಕಲೆ ಇದೆ, ದೈವಿ ಶಕ್ತಿ ಇದೆ. ಇದನ್ನ ಈ ರೀತಿ ಬಳಕೆ ಮಾಡಿಕೊಂಡಿರುವಂತ ತಪ್ಪು. ನಾಳೆ ಇದನ್ನೇ ಬಿಟ್ಟರೆ ಬೇರೆ ಬೇರೆ ಆಯಾಮಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಅವರುಗಳು ಹೇಳುವಂತಹ ವಿಚಾರ. ಸರ್, ಒಂದು ನಿಮಿಷ, ಸಾಯಂಕಾಲ ಇನ್ನು ಕ್ಲಿಯರ್ ಆಗಿ ವಿಶೇಷ ಆಕರ್ಷಣೆ ಯಕ್ಷಗಾನವನ್ನು ಅಪಮಾನ ಬರಬಹುದು ಎನ್ನುವ. ನವನೀತ್ ಅವರೇ ದಯಮಾಡಿ ಒಂದ್ಸಲ ಎಸ್ ಕಿರಣ್ ಅವರು ಏನು ನೋಡಿ, ಇವತ್ತಿನ ಒಂದು ಯಕ್ಷಗಾನ ಇದ್ರದ್ದು ಮದುವೆ ಅದರಲ್ಲಿ ವಿಶೇಷ ಆಕರ್ಷಣೆ, ಮದುವೆಯಲ್ಲಿ ಏನಿದೆ, ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಇದೆ, ತುಂಬಾ ಹಾಕಿದ್ದಾರೆ. ಯಕ್ಷಗಾನದ ಸ್ತ್ರೀ ವೇಷ ಮತ್ತು ಪುರುಷ ವೇಷ ಹಿನ್ನೆಲೆದೊಂದಿಗೆ ಬರ್ತಾ ಇದ್ದಾರೆ. ಗೊಂಬೆ ಕುಣಿತೈತಿ. ಇದು ಇನ್ನು ಮುಂದೆ ಹೋಗ್ತಾ ಇದೆಯಲ್ಲ, ಇದು ಒಂದು ಸಸ್ತದ ಸರಕಾಗಿ ಹೋಗ್ತದೆ ಇದು. ಹೀಗೆ ಆದ್ರೆ ಆ ಕಳಕಳಿ ಇರೋದ್ರಿಂದ ನಾವು ವಿರೋಧಿಸ್ತಾ ಇದ್ದೇವೆ. ಎಸ್ ಸರ್ ನವನೀತ್ ಅವರು, ಎಸ್ ಸರ್ ಮಾತಾಡಿ ಸರ್. ನವನೀತ್ ಧ್ವನಿ ಕೇಳ್ತಾ ಇದೆಯಾ ಸರ್? ನನ್ನ ಆಶಯ ಏನು ಅಂತ ಹೇಳಿದ್ರೆ, ಅಲ್ಲಲ್ಲ, ನನ್ನ ಆಶಯ ಏನು ಅಂತ ಹೇಳಿದ್ರೆ, ಆ ಹೋಟೆಲ್ ಮಾಲಕರು ಅದು ಯಾರು ಅಂತ ನನ್ಗೆ ಗೊತ್ತಿಲ್ಲ, ವೇಷಧಾರಿಗಳು ಯಾರು ಅಂತ ಗೊತ್ತಿಲ್ಲ. ಆದ್ರೂ ಆ ಹೋಟೆಲ್ ಮಾಲಕರ ಆಶಯ ಯಕ್ಷಗಾನವನ್ನು, ಅವರ ಇಂಟೆನ್ಷನ್ ಯಕ್ಷಗಾನವನ್ನು ಅಪಮಾನಿಸುವುದು ಖಂಡಿತ ಅಲ್ಲ. ಅವರು ಯಕ್ಷಗಾನವನ್ನು ಪ್ರೀತಿಸುವ ಒಬ್ಬ ಕಲಾಪ್ರೇಮಿಯಾಗಿದ್ದುಕೊಂಡೇ ಅವರ ಹೋಟೆಲಿಗೆ ಯಕ್ಷಗಾನ ವೇಷಧಾರಿಗಳನ್ನು ಅವರು ಆಹ್ವಾನಿಸಿದ್ದಾರೆ. ಅದನ್ನು ನಾವು ನಳಪಾಕದ ಕಾನ್ಸೆಪ್ಟ್ ನಲ್ಲಿ ಪಾಸಿಟಿವ್ ಆಗಿ ತಗೊಂಡ್ರೆ ಸಮಸ್ಯೆ ಇಲ್ಲ ಅಂತ ಹೇಳುದು ನಾವು ಅಷ್ಟೇ. ನಿತಿನ್ ಅವರೇ, ಗದಗಿನ ನವನಕ್ಷತ್ರ ಮಾತು 100% ಸತ್ಯ, 100% ಸತ್ಯ. ನಿನ್ನೆ ನನ್ನ ಪೋಸ್ಟ್ ಅನ್ನು ನೀವು ಓದಿದರೆ ನಾನು ಅದರಲ್ಲಿ ಹಾಗೇ ಬರ್ತಿದ್ದೇನೆ. ಇದರಲ್ಲಿ ಹೋಟೆಲ್ ಮಾಲೀಕರನ್ನು ದೂರಿ ಏನು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಇಂಟೆನ್ಷನ್ ಒಳ್ಳೇದಿರ್ಬೋದು. ಈಗ ನಮ್ಮ ರಾಮಚಂದ್ರ ಭಟ್ ಎಲ್ಲೂರು ಹೇಳಿದ ಹಾಗೆ ಇದೇ ಮಾತನ್ನು ನಾನು ನಿನ್ನೆ ನನ್ನ ಪೋಸ್ಟ್ ಅಲ್ಲಿ ಹೇಳಿದ್ದೇನೆ. ಏನು ಹೇಳಿದ್ರೆ, ಅವರಿಗೆ ನಿಜವಾಗಿಯೂ ಅವರ ಆಶಯ ಯಕ್ಷಗಾನಕ್ಕೆ ಒಂದು ಮನ್ನಣೆ ಕೊಡುವುದು ಅಥವಾ ಅಲ್ಲಿಯ ಜನರಿಗೆ ಯಕ್ಷಗಾನವನ್ನು ತೋರಿಸುವುದೇ ಹೌದೇ ಆಗಿದ್ದಲ್ಲಿ ರಾಮಚಂದ್ರ ಭಟ್ರು ಹೇಳಿದ್ರಲ್ಲ, ಒಂದು ಅರ್ಧ ಗಂಟೆ ಯಕ್ಷಗಾನ ಪ್ರದರ್ಶನ ಮಾಡಿಸಬಹುದಿತ್ತಲ್ಲ, ಇಬ್ಬರೇ ಅಲ್ವಾ ಕಲಾವಿದರಿದ್ದದ್ದು. ನಿಜ. ಅದು ಯಕ್ಷಗಾನ ಕಲಾವಿದರಿಗೂ ಕಲೆಗೆ ಕೊಡುವ ಮರ್ಯಾದೆ. ಅದು ಬಿಟ್ಟು ಯಕ್ಷಗಾನವನ್ನು ಪರಿಚಯಿಸಲಿಕ್ಕೋಸ್ಕರ ನೀವು ಅವರನ್ನು ದೋಸೆ ಕೊಟ್ಟು ಕಳಿಸಿರ್ತೀರಲ್ಲ, ಇದು ಖಂಡನೀಯ ಅಂತ ಹೇಳುದು ನಾವು.
ಅವರ ಆಶಯ ಎಂತದೇ ಇರಲಿ, ಅವರ ಆಶಯಕ್ಕೆ ನಮ್ಮ ಸಲ್ಯೂಟ್. ಯಕ್ಷಗಾನವನ್ನು ಅವರು ಉಪಯೋಗಿಸಿಕೊಂಡಿದ್ದಾರೆ. ಅವರ ಆಶಯ ಯಕ್ಷಗಾನವನ್ನು ಪ್ರಮೋಟ್ ಮಾಡಬೇಕು ಅಂತ ಹೋಟೆಲ್ ಅವರದ್ದು ಇಂಟೆನ್ಷನ್ ಆಗಿದ್ರೆ ವಿ ಸಲ್ಯೂಟ್ ಹಿಮ್. ಆದ್ರೆ ಅವರು ಆಯ್ದುಕೊಂಡಂತಹ ಕ್ರಮ ಉಂಟು ನೋಡಿ, ಅದು ಖಂಡನೀಯ ಅಂತೇಳಿ. ಅದಕ್ಕೆ ಒಪ್ಪಿರುವಂತಹ ಕಲಾವಿದರ ಮನಸ್ಥಿತಿಗೆ ಖಂಡನೀಯ ಅಂತ ಅಷ್ಟೇ. ಎಸ್ ಸರ್. ಜೊತೆಗೆ ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಕುಂದೇಶ್ವರ್ ಅವರು ಈಗ ಕರೆ ಮಾಡಿದ್ರು, ಜೊತೆಗೆ ಅವರು ಕಮೆಂಟ್ ಅನ್ನು ಕೂಡ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಬಾಂಬೆಯ ವೇಶ್ಯೆಯರು ಕರಾವಳಿಯಲ್ಲಿ ಅನೇಕ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ, ಹರಕೆ ಯಕ್ಷಗಾನದ ಆಟಗಳನ್ನು ಕೂಡ ಆಡಿಸ್ತಾರೆ, ಹಾಗಂತ ಇಬ್ಬರು ಸುರತ ಮಾಡುವ ದೃಶ್ಯವನ್ನ ರತಿಮನ್ಮಥರೆಂದು ವಿಶ್ಲೇಷಿಸಬಹುದಲ್ವಾ ಅನ್ನುವಂತ ವಿಚಾರವನ್ನು ಕೂಡ ಕೇಳಿದ್ದಾರೆ. ಎಸ್ ಸರ್, ಅನೇಕ ವಿಚಾರಗಳು ಬರುತ್ತೆ ಅಂಡ್ ಪರ ವಿರೋಧವಾದಂತಹ ಚರ್ಚೆಗಳು ಕೂಡ ಬರ್ತಾ ಇರುವಂತದ್ದು. ಎಸ್, ಜೊತೆಗೆ ಸಮಯದ ಅಭಾವ ಕೂಡ ತುಂಬಾ ಇದೆ. ಕೊನೆಯದಾಗಿ ಸರ್, ರಾಮಚಂದ್ರ ಭಟ್ರು ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ತಮ್ಮ ನಿಲುವೆ? ಎಸ್, ಇನ್ನು ಮುಂದಕ್ಕಾದ್ರೂ ಈಗ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಅವರು ಯಕ್ಷಗಾನ ಅಭಿಮಾನಿಗಳ ಮುಂದೆ, ಯಕ್ಷಗಾನ ಕಲೆಯ ಮುಂದೆ ಅವರು ತಮಗೆ ತಿಳಿದೇ ಆಗಿರುವಂತಹ ತಪ್ಪಿಗೆ ಅವರು ಕ್ಷಮೆಯಾಚನೆಯನ್ನು ಮಾಡುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಷ್ಟು ಮಾತ್ರ ಅಲ್ಲ, ಕಲಾವಿದ ಎಷ್ಟೇ ಹಸಿವಾದರೂ ಕೂಡ ಕಲೆ ಅಂತ ಹೇಳಿದ್ರೆ, ಯಕ್ಷಗಾನ ಕಲೆ ಅಂತ ಹೇಳಿದ್ರೆ ನಮ್ಮ ತಾಯಿಗೆ ಸಮಾನ. ಒಬ್ಬ ಹಸಿದು ಬೇಕಾದ್ರೆ ಪ್ರಾಣವನ್ನು ಬಿಟ್ಟ ತಾಯಿಯನ್ನು ಮಾರಿಕೊಳ್ಳಿಕ್ಕೆ ತಯಾರಿರ್ತಾನ. ಆ ಯಕ್ಷಗಾನ ಕಲೆಯನ್ನ ನಾವು ಈ ತರ ತೋರಿಸುವುದೆಂದರೆ ಒಂದು ಅರ್ಥದಲ್ಲಿ ಅದಕ್ಕೆ ನಮ್ಮ ಕಲಾ ಮಾತೆಯನ್ನ ನಾವು ಮಾಡಿಕೊಂಡ ಹಾಗೆ ದುಡ್ಡಿಗೆ ಬೇಕಾಗಿ ಅಂತಹ ಪರಿಸ್ಥಿತಿ ಅವರಿಗೆ ಇಲ್ಲ ಅಂತ ಅವರು ದೀಪಕ್ ರಾವ್ ಅವರು ಹೇಳಿದನ್ನ ಕೇಳಿದ್ದು ಗೊತ್ತಾಗಿದೆ. ಈಗ ಒಂದು ಕಾಲದಲ್ಲಿ ನಮ್ಮ ಕಲಾವಿದರು, ಯಕ್ಷಗಾನ ಹಿರಿಯ ಕಲಾವಿದರು 50 ವರ್ಷದ ಹಿಂದೆ ಈಗಿನ ಮೇಳದ ಹಾಗೆ ಬಸ್ಸುಗಳು ಲಾರಿಗಳು ಇರಲಿಲ್ಲ. ಹಿರಿಯ ಕಲಾವಿದರು ಒಬ್ರು ಹೇಳಿದ ಮಾತೆ ನಂಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ತಲೆಯ ಮೇಲೆ ಮೂಟೆಯನ್ನು ಹೊತ್ತುಕೊಂಡು ರಾತ್ರಿ ಆಟ ಮುಗಿಸಿಕೊಂಡು ಅವರ ವೇಷಭೂಷಣದ್ದು, ಅವರದ್ದು ಡ್ರೆಸ್ಸುಗಳು ಪ್ಲಸ್ ಮೇಳದ ಪರಿಕರಗಳನ್ನು ಹೊತ್ತುಕೊಂಡು, ತಲೆ ಮೇಲೆ ಪೆಟ್ಟಿಗೆಯನ್ನು ಹೊತ್ತುಕೊಂಡು 20-30 ಕಿಲೋಮೀಟರ್ ನಡೆದು ಅವರು ಅಲ್ಲಿಗೆ ಹೋಗುವಾಗ ಸಾಯಂಕಾಲದ ಊಟಕ್ಕೆ ಸರಿ ಆಗ್ತದೆ. ಅಲ್ಲಿ ಒಂದು ಗಂಜಿ ಬೇಯಿಸಿ ಎಲ್ಲಿಯಾದ್ರೂ ಊಟ ಮಾಡಿ ಆಮೇಲೆ ಆಟ ಮುಗಿಸಿಕೊಂಡು ದಿನಕ್ಕೆ 20, ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಈ ಕಲೆಯನ್ನು ಬೆಳೆಸಿದವರು ನಮ್ಮ ಹಿರಿಯರು. ಅನೇಕ ಮಂದಿ ಕಲಾವಿದರು ಹೊಟ್ಟೆಗೆ ಹಿಟ್ಟು, ಒಂದು ಮಾತು ಹೇಳಿದ್ರಲ್ಲ, ಹೊಟ್ಟೆಪಾಡಿಗಾಗಿ ಮಾಡಿರ್ಬೋದು ಅಂತೇಳಿ, ಹೊಟ್ಟೆಪಾಡಿಗಾಗಿ ಮಾಡಿದ್ದ ಅವರು ಇವತ್ತು ಕಲಾ ಅಭಿಮಾನದಿಂದ ನಾ ಮಾಡಿದ್ದು ಅಂತ ಹೇಳುವುದಿಲ್ಲ, ನಾನು ಹೊಟ್ಟೆಪಾಡಿಗಾಗಿ ಯಕ್ಷಗಾನವನ್ನು ಆರಿಸಿಕೊಂಡದ್ದು ಅಂತ ಹೇಳ್ತಾರೆ. ಅದು ನಿಜವಾದಂತಹ ಅಭಿಮಾನಿಗಳು. ಎಸ್ ಸರ್. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಜೊತೆಗೆ ದೀಪಕ್ ರಾವ್ ಪೇಜ್ ಅವರು ಸರ್, ಲಾಸ್ಟ್ ರಿಯಾಕ್ಷನ್. ಎಸ್ ಸರ್. ನಿತಿನ್ ಅವರೇ, ನಾನು ಮಾತಾಡುವ ಮೊದಲು ನನ್ನದೊಂದು ರಿಕ್ವೆಸ್ಟ್. ಯಾಕಂತ ಹೇಳಿದ್ರೆ ಅಲ್ಲಿ ಕೆರೆಮನೆ ಶಿವಾನಂದ ಹೆಗಡೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸಾಧ್ಯ ಆದ್ರೆ ಅವರೊಂದೊಂದು ಶೋ ಅಲ್ಲಿ ಮಾತಾಡಿಸ್ಬೋದು. ಸಮಯದ ಅಭಾವ ತುಂಬಾನೇ ಇದೆ ಸರ್. ಯಾಕಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನಗೆ ಅತ್ಯಂತ ಬೇಸರ ತಂದದ್ದು, ಈಗ ಇದೆಲ್ಲ ಆಯ್ತು, ಈ ಕಲಾವಿದರು ಇಷ್ಟ ಆದ್ರೂ ಕೂಡ ಇವತ್ತು ಅನೇಕ ಗ್ರೂಪ್ಗಳಲ್ಲಿ ನಾವು ಇದು ಮಾಡಿದ್ದಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ನಾಗ್ಪುರಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಫೋಟೋ ತೆಗೆದು ಅದನ್ನು ಗ್ರಾಫಿಕ್ ಯೂಸ್ ಮಾಡಿಕೊಂಡು ಇದು ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡದ್ದುಂಟಲ್ಲ, ಅದು ಬಹಳ ಬೇಸರ ತಂದ ವಿಷಯ. ಇದರ ಯಾಕಂದ್ರೆ ಈ ರೀತಿ ಸಮರ್ಥನೆ ಮಾಡಿದ್ದಾರೆ, ಹಾಗಾದ್ರೆ ಗ್ರಾಫಿಕ್ಸ್ ಅಲ್ಲಿ ಯೂಸ್ ಮಾಡಿರುವಂತಹ ವರ್ಕ್ ಅನ್ನುವಂಥದ್ದು ಹೇಳ್ತಾ ಇದ್ದಾರಾ? ಹೌದು, ನಾನು ನಿಮ್ಗೆ ಮೆಸೇಜ್ ಕಳಿಸಿದ್ದೇನೆ ನೋಡಿ ಅದನ್ನು. ಬ್ಯೂಟಿಫುಲ್. ಆಯ್ತಾ? ಇದಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಇದನ್ನು ಖಂಡನೆ ಮಾಡುವವರು ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿಕೊಳ್ಳಿ, ಹಾಗೆಲ್ಲ ಹೇಳಿದ್ದಾರೆ. ಅವರು ದೊಡ್ಡ ಮೆಸೇಜ್ ಕಳಿಸಿದ್ದಾರೆ. ಇದರಲ್ಲಿ ಯಾವ ವಿಶ್ವದ ಯಾವ ಮೂಲೆ ದೊಡ್ಡ ಎಡಿಟರ್ಗೆ ಕೊಂಡೋಗಿ ತೋರಿಸಿದ್ರು ಇದರಲ್ಲಿ ಗ್ರಾಫಿಕ್ಸ್ ಯೂಸ್ ಆಗಿದೆ ಅಂತ ನನಗೆ ತೋರಿಸ್ಕೊಡ್ಬೇಕು. ಅಲ್ಲ, ಇವರು ಆ ಮುಖೇನ ಏನು ಕಲಾವಿದರು ನಮ್ಮಂತವರ ಕಿವಿ, ನಾವು ಮೂರ್ಖರು, ನಮ್ಮ ಕಿವಿಗೆ ಹೂ ಇಡ್ಲಿಕ್ಕೆ ಹೊರಟದ್ದು ಇವರು. ಇದು ಆಗಿದೆ, ಏನೋ ಒಂದು ಪ್ರಮಾದ ಆಗಿದೆ, ಏನೋ ಈಗ ನವನೀತರು ಹೇಳಿದ ಹಾಗೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿ ಖಂಡನೀಯ. ಅದನ್ನು ಒಪ್ಪಿಕೊಳ್ಳುವಂತ ಒಳ್ಳೆ ನಾವು ಮಾಡಲಿಲ್ಲ, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಲಿಕ್ಕೆ ಕೊಟ್ಟು ಅದವ್ರ ಉದ್ದಟತನ ಒಂದು. ಹಾಗಾದ್ರೆ ಅವರಿಂದ ಕಲೆಗೆ ಅಪಚಾರ ಆಗಿದೆ ಅನ್ನುವಂತ ಒಂದು ಕಿಂಚಿತ್ತು ಕೂಡ ಅವರಿಗೆ ಒಂದು ಬೇಜಾರು ಇಲ್ಲ, ಅದರ ಬಗ್ಗೆ ಅಸಮಾಧಾನ ಇಲ್ಲ ಅಂತ ಆದ್ರೆ ಇವ್ರು ಯಾವ ಸೀಮೆ ಕಲಾವಿದರು ಅಂತ ಕೇಳ್ತೇನೆ. ಆಗ ಅವರ ಮನೆಯ ಹತ್ರದವರು ಯಾರೋ ಫೋನ್ ಮಾಡಿ ಹೇಳಿದ್ರು, ಉತ್ತರ ಕರ್ನಾಟಕದಲ್ಲಿ ಒಳ್ಳೆಯ ಕಲಾವಿದರು ಅಂತ ಹೇಳಿ. ಆಯ್ತಾ? ಈ ಕಾಲಕ್ಕೆ ನಾನು ಇದೇ ಮಾತನ್ನು ಇವರ ತಂಡದ ಯಜಮಾನರಾಗಿರುವಂತಹ ಕೆರೆಮನೆ ಶಿವಾನಂದ ಹೆಗಡೆ ಅವರ ಹತ್ರ ಅರ್ಧ ಗಂಟೆ ಮಾತಾಡಿದೆ ನಾನು.
ಅವರು ಅದನ್ನೇ ಹೇಳಿದ್ರು. ನನಗೆ ಅತ್ಯಂತ ಬೇಜಾರಾಯ್ತು ಇದು, ಯಾಕೆ ಇಂಥ ಕಲಾವಿದರು ಈ ರೀತಿ ಮಾಡಿದ ಮೇಲೆ ಅದನ್ನು ಯಾಕೆ ಈ ರೀತಿ ಸಮರ್ಥಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ. ಗ್ರಾಫಿಕ್ಸ್ ಇದು ನೀವು ನೋಡ್ತಾ ಇರೋದು, ಗೊತ್ತಾಗುತ್ತೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರುವಂತದ್ದು. ಎಸ್ ಸರ್, ಓಕೆ ಓಕೆ ಓಕೆ, ಎಸ್, ಇದು ತಮಗೆ ಇದು ಮತ್ತಷ್ಟು ತಮಗೆ ಆಕ್ರೋಶಕ್ಕೆ ಕಾರಣವಾಗಿರುವಂತ ಅಲ್ವಾ? ಸಣ್ಣ ಒಂದು ಮೇಲೆ ನನಗೆ ಇನ್ನಷ್ಟು ಸಿಟ್ಟು ಬಂತು. ಓಕೆ, ಸಣ್ಣ ಒಂದು ಕನ್ಸರ್ನ್, ಕ್ಷಮೆ ಆಯ್ತು, ತಪ್ಪಾಯ್ತು, ಎಸ್, ದೊಡ್ಡ ಮನುಷ್ಯರಾಗ್ತಾ ಇತ್ತು, ಮುಗಿದಿತ್ತು, ಎಲ್ಲರೂ ಅದನ್ನೇ ಹೇಳೋದು, ಏನೋ ಒಂದು ಆಯ್ತು, ಕ್ಷಮೆ ಕೇಳಿ ಆಯ್ತು, ಮುಗಿತು, ಕೇಳಬೇಕು ಅಂತಲಿಲ್ಲ, ಕ್ಷಮೆ ಕೇಳಬೇಕು ಅಂತ ನಾವು ಮಾಡಿದ್ದು ಏನೋ ತಪ್ಪಾಯ್ತು. ಓಕೆ ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗ್ರಾಫಿಕ್ಸ್ ನಾವು ನೀವು ತಾಳ್ಮೆಯಿಂದ ಇರಿ, ನೀವು ಹಾಗೆ ಕಮೆಂಟ್ ಮಾಡಬಾರ್ದು, ಸರಿಯಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸರ್, ದೀಪಕ್ ರಾವ್ ಸರ್, ಥ್ಯಾಂಕ್ ಯು. ಇನ್ನೊಂದು ಆಶಯ, ನಿತಿನ್ ಅವರೇ, ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಬರೀ ಇವತ್ತಿನ ಇದನ್ನು ಖಂಡಿಸುವುದಲ್ಲ. ಆಗ ವಿದ್ಯಾ ಕೋಳಿ ಅವರು ಹೇಳಿದ ಹಾಗೆ ಹಿಂದೆ ಆಗಿರುವಂತಹ ಅನೇಕ ದುರ್ಘಟನೆಗಳು ಇವತ್ತಾಗಿರುವುದನ್ನು, ಮುಂದೆ ಆಗಬಹುದಾದಂತಹ ಇಂತಹ ಅನೇಕ ಅಪಚಾರಗಳು ಕಲೆಗೆ, ಇದೆಲ್ಲ ನಿಲ್ಲಬೇಕು. ಅದಕ್ಕಾಗಿ ನಾವೆಲ್ಲ ಒಂದಾಗಬೇಕು, ಸಂಘಟನೆ ಅಂತ ಮಾಡಿಕೊಂಡು ಅಕಾಡೆಮಿ, ನೀವು ಹೇಳಿದಾಗ ಅಕಾಡೆಮಿಯ ಗಮನಕ್ಕೆ ತರಬೇಕು. ಕನ್ಸರ್ನ್ ಅಥಾರಿಟಿ, ಈಗ ಕಲಾರಂಗ ಇರಬಹುದು ಅಂತಹ ಎಷ್ಟೋ ಸಂಸ್ಥೆಗಳಿದೆ, ಅವರ ಗಮನಕ್ಕೆ ತಂದು ಅವ್ರೇನಾದ್ರು ಮಾಡ್ಬೇಕು. ಯಾಕಂದ್ರೆ ನಾವು ಹೇಳಿದ್ರೆ ವೈಯಕ್ತಿಕ ನೆಲೆಯಲ್ಲಿ ಏನೋ ಹೇಳಿದೆವು ಅಂತ ಹೇಳಿ ಅದು ಅಲ್ಲಿಗೆ ಹಾರಿಸಿ ಬಿಡ್ತಾರೆ. ಇಲ್ಲ ಫ್ಯಾಕ್ಟ್ ಇಲ್ಲ ದೀಪಕ್ ಅವರೇ, ಈ ಸಂದರ್ಭ ಮಾಡಿದ್ರೆ ಓಕೆ, ದೀಪಕ್ ಅವರೇ, ಈ ಸಂದರ್ಭ ಒಂದು ವಿಚಾರ ನಾನು ಮೆನ್ಷನ್ ಮಾಡ್ತೇನೆ, ಒಂದು ವಿಚಾರ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಬರೀ ಕಾರ್ಯಕ್ರಮ ಮಾತ್ರ ಅಲ್ಲ, ಈಗ ಯಾರು ಇನ್ನು ಮುಂದಕ್ಕೆ ಇಂತಹ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಅವರು ಸ್ವಲ್ಪ ಒಂದು ಎಚ್ಚರಿಕೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಈ ಕಾರ್ಯಕ್ರಮದ ಮೂಲಕ. ಯಾಕಂದ್ರೆ ಈ ಹಿಂದೆಯೂ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ ಒಂದು ವಿಚಾರ ನಡೆದಿತ್ತು. ಅಂದ್ರೆ ತಾವು ನೋಡಿರ್ಬೋದು, ಮೊಮೆಂಟ್ಗಳಲ್ಲಿ, ಸ್ಮರಣಿಕೆಗಳಲ್ಲಿ ದೈವದ ಫೋಟೋಗಳನ್ನ, ದೈವದ ವಿಚಾರಗಳನ್ನ, ಸ್ಮರಣಿಕೆಗಳನ್ನ ಕೊಡುವಂತದ್ದು. ಆ ಸಂದರ್ಭ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿತ್ತು. ತದನಂತರ ಇದೀಗ ವೇದಿಕೆಗಳಲ್ಲಿ ಅಂತಹ ಸ್ಮರಣಿಕೆಗಳು ಬಂದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಎಲ್ಲಿ ವಿಡಿಯೋ ಕ್ಯಾಮರಾ ಇದೆ, ಏನಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಅಂತ ಒಂದು ಗಂಭೀರವಾದಂತಹ ಚರ್ಚೆ ಈ ಹಿಂದೆ ನಮ್ಮ ತುಳುನಾಡಿನಲ್ಲಿ, ಕರಾವಳಿಯಲ್ಲಿ ಹುಟ್ಟಿಕೊಂಡಿತ್ತು. ತದನಂತರ ಇದೀಗ ಗಣನೀಯವಾಗಿ ಆ ಸಂಖ್ಯೆ, ಅಂತಹ ಮೊಮೆಂಟ್ಗಳನ್ನ, ಸ್ಮರಣಿಕೆಗಳನ್ನ ತೆಗೆದುಕೊಳ್ಳುವಂತಹ ಸಂಖ್ಯೆ ಕಡಿಮೆಯಾಗಿದೆ. ಅಂಡ್ ಈ ರೀತಿ ವೇಷಭೂಷಣಗಳನ್ನ ಮದುವೆಗಳಲ್ಲಿ ಹಾಕ್ತಾರೆ ಅಥವಾ ಇನ್ನಿತರ ಸಭೆ ಸಮಾರಂಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಹಾಕ್ತಾರೆ ಅಂತ ಬಂದಾಗ ಹಿಂದೆ ಮುಂದೆ ಕಂಪ್ಲೀಟ್ ಆಗಿ 100% ನೋಡ್ತಾರೆ, ನೋಡ್ಲೇಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಅಷ್ಟೇ. ಎಸ್ ಸರ್, ಕೊನೆದಾಗಿ ಸರ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಮ್ಮ ಕಿರಣ್ ಸರ್. ಎಸ್ ಸರ್, ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಯಕ್ಷಗಾನವನ್ನ ಯಾವುದೇ ಒಂದು ಕಲಬೆರಕೆ ಇಲ್ಲದಂತಹ ಪರಿಶುದ್ಧ ಕಲೆ ಅಂತ ಹೇಳಿ ಕರಿತೇವೆ. ಈ ಒಂದು ಭಾಷೆಯಲ್ಲಿ ಕೂಡ ಬೇರೆ ಯಾವ ಭಾಷೆಯೂ ಬರ್ಲಿಕ್ಕೆ ಬರೋದಿಲ್ಲ ವೇದಿಕೆಯಲ್ಲಿ, ಅಲ್ಲಿಯೂ ಕೂಡ ನಾವು ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ಅದು ಈ ರೀತಿಯಲ್ಲಿ ಯಾವುದೇ ರೀತಿ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು ಬೇಡ. ಅದು ಪರಿಶುದ್ಧವಾದ ಕಲೆ ಪರಿಶುದ್ಧವಾಗಿಯೇ ಇರಲಿ, ಕಲಬೆರಕೆ ಆಗೋದು ಬೇಡ ಅನ್ನೋದು ಮೊದಲನೇದು. ಇದ್ರ ಬದಲು ಕಾರ್ಯಕ್ರಮವನ್ನು ನೀವು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಕಾರ್ಯಕ್ರಮ ಆಯೋಜಿಸಿದ್ರೆ ಕಲಾವಿದರು ಹೋಗಿ ಮಾಡ್ತಾರೆ. ನನ್ನ ಅನುಭವವನ್ನು ಹೇಳೋದಾದ್ರೆ, ನಾನು 5ನೇ ತರಗತಿಯಲ್ಲಿ ಇರುವಾಗ ಉತ್ತರ ಕರ್ನಾಟಕದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ರು, ಅವರಿಗೆ ಯಕ್ಷಗಾನ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು 4 ಡಾಂಬರ್ ಡ್ರಮ್ಮಿನ ಮೇಲೆ ಹಲಗೆ ಇಟ್ಟು ಅದನ್ನೇ ವೇದಿಕೆಯನ್ನಾಗಿ ಮಾಡಿ ಅಲ್ಲಿ ಯಕ್ಷಗಾನಗಳನ್ನು ಬಂದಿದ್ದೇವೆ. ಟ್ರ್ಯಾಕ್ಟರ್ನ ಮೇಲೆ ವೇದಿಕೆ ರಂಗಸ್ಥಳವನ್ನು ಮಾಡ್ಕೊಂಡು ಬಂದಿದ್ದೇವೆ. ಆ ರೀತಿಯ ಪರಿಸ್ಥಿತಿಗಳಿಗೆ ಕಲಾವಿದ ಒಗ್ಗಿಕೊಳ್ತಾನೆ. ಆದ್ರೆ ಇದಕ್ಕೆ ಒಗ್ಗಿಕೊಳ್ಳೋದು ಬೇಡ ಅಂತ ನನ್ನ ಒಂದು ಕೊನೆಯ ಮಾತು. ಎಲ್ಲಿಯೂ ಕಲಬೆರಕೆ ಆಗೋದು ಬೇಡ, ಅದ್ರ ಪಾವಿತ್ರತೆಯನ್ನು ಕಾದ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಜೊತೆಗೆ ಈ ಎಲ್ಲಾ ವಿಚಾರಗಳು ನಡೆದಾಗ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಈ ಒಂದು ಯಕ್ಷಗಾನ ಕಲಾವಿದರು ಮಸಾಲಾ ದೋಸೆಯನ್ನ ಸಪ್ಲೈ ಮಾಡಿದ್ದಾರೆ ಅನ್ನುವಂತ ಬಂದಾಗ ಸಪ್ಲೈಯರ್ ಗಳನ್ನ ನಾವು ಎಲ್ಲೂ ಕೂಡ ಕೆಳಗಡೆ ಮಾಡಿಲ್ಲ, ಅಂತಹ ಒಂದು ಮನಸ್ಥಿತಿ ನಮ್ಗಳಿಗೆ ಇಲ್ಲ ಸಪ್ಲೈಯರ್ ಗಳು ಅಂತ ಬಂದಾಗ. ಎಸ್, ಕಿರಣ್ ಅವರು ಹೇಳಿದಾಗೆ ಅವರು ದೇವರ ಸಮಾನ. ನಾವು ಹೋಟೆಲ್ಗಳಿಗೆ ಹೋದಾಗ ನಮ್ಮ ಏನು ಹಸಿವನ್ನ ನೀಗಿಸುವಂತಹ ಪುಣ್ಯಾತ್ಮರವರು ದೇವರ ಸಮಾನ, ಅದರಲ್ಲಿ ನೋ ಡೌಟ್ ಅನ್ನುವಂಥದ್ದು ವಿಚಾರ ಒಂದ್ ಕಡೆ. ಜೊತೆಗೆ ಆ ಇಬ್ರು ಕಲಾವಿದರ ಮೇಲೆ ಯಾವುದೇ ರೀತಿಯ ತೇಜೋವಧ ಇಲ್ಲ, ವೈಯಕ್ತಿಕವಾಗಿರುವಂತಹ ದಾಳಿ ಇಲ್ಲ. ಕಾರಣ ಕಾರ್ಯಕ್ರಮ ಪ್ರಾರಂಭದಿಂದ ಇಂದಿನವರೆಗೂ ಕೂಡ ಅವರ ಹೆಸರುಗಳನ್ನ, ಅವರ ಫೋಟೋಗಳನ್ನ ನಾವುಗಳು ಹಾಕಿಲ್ಲ, ಹಾಕೋದು ಕೂಡ ಇಲ್ಲ. ಇದು ನಮ್ಮ ಧರ್ಮ, ವೃತ್ತಿ ಧರ್ಮ, ಪತ್ರಿಕೋದ್ಯಮ ಧರ್ಮ, ಮನುಷ್ಯ ಧರ್ಮ ಕೂಡ ಹೌದು. ಇಲ್ಲಿ ಇರುವಂತಹ ನಮ್ಮ ಕಳಕಳಿ ನಮ್ಮ ಯಕ್ಷಗಾನದ ಬಗ್ಗೆ, ನಮ್ಮ ಕಲಾ ಆರಾಧನೆಯ ಬಗ್ಗೆ, ನಮ್ಮ ದೈವಿ ಶಕ್ತಿ ಇರುವಂತಹ ಯಕ್ಷಗಾನ ಎಲ್ಲೂ ಕೂಡ ಈ ರೀತಿ ಕೆಳಮಟ್ಟದಲ್ಲಿ ಪ್ರದರ್ಶನ ಆಗಬಾರ್ದು ಅನ್ನುವಂತಹ ಒಂದು ಕಳಕಳಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಒಂದು ನಾವು ನೋಡಿದಾಗ ಆ ಒಂದು ಯಾಕೆ ಆಕ್ರೋಶ ಅಂತ ಬಂದಾಗ, ಅಟ್ಲೀಸ್ಟ್ ಈ ಒಂದು ವಿಚಾರಗಳು ನಡೆದಾಗ ಆಸ್ತಿಕರಿಗೆ ಘಾಸಿ ಆಯ್ತು ಅಂತ ಬಂದಾಗ ಅಟ್ಲೀಸ್ಟ್ ಆ ಕಲಾವಿದರು ಒಂದು ಕ್ಷಮೆಯನ್ನ ಕೇಳ್ತಾ ಇದ್ರೆ, ಎಸ್ ನಮ್ಮಿಂದ ತಪ್ಪಾಗಿದೆ, ಗೊತ್ತಿದ್ಯೋ ಗೊತ್ತಿಲ್ಲದೆಯೋ ತಪ್ಪಾಗಿದೆ ಅನ್ನುವಂಥದ್ದು ಒಂದು ಮಾತನ್ನ ಹೇಳ್ತಾ ಇದ್ರೆ ಅವರು ದೊಡ್ಡತನವನ್ನ ಮೆರಿತಾ ಇದ್ರು ಅನ್ನೋದು. ಅಂದ್ರೆ ಅವರು ನಾವುಗಳು ಸರಿಯಾಗಿದ್ವಿ, ಅದನ್ನ ಗ್ರಾಫಿಕ್ಸ್ ಮಾಡಿದ್ದಾರೆ ಅಂತ ಬಂದಾಗ ಏನ್ ಗ್ರಾಫಿಕ್ಸ್ ಮಾಡ್ತಾರೆ, ಕಾರ್ಟೂನ್ ನೆಟ್ವರ್ಕ್ ಗಳನ್ನ ನೋಡಿದವರು ಈಗ ಏನ್ ಮಾಡ್ತಾ ಇರೋ ಪ್ರಶ್ನೆಗಳು ಬರುತ್ತೆ. ಇಂತಹ ಜಾಣಕೂರು ಅಥವಾ ಇಂತಹ ಕಿವಿಮೇನ್ ಫ್ಲವರ್ ಇರುವಂತಹ ಕೆಲಸಗಳು ದಯಮಾಡಿ ಮಾಡಬೇಡಿ. ಯಾಕಂದ್ರೆ ತಾವುಗಳಿರುವಂತಹ ತುಳುನಾಡಿನಲ್ಲಿ, ಕರಾವಳಿ ಭಾಗದಲ್ಲಿ ಅಷ್ಟು ದಡ್ರಲ್ಲ ಯಾರು ಕೂಡ.
ಗ್ರಾಫಿಕ್ಸ್ ವರ್ಕ್ ಅಂತ ಹೇಳ್ತಿರಲ್ಲ, ದಿಸ್ ಇಸ್ ಟೂ ಬ್ಯಾಡ್ ಅಂಡ್ ಟೋಟಲಿ ರಾಂಗ್ ಆಲ್ಸೋ. ಈ ವಿಚಾರವನ್ನ ಖಂಡನೆ ಮಾಡಬೇಕು. ತಪ್ಪು ಮನುಷ್ಯನಾಗಿ ಹಿಡಿದ ಮೇಲೆ ಪ್ರತಿಯೊಬ್ಬ ಮಾಡ್ತಾನೆ. ತಪ್ಪು ಮಾಡೋದು ಮನುಷ್ಯನಿಗೆ ಇರುವಂತಹ ಒಂದು ಕೆಲಸ ಅಥವಾ ಅವನಿಗೆ ದೇವರು ಕೊಟ್ಟಿರುವಂತಹ ವರ ಇರ್ಬೋದು. ಆದ್ರೆ ಅದನ್ನ ತಪ್ಪನ್ನ ತಿದ್ದಿಕೊಂಡು ತಪ್ಪನ್ನ ಕ್ಷಮೆ ಕೇಳುವಂತಹ ದೊಡ್ಡ ಗುಣ ಕೂಡ ದೇವರು ಕೊಟ್ಟಿದ್ದಾನೆ. ಸೊ ಆ ಒಂದು ಒಳ್ಳೆಯ ಗುಣವನ್ನ ಬಳಸ್ಕೊಳ್ಳಿ. ಅಂದ್ರೆ ಇನ್ನು ಮುಂದಕ್ಕೆ ಇಂತಹ ಕೆಟ್ಟ ಕೆಲಸಗಳು ದುರ್ಘಟನೆಗಳು ಆಗುವಂಥದ್ದು ಬೇಡ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಜೊತೆಗೆ ಈ ಹಿಂದೆ ಯಾವ ರೀತಿ ಸ್ಮರಣಿಕೆಗಳ ವಿಚಾರವಾಗಿ ನಾವು ಮಾತಾಡಿದ್ವಿ, ಯಕ್ಷಗಾನ ವಿಚಾರವಾಗಿಯೂ ಕೂಡ ಯಕ್ಷಗಾನ ಅಕಾಡೆಮಿ ಆಗಿರಬಹುದು, ಜೊತೆಗೆ ಸಂಬಂಧಪಟ್ಟಿರುವಂತಹ ಹಿರಿಯ ಕಲಾವಿದರು ಎಲ್ಲರೂ ಕೂಡ ಈ ಬಗ್ಗೆ ಒಂದು ಗಂಭೀರವಾಗಿರುವಂತಹ ಚಿಂತನೆಯನ್ನು ನಡೆಸಬೇಕು. ಯಾಕಂದ್ರೆ ಯಕ್ಷಗಾನ ಅಂತ ಬಂದಾಗ ಹಾದಿ ಬೀದಿಯಲ್ಲಿ ಸಿಕ್ಕಲ್ಲಿ ಮಾಡುವಂತಹ ಆರಾಧನಾ ಕಲೆ ಅಲ್ಲ, ಕಲಾ ಪ್ರಕಾರ ಅಲ್ಲ, ಬದಲಾಗಿದ್ದು ದೈವಿ ಶಕ್ತಿ ಇರುವಂತಹ ದೈವಿ ಸ್ವರೂಪ ಇರುವಂತಹ ಕಲೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಮಯದ ಅಭಾವ ತುಂಬಾನೇ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಗಣ್ಯ ವ್ಯಕ್ತಿಗಳು ದೀಪಕ್ ರಾವ್ ಪೇಜ್ ಅವರ ಸರ್, ಯಕ್ಷಗಾನ ಕಲಾವಿದರು ಸರ್. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದೀರಾ ಈ ಒಂದು ವಿಚಾರದ ಬಗ್ಗೆ, ಧನ್ಯವಾದ. ಜೊತೆಗೆ ಕಿರಣ್ ಉಪಾಧ್ಯಾಯ ಅವರು ಹವ್ಯಾಸಿ ಯಕ್ಷಗಾನ ಕಲಾವಿದರು ಬಳಗಿತಿಟ್ಟು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ, ಒಂದು ಒಳ್ಳೆಯ ಮಾತುಗಳು ಜೊತೆಗೆ ಒಳ್ಳೆಯ ಸಂದೇಶ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ರಾಮಚಂದ್ರ ಭಟ್ಟಿ ಅವರು ನಿರ್ದೇಶಕರು ಬಾಲ ಯಕ್ಷಕೂಟ ಕದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು